ವೀಕ್ಷಕರೇ ನಮಸ್ಕಾರ. ಸುದ್ದಿ ಶಿಕ್ಷಣ ಸಾರಥಿ ಇವತ್ತಿನ ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಾಕ್ಟರ್ ಯು.ಪಿ. ಶಿವಾನಂದ್ ಅವರ ಮೂಲಕ ಆರಂಭಗೊಂಡ ಕಳೆದ 3.5 ದಶಕದಿಂದ ಮಾಧ್ಯಮ ಕ್ಷೇತ್ರದ 3 ಆಯಾಮಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಂತಹ ಸುದ್ದಿಯ ಮೂಲಕ ನಡೀತಾ ಇರುವಂತಹ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ನೋಡಿಕೊಂಡು ಬರ್ತಾ ಇದ್ದೀರಿ. ಈಗ ಗಮನಿಸಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ಕೋವಿಡ್ನ ಒಂದು ಆ ಸಂಕಷ್ಟದ ಕಾಲಘಟ್ಟವನ್ನು ಮೀರಿ ಮತ್ತೆ ಎಲ್ಲವೂ ಕೂಡ ಯಥಾಸ್ಥಿತಿಗೆ ಬರ್ತಾ ಇದೆ. ಒಂದು ಹಂತದಲ್ಲಿ ಹೇಳಬೇಕಿದ್ರೆ ಶಿಕ್ಷಣ ಕ್ಷೇತ್ರ ಅತ್ಯಂತ ಹೆಚ್ಚು ಒಂದು ಬಾಧೆಗೆ ಒಳಗಾಗಿದ್ದಂತಹ ಕ್ಷೇತ್ರ ಈ ಒಂದು ಕೋವಿಡ್ನ ಅವಧಿಯಲ್ಲಿ. ಆ ಎಲ್ಲ ಸವಾಲುಗಳನ್ನು ಮೀರಿ ನಿಂತು ಮೆಟ್ಟಿ ನಿಂತು ಈಗ ಮತ್ತೆ ಎಲ್ಲವೂ ಯಥಾಸ್ಥಿತಿಗೆ ಬರ್ತಾ ಇದೆ. ಜೊತೆಗೆ ಪರೀಕ್ಷೆಗಳು ಆ ಅವಧಿಯ ಸಂಕಷ್ಟದ ಅವಧಿಯಲ್ಲಿ ನಡೆದಂತಹ ಪರೀಕ್ಷೆಗಳ ಫಲಿತಾಂಶಗಳು ಕೂಡ ಪ್ರಕಟಗೊಳ್ಳುತ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಹಳಷ್ಟು ಸಾಧನೆಯನ್ನು ಮಾಡಿ ಇಡೀ ರಾಜ್ಯ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಪುತ್ತೂರಿನ ಪ್ರತಿಭೆಗಳು ಕೂಡ ಕಡಿಮೆ ಇಲ್ಲ. ಸೊ ಅಂತಹ ಪ್ರತಿಭೆಗಳನ್ನು ಪರಿಚಯಿಸುವ ಜೊತೆಗೆ ಅವರಿಗೆ ಸಮಗ್ರವಾದ ಒಂದು ಶಿಕ್ಷಣವನ್ನು ಕೊಟ್ಟು ಅವರ ಸಾಧನೆಗೆ ಕಾರಣೀಭೂತವಾದಂತಹ ಶಿಕ್ಷಣ ಸಂಸ್ಥೆಗಳನ್ನು ಪರಿಚಯಿಸುವಂತಹ ಸರಣಿ ಈ ಮೂಲಕ ಪ್ರಾರಂಭಗೊಳ್ತಾ ಇದೆ. ಸೊ ಇವತ್ತು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಪ್ರಮುಖರು, ಜೊತೆಗೆ 2020-21ನೇ ಸಾಲಿನ ಪರೀಕ್ಷೆಯಲ್ಲಿ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳ ಒಂದು ಒಟ್ಟು ಸಂವಾದವನ್ನು ಈ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ. ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಪ್ರಮುಖರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. ಈ ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಕ್ಕೆ 4 ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಅವರು ಯಾರು ಅನ್ನುವಂಥದ್ದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆ ಬಳಿಕ ಅವರ ಒಂದು ಪರಿಚಯವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಜೊತೆಗಿರುವಂಥವರು ಕೃತಿಕಾ ಅವರು, ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ 2020-21ನೇ ಸಾಲಿನ ಪರೀಕ್ಷೆಯಲ್ಲಿ 8ನೇ ರ್ಯಾಂಕನ್ನು ಪಡೆದುಕೊಂಡಿರುವಂಥವರು. ಅವರ ಜೊತೆಗೆ ಇರುವಂಥವರು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ನಿರ್ದೇಶಕರಾದಂತಹ ಆಡಳಿತ ಮಂಡಳಿಯಲ್ಲಿ ಇರುವಂತಹ ನಿರ್ದೇಶಕರಾದಂತಹ ರವಿಕೃಷ್ಣ ಡಿ ಕಲ್ಲಾಜೆಯವರು. ಅದರ ಜೊತೆಗೆ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಮಹೇಶ್ ಪ್ರಸನ್ನ ಕೆ ಅವರು. ಅದೇ ರೀತಿ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ವಿಭಾಗ ಮುಖ್ಯಸ್ಥರು ಅಂದರೆ HOD ಆಗಿರುವಂತಹ ಡಾಕ್ಟರ್ ಮನುಜೇಶ್ ಬಿಜೆ ಅವರು ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮೊದಲನೇದಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅತಿಥಿಗಳ ಪರಿಚಯವನ್ನು ಮಾಡೋದಿದ್ರೆ, ಕೃತಿಕಾ ಅವರು ಈಗಾಗಲೇ ಹೇಳಿದ ಹಾಗೆ ಅವರು ಕೂಡ ಪುತ್ತೂರಿನ ಪ್ರತಿಭೆ, ಹತ್ತಿರದ ಪುಣಚದವರು. ಈ 2020-21ನೇ ಸಾಲಿನ ಪರೀಕ್ಷೆಯಲ್ಲಿ ENCಯಲ್ಲಿ 8ನೇ ರ್ಯಾಂಕನ್ನು ಪಡೆದುಕೊಂಡಿರುವಂಥವರು. ಅದರ ಜೊತೆಗೆ ಇರುವಂತಹ ಮತ್ತೊಬ್ಬ ಅತಿಥಿ ರವಿಕೃಷ್ಣ ಡಿ ಕಲ್ಲಾಜೆಯವರು. ಇವರು ಮೂಲತಃ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಅಂದರೆ ತಾಂತ್ರಿಕ ಶಿಕ್ಷಣವನ್ನು ಪಡೆದಿರುವಂಥವರು, ಆಳವಾದ ಜ್ಞಾನವನ್ನು ಕೂಡ ಹೊಂದಿದ್ದಾರೆ. ವಿವಿಧ ಎನರ್ಜಿ ಸಿಸ್ಟಮ್ಸ್ ಅನ್ನುವಂಥ ಒಂದು ಸ್ವಂತ ಉದ್ಯಮವನ್ನು ಕೂಡ ಹೊಂದಿದ್ದಾರೆ. ಅದರ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿರುವಂಥವರು. ಬಲ್ನಾಡು ದಂಡನಾಯಕ ಉಳ್ಳಾಲ್ತಿ ದೈವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ನಿಭಾಯಿಸಿದಂಥವರು. ಅದೇ ರೀತಿ ಪ್ರಿನ್ಸಿಪಲ್ ಆಗಿರುವಂಥ ಡಾಕ್ಟರ್ ಮಹೇಶ್ ಪ್ರಸನ್ನ ಅವರ ಬಗ್ಗೆ ಹೇಳೋದಿದ್ರೆ, ಅವರು ಕೂಡ ಮೂಲತಃ ಇಂಜಿನಿಯರ್. ಅವರು ಅಳಿಕೆಯಲ್ಲಿ ಪ್ರೌಢಶಾಲೆಯವರೆಗೆ ಅಳಿಕೆ ಸತ್ಯಸಾಯಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಆ ಬಳಿಕ PUC ಶಿಕ್ಷಣವನ್ನು ವಿವೇಕಾನಂದ ಸಂಸ್ಥೆಯಲ್ಲೇ ಪಡೆದಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಅವರು ಕೂಡ. ಮಾಸ್ಟರ್ಸ್ ಅಂದರೆ MTech ಅನ್ನು ಇವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಪಡೆದಿದ್ದಾರೆ. ಆ ಬಳಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ PhDಯನ್ನು ಮಾಡಿ ಆ ಬಳಿಕ ಉದ್ಯೋಗವನ್ನು ಕೂಡ ಮಾಡಿದ್ರು. 6 ವರ್ಷ ಬೆಂಗಳೂರಿನ ವಿವಿಧ ಕಂಪನಿಗಳಲ್ಲಿ ಕೆಲಸವನ್ನು ಮಾಡಿದ್ರು. ಆ ಬಳಿಕ 17 ವರ್ಷಗಳಿಂದ ಈಗ ಈ ಒಂದು ಬೋಧನಾ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. 17 ವರ್ಷಗಳ ಅನುಭವವನ್ನು ಹೊಂದಿದ್ದು 6 ವರ್ಷ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ HOD ಆಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದ HOD ಆಗಿ ಸೇವೆಯನ್ನು ಸಲ್ಲಿಕೆ ಮಾಡಿದ್ರು. 2020ರಿಂದ ಪ್ರಿನ್ಸಿಪಲ್ ಆಗಿ ಪದೋನ್ನತಿಯನ್ನು ಹೊಂದಿ ಈಗ ವಿದ್ಯಾರ್ಥಿಗಳನ್ನು ಒಂದು ಪ್ರಾಂಶುಪಾಲರ ನೆಲೆಯಲ್ಲಿ ಒಂದು ಪೋಷಿಸುವಂತಹ ಅಥವಾ ಅವರ ಒಂದು ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೆಕ್ಯಾನಿಕಲ್ HOD ಆಗಿರುವಂತಹ ಡಾಕ್ಟರ್ ಮನುಜೇಶ್ ಬಿಜೆ ಅವರು ನಮ್ಮ ಹತ್ತಿರದ ಸುಳ್ಯದವರು. ಇವರು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರ್, ಪ್ರಾಡಕ್ಟ್
ಡಿಸೈನಿಂಗಲ್ಲಿ MTech ಅಂದರೆ ಮಾಸ್ಟರ್ಸ್ ಡಿಗ್ರಿಯನ್ನು ಪಡೆದಿರುವಂಥವರು. ಆ ಬಳಿಕ ಮೆಟೀರಿಯಲ್ ಸೈನ್ಸಲ್ಲಿ ನೇವಲ್ ಮೆಟೀರಿಯಲ್ ಸೈನ್ಸಲ್ಲಿ PhD ಪದವಿಯನ್ನು ಮಾಡಿದ್ದಾರೆ. 18 ವರ್ಷಗಳ ಬೋಧನಾ ಕ್ಷೇತ್ರದ ಅನುಭವ ಇವರಿಗಿದೆ. ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಳೆದ 5 ವರ್ಷಗಳಿಂದ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ಒಟ್ಟು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬೋಧನಾ ವ್ಯವಸ್ಥೆಗಳು ಹೇಗಿದೆ, ಏನೆಲ್ಲ ಸೌಕರ್ಯಗಳಿದೆ, ಆಧುನಿಕವಾಗಿ ಅಥವಾ ಹೊಸದಾಗಿ ಏನೆಲ್ಲ ಅಪ್ಡೇಷನ್ ಏನೆಲ್ಲ ಆಗಿದೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಯಾಕಾಗಿ ತಾಂತ್ರಿಕ ಶಿಕ್ಷಣವನ್ನು ಪಡೆಯುವಂಥ ವಿದ್ಯಾರ್ಥಿಗಳು ಯಾಕಾಗಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥ ಒಟ್ಟು ವಿಚಾರಗಳ ಬಗ್ಗೆ ಇವತ್ತು ನಾವು ಒಂದು ವಿಶೇಷವಾದ ಸಂವಾದವನ್ನು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ತಾವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನೀವು ಕರೆ ಮಾಡುವ ಮೂಲಕ ನಿಮ್ಮಲ್ಲಿ ಏನಾದರೂ ಅನುಮಾನಗಳಿರ್ಬೋದು ಅಥವಾ ತಾಂತ್ರಿಕ ಶಿಕ್ಷಣದ ಬಗ್ಗೆ ಗೊಂದಲಗಳಿರ್ಬೋದು ಅಥವಾ ಅನಿಸಿಕೆ ಅಭಿಪ್ರಾಯಗಳಿರ್ಬೋದು, ಎಲ್ಲವನ್ನು ಕೂಡ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗಳಿಗೆ ಕರೆ ಮಾಡುವ ಮೂಲಕ ಹಂಚಿಕೊಳ್ಬೋದು. ಜೊತೆಗೆ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಅಭಿನಂದಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾನೆ. ಸೊ ಮೊದಲನೆಯದಾಗಿ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿಯವರೇ, ತಮ್ಮಿಂದಲೇ ನಾನು ಆರಂಭಿಸ್ತೇನೆ. ಹೇಗೆ ಅನಿಸ್ತಾ ಇದೆ ತಾಂತ್ರಿಕ ಶಿಕ್ಷಣ, ಅದರಲ್ಲೂ ಆ ಒಂದು ಅವಧಿ ಕೋವಿಡ್ನಿಂದ ಬಾಧಿತವಾಗಿದ್ದಂತಹ ಅವಧಿ. ಸೊ ಆ ಎಲ್ಲ ಸವಾಲುಗಳ ನಡುವೆ ಪರೀಕ್ಷೆಗಳನ್ನು ಎದುರಿಸಿದ್ರಿ, ರ್ಯಾಂಕ್ ಬಂತು, ಹೇಗೆ ಅನಿಸ್ತಾ ಇದೆ ಈಗ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಮೂಲತಃ ಪುಣಚ ಅಂತ ಹೇಳುವ ಒಂದು ಗ್ರಾಮದಿಂದ ಅಲ್ಲಿಂದ ಬಂದಿರೋಳು. ಸೊ ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಅಲ್ಲಿಯೇ ಪುಣಚದಲ್ಲಿಯೇ ಮಾಡಿದ್ದು. ಆಮೇಲೆ PU 2015ರಿಂದ 2017ರವರೆಗೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಲ್ಲಿ ಪೂರೈಸಿದ್ದೇನೆ. ಅದರ ನಂತರ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ VCET ವಿವೇಕಾನಂದ ಕಾಲೇಜಲ್ಲಿ 2020-21 ಅಲ್ಲಿ 8ನೇ ರ್ಯಾಂಕ್ ಅನ್ನ ಪಡೆದಿದ್ದೇನೆ. ಸೊ ಪ್ರಸಕ್ತ ನಾನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಲ್ಲಿ ಡೆವಲಪರ್ ಆಗಿ ಪಾಸ್ಟ್ 10 months ಇಂದ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ. ಒಂದು ವಿಷಯ ಅಂತ ಹೇಳಿದ್ರೆ, ಕೋವಿಡ್ ಆಗಿರ್ಲಿ, ಅದರಿಂದ ನಮ್ಮ ಕ್ಲಾಸಸ್ ಎಲ್ಲ ಇರ್ಲಿಲ್ಲ, ಆಫ್ಲೈನ್ ಕ್ಲಾಸಸ್ ಇರ್ಲಿಲ್ಲ, ನಮ್ಗೆ ಆನ್ಲೈನ್ ಕ್ಲಾಸಸ್ ಮಾಡಿದ್ರು. ಸೊ ಏನೇ ಆದ್ರೂ ನಮ್ಮಲ್ಲೊಂದು ಆತ್ಮವಿಶ್ವಾಸ ತುಂಬಿ ನಮ್ಮಿಂದ ಸಾಧ್ಯ ಇದೆ ಥ್ರೂ ಔಟ್. ಅಂದ್ರೆ ಒಂದು ರ್ಯಾಂಕ್ ಅಂತ ಬಂದಾಗ 4 ವರ್ಷ ಒಂದೇ ತರದ ಪರ್ಫಾರ್ಮೆನ್ಸ್ ಅಕಾಡೆಮಿಕ್ಸ್ ಅಲ್ಲಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಸೊ ಎಲ್ಲೂ ಡ್ರಾಪ್ ಆಗ್ಲಿಕ್ಕೆ ಬಿಡದೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿ ನಮ್ಮಿಂದ ಒಂದು ಸಾಧನೆ ಮಾಡ್ಲಿಕ್ಕೆ ಸಹಕಾರ ಕಾಲೇಜಿಂದ ಸಿಕ್ಕಿದೆ ನಮಗೆ. ಲೈಬ್ರರೀಸ್ ಅಲ್ಲಿರುವ ಬುಕ್ಸ್ ಇರ್ಬೋದು, ನಮಗೆ ಯಾವಾಗ ಒಂದು ಸಬ್ಜೆಕ್ಟ್ ಕಷ್ಟ ಅಂತ ಅನಿಸ್ತದೆ ಆವಾಗ ನಮಗೆ ತುಂಬಾ ರೆಫರಲ್ ಬುಕ್ಸ್ ಇದ್ರೆ ಹೆಲ್ಪ್ ಆಗ್ತದೆ. ಮೇ ಬಿ ಬೇರೆ ಬೇರೆ ಆಥರ್ಸ್ ಇದು ಬುಕ್ ಅನ್ನ ನಾವು ರೆಫರ್ ಮಾಡ್ತೇವೆ. ನಮ್ಮ ಕಾಲೇಜಲ್ಲಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಲೈಬ್ರರೀಸ್ ಅಲ್ಲಿ ತುಂಬಾ ಬುಕ್ಸ್ ಇತ್ತು. ಸೊ ಅದೆಲ್ಲ ನಮಗೆ ತುಂಬಾ ಹೆಲ್ಪ್ ಆಯ್ತು ಆ ಟೈಮಲ್ಲಿ. ಆನ್ಲೈನ್ ಕ್ಲಾಸಸ್ ಇರ್ಬೋದು, ಆಮೇಲೆ ಆನ್ಲೈನ್ ಮೋಡ್ ಅಲ್ಲಾದ್ರೂ ಫೈನಲ್ ಇಯರ್ ಅಲ್ಲಿ ನಮಗೆ ಸಾಕಷ್ಟು ಸೆಮಿನಾರ್ಸ್ ವರ್ಕ್ಶಾಪ್ಸ್ ಎಲ್ಲ ಇತ್ತು. ಸೊ ಅದು ನಮ್ಮ ಸ್ಕಿಲ್ಸ್ ಡೆವಲಪಿಂಗ್ ಗೆ ತುಂಬಾ ಹೆಲ್ಪ್ ಆಯ್ತು. ಸೊ ನಂಗೆ ತುಂಬಾ ಖುಷಿ ಆಗ್ತದೆ. ಸೊ ಆ ಒಂದು ತೃಪ್ತಿ ಇದೆ ಒಂದು ಸಾಧನೆಯನ್ನ ಮಾಡಿದ ಬಗ್ಗೆ. ಓಕೆ, ಇನ್ನು ನಿರ್ದೇಶಕರಾಗಿರುವಂತಹ ರಾಧಾಕೃಷ್ಣ ಡಿ ಕಾಲೇಜು ಸರ್, ತಮ್ಮ ಒಂದು ಪ್ರತಿಕ್ರಿಯೆ ಅಂದ್ರೆ ಉತ್ತಮವಾಗಿ ಫಲಿತಾಂಶ ಬರ್ತಾ ಇದೆ, ಕಾಲೇಜಿನ ಹೆಸರು ಕೇಳಿ ಬರ್ತಾ ಇದೆ, ಏನ್ ಅನಿಸ್ತಾ ಇದೆ ಒಂದು ಆಡಳಿತ ಮಂಡಳಿಯ ಸದಸ್ಯರಾಗಿ? ಬಹುಶಃ ಈಗ ನಾನು ಕಳೆದ 7 ವರ್ಷದಿಂದ ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಸಮಿತಿಯಲ್ಲಿ ಇದ್ದೇನೆ. ಕಳೆದ 3-4 ವರ್ಷದಿಂದ ಕನ್ಸಿಕ್ಯೂಟಿವ್ ಆಗಿ ನಮಗೆ ರ್ಯಾಂಕ್ಗಳು ಬರ್ತಾ ಇದೆ. ಈಗ ಈ ವರ್ಷ ಹೇಗೆ 2 ರ್ಯಾಂಕ್ ಬಂತು, ಇದರಿಂದ ಮೊದಲು ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಮಗೆ ಫಸ್ಟ್ ರ್ಯಾಂಕ್ ಬಂದಿದೆ, ರಾಜ್ಯ ಮಟ್ಟದಲ್ಲಿ VTU ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ. ಸೊ ಈ ಥರ ನಾವೀಗಂತೂ ಕಳೆದ ಒಂದು 3-4 ವರ್ಷದಿಂದ ಹೇಗೆ ನಾವು ರ್ಯಾಂಕ್ ತೆಗಿಬೇಕು ಅಂತೇಳಿ ಹೇಳುವುದರ ಬಗ್ಗೆ ಒಂದಿಷ್ಟು ಕಲ್ಪನೆಗಳು, ನಮಗೂ ಒಂದು ಕಲ್ಪನೆಗಳಿದೆ. ಆ ರೀತಿಯಲ್ಲಿ ನಾವು ನಮ್ಮ ಸ್ಟಾಫ್ಗಳಾಗಲಿ ನಮ್ಮ ಪ್ರಿನ್ಸಿಪಾಲ್ರು ಆ ರೀತಿಯಲ್ಲಿ ಕಾರ್ಯೋನ್ಮತವಾಗಿದ್ದಾರೆ. ಹೇಗೆ ಅಂದರೆ, ಒಳ್ಳೆ ಇಂಟೆಲಿಜೆಂಟ್ ಮಕ್ಕಳಿದ್ರೆ ಅವರನ್ನು ಗುರುತಿಸಿ ಅವರಿಗೆ ಯಾವುದೇ ರೀತಿಯ ಸಪೋರ್ಟ್ ಕಾಲೇಜಿಂದ ಬೇಕು, ಯಾವುದೇ ರೀತಿಯ ಸಪೋರ್ಟ್, ಪುಸ್ತಕಕ್ಕಾಗಲಿ ಅಥವಾ ಆನ್ಲೈನಲ್ಲಿ ಆಗಲಿ ಅಥವಾ ಎಕ್ಸ್ಟ್ರಾ ಏನಾದರೂ ಕೋಚಿಂಗ್ಗಳು ಬೇಕು, ಎಲ್ಲವನ್ನು ಕೂಡ ಕೊಡುವಂಥ ವ್ಯವಸ್ಥೆ ಮಾಡಿ ನಮ್ಮ ಏನೊಂದು ಪರ್ಸೆಪ್ಷನ್ ಏನಿದೆ ಅದಕ್ಕೆ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಎಲ್ಲ ಅಧ್ಯಾಪಕ ವೃಂದದವರು ಸ್ಪಂದಿಸುತ್ತಾ ಇರುವ ಕಾರಣ ನಮ್ಗೆ ಈ ರೀತಿ ಒಂದು ರ್ಯಾಂಕ್ ತೆಗಿಲಿಕ್ಕೆ, ನಮ್ಮ ಮಕ್ಕಳಿಗೆ ರ್ಯಾಂಕ್ ತೆಗಿಲಿಕ್ಕೆ ಬಹಳ ಹೆಲ್ಪ್ ಆಗ್ತಾ ಇದೆ. ಇದಕ್ಕೆ ಬೇಕಾದ ಪೂರಕವಾದ ವಾತಾವರಣವನ್ನು ನಮ್ಮ ಅಧ್ಯಾಪಕರು ಬಹಳ ಅದ್ಭುತವಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಪ್ರಥಮವಾಗಿ ನಮ್ಮ ಅಧ್ಯಾಪಕರನ್ನು ಈ ನಿಟ್ಟಿನಲ್ಲಿ ನಾನು ಅಭಿನಂದಿಸಲೇಬೇಕು. ಈ ರೀತಿ ನಮ್ಮಲ್ಲಿ ರ್ಯಾಂಕಿನ ವ್ಯವಸ್ಥೆಗಳು ಆಗ್ತಾ ಇದೆ. ನಿರಂತರವಾಗಿ ವಿದ್ಯಾರ್ಥಿಗಳ ಮೂಲಕ ಸಾಧನೆಗಳಾಗ್ತಾ ಇದೆ. ಹೌದು, ತಯಾರಿಸುವಂತಹ ಕೆಲಸ ಕಾಲೇಜಿನ ಮೂಲಕ ಆಗ್ತಾ ಇದೆ. ಇನ್ನು ಪ್ರಿನ್ಸಿಪಲ್ ಸರ್,
ಹೇಗೆ ಅನಿಸ್ತಾ ಇದೆ ವಿದ್ಯಾರ್ಥಿಗಳ ಸಾಧನೆ, ಅವರ ಒಂದು ರ್ಯಾಂಕ್ಗಳು ಬರ್ತಾ ಇದೆ? ಮಕ್ಕಳು ರ್ಯಾಂಕ್ ತೆಗೆದಾಗ ಕಾಲೇಜಿಗೆ, ಫ್ಯಾಕಲ್ಟಿಗೆ, ಹಾಗೆ ಇನ್ಸ್ಟಿಟ್ಯೂಷನ್ ನಡೆಸ್ಕೊಂಡು ಹೋಗುವ ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಗುವಂಥ ವಿಷಯ. ಬೇಸಿಕಲಿ PUC SSLC ತನಕದ ಒಂದು ಎಜುಕೇಷನ್ ಒಂದು ಮಟ್ಟದ್ದು, ಅದರಿಂದ ಒಂದು ಮಾರ್ಕ್ ಬರಬೇಕು, ಒಂದು ಒಳ್ಳೆ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅನ್ನುವ ಒಂದು ಉದ್ದೇಶ ಮಕ್ಕಳಿಗೂ ಮತ್ತು ಪೇರೆಂಟ್ಗಳಿಗೂ ಇರ್ತದೆ. PUC ಆದ ಮೇಲೆ ಅವರ ಜೀವನವನ್ನು ಡಿಸೈಡ್ ಮಾಡುವಂತಹ ಒಂದು ಎಜುಕೇಷನನ್ನು ಮಕ್ಕಳು ತಗೊಳ್ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ಚೂಸ್ ಮಾಡಿ ಸರಿಯಾದ ಕಾಲೇಜಿಗೆ, ಸರಿಯಾದ ಕೋರ್ಸಿಗೆ ಸೇರಬೇಕಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಾಲೇಜನ್ನು ನಂಬಿಕೊಂಡು ಯಾವ ಮಕ್ಕಳನ್ನು ಇಲ್ಲಿ ನಮ್ಮಲ್ಲಿ ಸೇರಿಸ್ತಾರ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ತಗೊಳ್ತೇವೆ ನಮ್ಮ ಕಾಲೇಜಿನಲ್ಲಿ. ಸೊ ಇದರಲ್ಲಿ ಮಕ್ಕಳು ಬಂದ ಕೂಡಲೇ ನಾವು ಅವರ ಅಕಾಡೆಮಿಕ್ ಎಕ್ಸಲೆನ್ಸ್ ಯಾವ ಥರ ಇದೆ ಅಂತ ಫಸ್ಟ್ ಇಯರ್ನಲ್ಲೇ ಗಮನಿಸಲಿಕ್ಕೆ ಶುರು ಮಾಡ್ತೇವೆ. ಫಸ್ಟ್ ಇಯರ್ನಲ್ಲೇ ನಾವು ಯಾರನ್ನೆಲ್ಲ ಸ್ವಲ್ಪ ಪ್ರಮೋಟ್ ಮಾಡಿದರೆ ಮುಂದೆ ಅವರು ನಮಗೆ ಕಾಲೇಜಿಗೆ ಮತ್ತು ಅವರಿಗೂ ಕೂಡ ಸೆಲ್ಫಿಗೂ ಕೂಡ ಹೆಸರು ತರ್ಬೋದು ಅಂತ ಯೋಚಿಸ್ಕೊಂಡು ಅದಕ್ಕೆ ಬೇಕಾದ ಗೈಡೆನ್ಸನ್ನು ಫಸ್ಟ್ ಇಯರಿಂದಲೇ ನಾವು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಆದ ಬೇರೆಯಾದ ಒಂದು ಪ್ಲ್ಯಾನನ್ನು ತೆಕ್ಕೊಂಡು ಫೈನಲ್ ಇಯರಲ್ಲಿ ಅವರು ಕೂಡ ಒಂದು ಜೀವನದಲ್ಲಿ ಅವರ ಕೆರಿಯರಲ್ಲಿ ಎಕ್ಸೆಲ್ ಮಾಡುವಂಥ ಕೆಲಸವನ್ನು ಕಾಲೇಜ್ ವತಿಯಿಂದ ಆಗ್ತದೆ. ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು ಸ್ಪಂದಿಸ್ತಾ ಇದ್ದಾರೆ. ಈ 20 ವರ್ಷ ಟೋಟಲ್ ಇಂಜಿನಿಯರಿಂಗ್ ಕಾಲೇಜಿನ ಈಗಿನ ಪರಿಸ್ಥಿತಿಯಲ್ಲಿ 2001ರಲ್ಲಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆದ್ದು. 22 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 12 ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಬಂದಿದೆ. ಇವಾಗಲೇ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ಕನ್ಸಿಸ್ಟೆನ್ಸ್ಲಿ ಒಂದು ರ್ಯಾಂಕ್ ತೆಗೆಯುವಂಥ ಪದ್ಧತಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗ ಮುಂದಿನ ವರ್ಷಕ್ಕೂ ನಮ್ಮಲ್ಲಿ ರೆಡಿಯಾಗಿದ್ದಾರೆ. ಸೊ ಹಿಂದಿನ ವರ್ಷವೂ ಬಂದಿದೆ, ಅದರ ಹಿಂದಿನ ವರ್ಷವೂ ಬಂದಿದೆ, ಅದರ ಹಿಂದಿನ ವರ್ಷ ಕಂಪ್ಯೂಟರ್ ಸೈನ್ಸಲ್ಲೂ ಬಂದಿದೆ, ಮಾತ್ರ ಹಿಂದಿನ ವರ್ಷದಲ್ಲಿ ಸಿವಿಲಲ್ಲಿ ಬಂದಿದೆ. ಹೀಗೆ ಡಿಪಾರ್ಟ್ಮೆಂಟ್ ವೈಸಲ್ಲಿ ಸ್ಟೂಡೆಂಟ್ಗಳು ಎಕ್ಸೆಲ್ ಮಾಡ್ತಾ ಇದ್ದಾರೆ. ಫ್ಯಾಕಲ್ಟಿಗಳು ಅದಕ್ಕೆ ಬೇಕಾದ ಸಪೋರ್ಟನ್ನು ಕೊಟ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಇನ್ನು ಮೆಕ್ಯಾನಿಕಲ್ HOD ಅವರನ್ನು ಮಾತಾಡಿದ್ರು. ಬಹುಶಃ ಇನ್ನೊಂದು ರ್ಯಾಂಕ್ ಬಂದಿರುವಂಥದ್ದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಗೆ ರಂಜನ್ ಅವರು 3rd ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್ ತಮ್ಮ ವಿಭಾಗದ ಒಂದು ಸಾಧನೆ ಬಗ್ಗೆ? ಸರ್, ನನ್ನ ಮೊದಲ ಪ್ರತಿಕ್ರಿಯೆ ರ್ಯಾಂಕ್ ಬಂದಾಗ ನನಗೆ ಒಂದು ರ್ಯಾಂಕ್ ಬರ್ತಾನೆ ಗೊತ್ತಿತ್ತು. ಓಕೆ, ಎಕ್ಸ್ಪೆಕ್ಟೆಡ್. ಇದು ಹೇಗೆ ಅಂದರೆ ಸಾಧಾರಣ ಅವನು ಫಸ್ಟ್ ಸೆಮಿಸ್ಟ್ರಿಗೆ ಬರುವಾಗಲೇ ನಾವು ಬೆಳವಸಿರಿ ಮೊಳಕೆಯಲ್ಲಿ ಅಂತ ಹೇಳಿದಾಗೆ ಅವನು ಆ ಥರದಲ್ಲಿ ವ್ಯವಸ್ಥೆ ಇತ್ತು. ಪ್ರತಿಯೊಂದಕ್ಕೂ ಅವನು ತುಂಬ ಕ್ಯೂರಿಯಸ್ ಆಗಿರ್ತಿದ್ದ ರಂಜನ್ ಬಗ್ಗೆ. ಮತ್ತೆ ಅವರು ನಮ್ಮ ಟೀಚರ್ಸ್ಗಳನ್ನು ಅಪ್ರೋಚ್ ಮಾಡುವ ರೀತಿ ಮತ್ತೆ ಅವುಗಳ ಡೌಟ್ಗಳನ್ನು ಕೇಳುವುದು ಎಲ್ಲವನ್ನು ನೋಡಿ ನಾವು ಫಸ್ಟ್ ಸೆಮಿಸ್ಟರಲ್ಲೇ ಒಂದು ಪ್ರೆಡಿಕ್ಷನ್ ನಾನು ಇಟ್ಟಿದ್ದೆ. ಅದ ನಂತರ ಯಾವಾಗ ಫಸ್ಟ್ ಸೆಮಿಸ್ಟರಲ್ಲಿ 9.4 CGPA ಬಂತು, ಸೊ ನನಗೆ ವಿಟ್ನೆಸ್ ಆಯ್ತು ಇದು ಪರ್ಫೆಕ್ಟ್ ಕ್ಯಾಂಡಿಡೇಟ್, ರ್ಯಾಂಕ್ ಬಂದೇ ಬರ್ತಾ ಅಂತೇಳಿ. ಹಾಗೆ ಮುಂದೆ ಬರುವಾಗಲೂ 9.15 CGPA ತಗೊಂಡೆ ಸೆಕೆಂಡ್ ಸೆಮಿಸ್ಟರಲ್ಲಿ. 3rd ಮತ್ತೆ 4th ಸೆಮಿಸ್ಟರ್ಗೆ ಬರುವಾಗ ಸಣ್ಣ ಈ ಕೋವಿಡ್ ಅಂತ ಹೇಳುವ ಒಂದು ಕಂಡೀಷನ್ ನಮಗೆ ಬಂತು. ಬರುವಾಗ ಎಲ್ಲೋ ಒಂದ್ ಕಡೆ ಅವನು ವಿಚಲಿತರಾದಾಗ ಕಂಡಾಗ ಸಹ ನಾನು ಅದು ಆನ್ಲೈನ್ ಕ್ಲಾಸಸ್ ನಡೀತಾ ಇತ್ತು. ಆ ಟೈಮಲ್ಲಿ ಸಿಗುವ ಟೈಮಲ್ಲೆಲ್ಲ ಈ ವಾಸ್ ವೆರಿ ಕ್ಯೂರಿಯಸ್. ಒಂದು ಪಾಯಿಂಟ್, ಆನ್ಲೈನ್ ಕ್ಲಾಸಿಗೂ ವೆರಿ ಫಸ್ಟ್ ಕ್ಯಾಂಡಿಡೇಟ್ ಎನ್ರೋಲ್, ಏನೇ ಇದ್ರು ಕೂಡ ವೆರಿ ಫಸ್ಟ್ ಕ್ಯಾಂಡಿಡೇಟ್. ಯಾವುದೇ ಕ್ಲಾಸ್ ಆದ್ರೆ ಏನು ಎಲ್ಲಿ ಹೆಚ್ಚಿನವರೆಲ್ಲ ನಮಗೆ ನೆಟ್ವರ್ಕ್ ಇಲ್ಲ ಅಂತ ರೀಸನ್ ಕೊಟ್ಟರು ಕೂಡ ರಂಜನ್ ವಾಸ್ ಈಸ್ ಟು ಬಿ ದೇರ್. ನಮಗೆ ಏನಾದ್ರು ಕನೆಕ್ಷನ್ ಆಗ್ಲಿಲ್ಲ ಅಂದ್ರೆ ನಾವು ರಂಜನಿಗೆ ಕನೆಕ್ಟ್ ಮಾಡಿ ಕೇಳ್ತಾ ಇದ್ವಿ, ಕೇಳ್ತಾ ಉಂಟಾ, ಕರೆಕ್ಟ್ ಉಂಟಾ, ಕ್ಲಾಸಸ್ ಅರ್ಥ ಆಗ್ತಿದ್ಯಾ ಅಂತೇಳಿ. ಆ ತರ ಒಂದು ಇನ್ವಾಲ್ವ್ಮೆಂಟ್ ಇತ್ತು ಒಂದು. ಸೊ ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಅನಿಸ್ತು 5th 6th ಸೆಮಿಸ್ಟರ್ ಸ್ವಲ್ಪ ಟಫ್ ಟೈಮ್ ಇತ್ತು. ಇವನ್ ಮೀನ್ ಮೇಲೆ ಕೃತಿಕನ ಹೆಸರು ಸಹ ನಾವು ಕೇಳಿಪಡ್ತಾ ಇದ್ವಿ. ನಾವು ಮೀಟಿಂಗ್ಸ್ ಅಲ್ಲೆಲ್ಲ ಕೂತ್ಕೊಳ್ಳುವಾಗ ಹೇಗಿದ್ದಾರೆ ಮಕ್ಕಳ ಪರ್ಫಾರ್ಮೆನ್ಸ್, ನಮಗೂ ಹೊಸ್ತು ಇದು ಆನ್ಲೈನ್ ಅಂತ ಹೇಳೋದು ಹೊಸ್ತು. ಇದರಲ್ಲಿ ನಾವು ಹೇಗೆ ನಾವು ಮಕ್ಕಳನ್ನ ಪ್ರೊಸೀಡ್ ಮಾಡ್ಬೇಕಂತ ಹೇಳೋದು ನಮಗೆ ಅನುಮಾನ ಇತ್ತು. ಸೊ ಫೈನಲಿ ಅವರ್ ಸ್ಟೂಡೆಂಟ್ಸ್ ಹ್ಯಾವ್ ಪ್ರೂವ್ಡ್ ಅಸ್ ದಟ್ ದ ಟೆಕ್ನಾಲಜಿ ಇಸ್ ಡೆಫಿನೆಟ್ಲಿ ವಿ ಕ್ಯಾನ್ ಡಿಪೆಂಡ್ ಆನ್. ನಾವು ಅದರ ಮೇಲೆ ಡಿಪೆಂಡ್ ಆಗಲೇಬಹುದು. ಏನು ನಾವು ಈಗ ಆಯ್ತು ಇವುಗಳೆಲ್ಲವೂ ಕೂಡ ನಮಗೆ ಮುಂದಿನ ಜೀವನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತದೆ. ಮತ್ತೆ ಈ 2 ಮಕ್ಕಳು ಏನು ರ್ಯಾಂಕ್ ತಗೊಂಡಿದ್ದಾರೆ ಅವರು ವೆರಿ ಡೆಡಿಕೇಟೆಡ್, ಒಂದು ಹೈಲಿ ಕಮಿಟೆಡ್. ಮತ್ತೆ ಅವರಿಗೆ ರ್ಯಾಂಕ್ ತಗೋಬೇಕಂತ ಹೇಳೋ ಆ ಒಂದು ಪ್ಯಾಷನ್ ಅವ್ರಿಗಿತ್ತು, ತಗೊಳ್ಳೇಬೇಕು ಅಂತ. ಸೊ ಇದರಲ್ಲಿ ಅವರ ಪರ್ಸೆಪ್ಷನ್ ಇಂದಲೇ ಬಂದಿರೋದು. ಮತ್ತೆ ನಾವು ಜಸ್ಟ್ ವಿ ಮೋಟಿವೇಟೆಡ್, ವಿ ಗೈಡೆಡ್ ದಮ್ ವಿತ್ ಆಲ್ ರಿಕ್ವೈರ್ಡ್ ಫೆಸಿಲಿಟೀಸ್ ಅಂಡ್ ಮೋಟಿವೇಶನಲ್ ಸ್ಪಿರಿಟ್ ಕೊಟ್ಟಿದ್ದೇವೆ ಅಷ್ಟೇ. ಸೊ ವಾಟ್ಸ್ ಓವರ್ ಇಟ್ ಈಸ್ ದಿಯರ್ ವಿ ಹ್ಯಾವ್ ಟು ಹ್ಯಾಟ್ಸ್ ಆಫ್ ಅವರಿಗೆ. ದೊಡ್ಡ ಬಿಗ್ಗರ್ ಕ್ರೆಡಿಟ್ ಟು ದೆಮ್ ಓನ್ಲಿ. ಯಾಕಂದ್ರೆ ನಾವು ಎಷ್ಟೇ ಪ್ರಿಪೇರ್ ಮಾಡಿದ್ರು ಕೂಡ ಫೈನಲಿ ದೇ ಆರ್ ದ ಪೀಪಲ್ ಹೂ ಆರ್ ಇನ್ ದ ಫೀಲ್ಡ್ ಇರೋದು ಅವರೇ. ಹಾಗೆ ಒಂದು ಸಣ್ಣ ಮಿಸ್ಟೇಕ್ ಕೂಡ ವೆರಿ ಕಾಸ್ಟ್ಲಿ ಆಗ್ತದೆ. ಸೊ ಫೈನಲಿ ನನ್ನ ಸ್ಟೂಡೆಂಟ್ ರಂಜನ್ ಈಸ್ ನೌ ಪರ್ಸೀವಿಂಗ್ M.Tech ಇನ್ RV ಕಾಲೇಜ್. ಸೊ ಇಟ್ಸ್ ಅ ಬಿಗ್ ಕ್ರೆಡಿಟ್ ಟು ಹಿಮ್. ಹಾಗೆ ಸೊ M.Tech ಅಲ್ಲಿ ಕೂಡ ಅವನು ಡೆಫಿನೆಟ್ ಆಗಿ ರ್ಯಾಂಕ್ ಬರ್ತಾನೆ. ಯಾಕಂದ್ರೆ ನನಗೆ ಗೊತ್ತು ಅವನು, ಬಿಕಾಸ್ ದೇ ಫೌಂಡೇಶನ್ ಇಸ್
ವಿತ್ ಅಸ್. ಮತ್ತು ಇನ್ನೊಂದೇನಂತ ಹೇಳಿದ್ರೆ ನಮಗೆ ಬರುವಂಥ ಮಕ್ಕಳು PUC ಆದವರು, ಅವರಿಗೆ ಇಂಜಿನಿಯರಿಂಗ್ ಅಂತ ಏನು ಗೊತ್ತಿರೋದಿಲ್ಲ. ಸೊ ವಿ ಹ್ಯಾವ್ ಮೋಲ್ಡೆಡ್ ದೆಮ್ ಟು ದಿ ಲೆವೆಲ್ ಆಫ್ ಇಂಜಿನಿಯರ್ಸ್. ಸೊ ವಾಟ್ ಎವರ್ ದೇ ಡೂ, ದೇ ಸಕ್ಸಸ್, ದಿ ಫಸ್ಟ್ ಕ್ರೆಡಿಟ್ ವಿಲ್ ಕಮ್ ಟು ಅಸ್ ಇನ್ ಮೇಕಿಂಗ್ ದೆಮ್ ದಿ ಬೆಟರ್ ಸಿಟಿಸನ್ಸ್ ಆರ್ ಬೆಟರ್ ಇಂಜಿನಿಯರ್ಸ್ ಫಾರ್ ದಿಸ್ ಕಂಟ್ರಿ. ಓಕೆ, ಸೊ ಆ ಒಂದು ಇದರಲ್ಲಿ ನನಗೆ ಐ ಆಮ್ ವೆರಿ ಹ್ಯಾಪಿ. ನಾನು ನೋಡಿದ ಬಿಕಾಸ್ ನಾನು ಗೈಡ್ ಮಾಡಿದ ಸ್ಟೂಡೆಂಟಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡೋದು ನನಗೆ ಒಂದು ಹೆಮ್ಮೆ ಇದೆ ಸರ್. ಹಾಗೆ ಮತ್ತು ಇದಕ್ಕೆ ನಮ್ಮ ಪ್ರಿನ್ಸಿಪಾಲರು, ಮ್ಯಾನೇಜ್ಮೆಂಟ್ ಅವರ ಸಪೋರ್ಟ್ ಕೂಡ ಇದೆ. ಅವರು ಆಗಾಗ ನಮ್ಮನ್ನು ಕೇಳ್ತಾ ಇದ್ರು, ಹೇಗಿದ್ದಾರೆ ಮಕ್ಕಳು ಅಂತ. ನಾವು ಆಲ್ರೆಡಿ ಹೇಳಿದ್ವಿ 2 ರ್ಯಾಂಕ್ 3 ರ್ಯಾಂಕ್ ಬರ್ಬೋದು ಅಂತೇಳಿ. ಅದನ್ನು ನಮಗೆ ಅವರು ಆಗಾಗ ರಿಮೈಂಡ್ ಮಾಡ್ತಾ ಇರ್ತಿದ್ರು. ಸೊ ದಿಸ್ ಈಸ್ ಒನ್ ಆಫ್ ದಿ ಅಟೆಂಪ್ಟ್ ವಿ ಮೇಡ್ ಆ್ಯಂಡ್ ವಿ ಹ್ಯಾವ್ ಕ್ಲಿಯರ್ಡ್. ಓಕೆ, ಬಹುಶಃ ತಾವು ಹೇಳುವಂಥದ್ದು ವಿದ್ಯಾರ್ಥಿಗಳ ಆ ಒಂದು ಸಾಧನೆಯನ್ನು ಮಾಡಿರುವಂಥದ್ದು ಅದು ತಮಗೆ ಖುಷಿ ಇದೆ ಅನ್ನುವಂಥದ್ದು. ಬಹುಶಃ ಆ ಒಂದು ಗುರುವಿಗೆ ಸಾರ್ಥಕತೆ ಇರುವಂಥದ್ದು ಕೂಡ ಅಲ್ಲೇ. ತಮ್ಮ ಶಿಷ್ಯರು ಸಾಧನೆಯನ್ನು ಮಾಡಿದಾಗ ಅದರಲ್ಲಿ ತನ್ನನ್ನು ತಾನು ತೃಪ್ತಿಯನ್ನು ಕಂಡು ಬಹುಶಃ ಅದೊಂದು ಗುರುಗಳ ಒಂದು ಉದಾತ್ತವಾದ ಗುಣ ಅನ್ನುವಂಥದ್ದನ್ನು ಹೇಳ್ಬೋದು. ಕೃತಿಕಾ ಅವರೇ, ನಿಮ್ಮನ್ನು ಕೇಳೋದಿದ್ರೆ ಈಗಾಗಲೇ ಉಲ್ಲೇಖ ಮಾಡಿದರು ಕೋವಿಡ್ ಟೈಮಿನ ಒಂದು ಸಂಕಷ್ಟದ ಬಗ್ಗೆ. ಬಹುಶಃ ಆ ಸಂದರ್ಭದಲ್ಲಿ ಎಷ್ಟೇ ಟೆಕ್ನಾಲಜಿ ಇದ್ದು ತಂತ್ರಜ್ಞಾನ ಇದ್ದರೂ ನೇರವಾಗಿ ಕ್ಲಾಸ್ಗಳು, ಆ ಪ್ರಾಕ್ಟಿಕಲ್ಸ್ಗಳು ಅದನ್ನು ಒಂದು ಮಿಸ್ ಮಾಡಿಕೊಳ್ಳುವಂಥದ್ದು ಆಗಿಯೇ ಆಗಿದೆ. ಸೊ ಆ ಟೈಮಲ್ಲಿ ಅದನ್ನು ಹೇಗೆ ಫೇಸ್ ಮಾಡಿದ್ರಿ? ಆ ಟೈಮಲ್ಲಿ ನಿಮಗೆ ಸಿಕ್ಕಂತಹ ಸಪೋರ್ಟ್ ಅದನ್ನು ಹೇಳುವಂಥದ್ದಿದ್ರೆ. ಹೌದು, ಶುರುವಿಗೆ 2020 ಮಾರ್ಚ್ ಕೋವಿಡ್ ಶುರುವಾದ ಸಮಯದಲ್ಲಿ ನಾನು 6ನೇ ಸೆಮಿಸ್ಟರಲ್ಲಿ ಇದ್ದೆ. ಸೊ ಅವಾಗ ನಮಗೆ ಪ್ಲೇಸ್ಮೆಂಟ್ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಆಗಿದ್ದಷ್ಟೇ. ಸೊ ಸಡನ್ ಆಗಿ ಲಾಕ್ಡೌನ್ ಆಯಿತು, ನಮಗೆ ಕ್ಲಾಸಸ್ ಎಲ್ಲ ಇರಲಿಲ್ಲ. ಫಸ್ಟ್ ಸ್ವಲ್ಪ ಒಂದು 10 to 15 ಡೇಸ್ ನಮಗೆ ಇನ್ನು ಹೇಗೆ ಕ್ಲಾಸ್ ಅನ್ನೋ ಯಾವ ಪ್ಲಾನ್ಸ್ ಇರಲಿಲ್ಲ. ಬಟ್ ಸ್ಲೋಲಿ ನಮಗೆ ಫ್ಯಾಕಲ್ಟೀಸ್, ಲೆಕ್ಚರ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು. ಅಂದ್ರೆ ಲ್ಯಾಬ್ ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗದಿದ್ರು, ಸಾಫ್ಟ್ವೇರ್ಸ್ ಅನ್ನೆಲ್ಲ ಇನ್ಸ್ಟಾಲ್ ಮಾಡಿ ಮಾಕ್ ತರ ಮಾಡುವ ಹಾಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಕೆಲವೊಂದು ಸಬ್ಜೆಕ್ಟ್ನ ಲ್ಯಾಬ್ ನಾವು ಮನೇಲೆ ಲ್ಯಾಪ್ಟಾಪ್ ಅಲ್ಲೇ ಮಾಡುವ ಹಾಗೆ ಆಯಿತು. ಅದು ಒಂದು ಆಕ್ಚುಲಿ ಅದೊಂದು ಅಡ್ವಾಂಟೇಜ್ ಆಯಿತು. ಬಿಕಾಸ್ ನಮಗೆ ಸಾಫ್ಟ್ವೇರ್ಸ್ ಅನ್ನ ಯೂಸ್ ಮಾಡುದು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ಕಿತ್ತು ಒಂದು. ಆಮೇಲೆ ಕ್ಲಾಸಸ್ ಕೂಡ ಹಾಗೆ, ಆನ್ಲೈನ್ ಕ್ಲಾಸಸ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳ್ಳಿತ್ತು ಅಡ್ಜಸ್ಟ್ ಆಗ್ಲಿಕ್ಕೆ. ಬಟ್ ಐ ವಾಸ್ ಮಚ್ ಇಂಟ್ರೆಸ್ಟೆಡ್ ಇನ್ ದಟ್ ಬಿಕಾಸ್ ನಾನು ತುಂಬಾ ಇಷ್ಟಪಟ್ಟು ತಗೊಂಡ ಬ್ರಾಂಚ್ ಅಂಡ್ ಇದರಲ್ಲಿ ನನಗೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಇತ್ತು. ಮತ್ತೆ ಆ ಸಮಯದಲ್ಲಿ ಆಗಿರ್ಬೋದು ಅಥವಾ ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್ ಆಗಿರ್ಬೋದು ಎಲ್ಲ ಆನ್ಲೈನೇ ಇತ್ತು. ತುಂಬಾ ಸಪೋರ್ಟ್ ಇತ್ತು. ಅಂದ್ರೆ ನೆಟ್ವರ್ಕ್ ಕನೆಕ್ಷನ್ಸ್ ಹೋದ್ರು, ಒಂದ್ ವೇಳೆ ಸ್ಟೂಡೆಂಟ್ಸ್ಗೆ ಅಂದ್ರೆ ಜಾಯಿನ್ ಆಗ್ಲಿಕ್ಕೆ ಆಗದೇ ಇದ್ರು ಆಮೇಲೆ ನೋಟ್ಸ್ ಕೊಡೋದಾಗಿರ್ಬೋದು ಅಥವಾ ಎಲ್ಲಾ ತರ ಸಪೋರ್ಟ್ ನಮಗೆ ಸಿಕ್ಕಿತ್ತು. ಅಂಡ್ ಅಪರೂಪಕ್ಕೊಮ್ಮೆ ಕಾಲೇಜಿಗೆ ಬಂದ್ರು ಕೂಡ ಟೆಕ್ಸ್ಟ್ ಬುಕ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡುವಂಥದ್ದು ಅಂಥದನ್ನೆಲ್ಲ ನಾನು ಮಾಡ್ತಿದ್ದೆ. ಲೆಕ್ಚರ್ಸ್ ಅನ್ನೆಲ್ಲ ಮೀಟ್ ಆಗುದು, ಡೌಟ್ಸ್ ಇದ್ರೆ ಕೇಳುದು. ಸೊ ನಮಗೆ ಕಂಪ್ಲೀಟ್ ಆಗಿ ಎನಿ ಟೈಮ್ ಬಂದಾಗ ಹೆಲ್ಪ್ ಸಿಕ್ತಿತ್ತು. 7th ಸೆಮಿಸ್ಟರ್ ಅಲ್ಲಿ ಆಗಿರ್ಬೋದು ನಮಗೆ ಲ್ಯಾಬ್ಸ್ ಎಲ್ಲ ತುಂಬಾ ಸಪೋರ್ಟ್ ಸಿಕ್ಕಿತ್ತು. ಬಿಕಾಸ್ ನಾವು ಎನಿ ಟೈಮ್ ಬಂದಾಗ ಲ್ಯಾಬ್ ಮಾಡ್ಲಿಕ್ಕೆ ಬಿಡ್ತಿದ್ರು, ನಮಗೆ ತುಂಬಾ ಹೆಲ್ಪ್ ಸಿಕ್ಕಿತ್ತು. ಸೊ ಅದರಿಂದ ನಮಗೆ ಒಂದು ಯಾವುದೇ ತರ ಅಡಚಣೆ ಇಲ್ಲದೆ ಕಂಪ್ಲೀಟ್ ಮಾಡೋ ಹಾಗೆ ಆಯ್ತು. ಸೊ ಅದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ಓಕೆ, ಮತ್ತಷ್ಟು ಮತ್ತೆ ಮಾತಾಡೋಣ. ಇನ್ನು ರವಿಕೃಷ್ಣ ಸರ್, ಅಂದರೆ ಪುತ್ತೂರನ್ನು ಗಮನಿಸಿದರೆ ಅಥವಾ ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ ಕಂಪೇರ್ ಮಾಡಿದರೆ ಅಲ್ಲಿನ ಒಂದು ಮೂಲಭೂತ ವ್ಯವಸ್ಥೆಗಳು ಅಥವಾ ಒಂದು ಪುತ್ತೂರಿನಂತಹ ಒಂದು ವ್ಯವಸ್ಥೆಗಳನ್ನು ನೋಡಿದರೆ ಸಾಕಷ್ಟು ವ್ಯತ್ಯಾಸಗಳಿದೆ. ಬಹುಶಃ ಈ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳು ಕೂಡ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಡಿಮೆ ಇಲ್ಲ ಎನ್ನುವ ಹಾಗೆ ಬೆಳಿಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನುವಂಥ ನೆಲೆಯಲ್ಲಿ ಪ್ರಯತ್ನವನ್ನು ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಒದಗಿಸಿದ್ರಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪಾತ್ರ ಬಹಳ ದೊಡ್ಡದು. ಆ ಒಂದು ಸಂಘದ ಮೂಲಕ ಆದಂತಹ ಒಂದು ಪ್ರಯತ್ನಗಳು, ಆ ಮೂಲಕ ವಿದ್ಯಾರ್ಥಿಗಳ ಸಾಧನೆಗೆ ಅವರು ಆ ಸಂಸ್ಥೆ ಪ್ರೇರಣೆಯಾದ ಬಗ್ಗೆಯನ್ನು ತಾವು ಹೇಳೋದಿದ್ರೆ. ನಮ್ಮ ಪುತ್ತೂರಿನ ಹಿರಿಯರು 1915ನೇ ಇಸವಿಯಲ್ಲಿ ಪುತ್ತೂರು ಎಜುಕೇಷನ್ ಸೊಸೈಟಿ ಅಂತಲೇ ಹೇಳುವ ಹೆಸರಲ್ಲಿ ಇದು ಪ್ರಾರಂಭವಾಯಿತು. ಅಲ್ಲಿಂದ ಮತ್ತೆ ತುಂಬ ಮಹನೀಯರು ಇದಕ್ಕೋಸ್ಕರ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ. 1965ನೇ ಇಸವಿಯಲ್ಲಿ ನಮ್ಮದು ಡಿಗ್ರಿ ಕಾಲೇಜ್ ಪ್ರಥಮವಾಗಿ ಪ್ರಾರಂಭವಾಯಿತು. ಅದರ ನಂತರ ಬೇರೆ ಬೇರೆ ಕಾಲೇಜುಗಳು ಆಗ್ತಾ ಬಂದು 2001ರಲ್ಲಿ ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾರಂಭೋತ್ಸವ ಆಯಿತು. ಯಾಕಾಗಿ ಕಾಲೇಜ್ ಆಯಿತು ಅಂತ ಹೇಳಿದರೆ, ಬಹುಶಃ ಪುತ್ತೂರಿನಂಥ ಒಂದು ರೂರಲ್ ಪ್ರದೇಶದಲ್ಲಿ ಪುತ್ತೂರು ಸುತ್ತಮುತ್ತಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ದೂರ ಹೋಗಿ ಕಲಿಯುವಂಥ ವ್ಯವಸ್ಥೆ ಆಗಲಿ ಅಥವಾ ಹಣದ ರೀತಿಯಲ್ಲಿ ನೋಡುವಂಥಕ್ಕಾಗಲಿ ಭಾಳ ಕಷ್ಟ ಆಗ್ತಾ ಇತ್ತು.
ಅಂತ ಸಂದರ್ಭದಲ್ಲಿ ಈ ಪುತ್ತೂರು ಎಜುಕೇಷನ್ ಸೊಸೈಟಿಯ ಮೋಟೋ ಏನಿತ್ತು ಅಂತ ಹೇಳಿದ್ರೆ, ಕಡಿಮೆ ಖರ್ಚಲ್ಲಿ ಮತ್ತು ಒಳ್ಳೆ ಎಜುಕೇಷನ್ ಅನ್ನು ಕೊಡಬೇಕು, ಸುತ್ತಮುತ್ತಲಿನ ಎಲ್ರಿಗೂ ಕೂಡ ಒಂದು ವಿದ್ಯಾಭ್ಯಾಸದಿಂದ ವಂಚಿತವಾಗಬಾರದು ಅಂತ ಹೇಳೋದು ನಮ್ಮ ಹಿರಿಯರ ಆಶಯವಾಗಿತ್ತು. ಆ ದೃಷ್ಟಿಯಲ್ಲಿ ಈ ಒಂದು ಎಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿದೆ. ಎಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭವಾದಲ್ಲಿಂದ ಇಂದಿನ ತನಕವೂ ಕೂಡ ನಾವು ಏನು CET ಫೀಸ್ ಅಂತೇಳಿ ಏನು ಹೇಳ್ತಾರೆ, ಅಂದ್ರೆ ಗೌರ್ಮೆಂಟ್ ಒಂದು ಎಷ್ಟು ಫೀಸ್ ಫಿಕ್ಸ್ ಮಾಡ್ತದೆ ಅದರಲ್ಲಿ ಮಾತ್ರ ನಾವು ಕೊಡ್ತಾ ಇದ್ದೇವೆ. ನಾವು ಈಗ ಎಷ್ಟೋ ನೀವು ಸುತ್ತಮುತ್ತಲಿನ ಕಾಲೇಜುಗಳದ್ದು ನೋಡಿರ್ಬೋದು, ಒಂದು ಸೀಟ್ ಅಂತ ಹೇಳಿದ್ರೆ ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್ ಸೀಟ್ ನಮ್ಗೇನು ಗೌರ್ಮೆಂಟ್ ಇಂದ ಇಷ್ಟು ಅಂತೇಳಿ ಅಲೋಕೇಟ್ ಮಾಡಿರ್ತಾರೆ ಅಥವಾ ಇಷ್ಟು ಫೀಸ್ ಅಂತೇಳಿ ಹೇಳಿರ್ತಾರೆ. ಅದರಿಂದ 5-6 ಪಟ್ಟು ಕೆಲವು ಕಾಲೇಜಲ್ಲಿ, ಬೆಂಗಳೂರಿನ ಕಾಲೇಜುಗಳಲ್ಲಿ 10 ಪಟ್ಟು ಹೆಚ್ಚಕ್ಕೆ ಆ ಸೀಟ್ಗಳನ್ನು ಮಾರ್ತಾರೆ. ಸೊ ಈ ರೀತಿಯ ನಮ್ಮ 2008ರಲ್ಲಿ ಅದು ಪುತ್ತೂರು ಎಜುಕೇಷನ್ ಸೊಸೈಟಿ ಹೋಗಿ ವಿದ್ಯಾವರ್ಧಕ ಸಂಘ ಅಂತಲೇ ಆಯ್ತು. ವಿದ್ಯಾವರ್ಧಕ ಸಂಘದ ಆಶಯ ಏನಿದೆ ಅಂತ ಹೇಳಿದ್ರೆ, ಶಿಕ್ಷಣ ಅಂತ ಹೇಳೋದು ಒಂದು ಮಾರುವ ಸರಕಲ್ಲ, ಅದನ್ನು ಒಂದು ಎಲ್ರಿಗೂ ಒಂದು ರೀಚ್ ಆಗುವಂತ ರೀತಿಯಲ್ಲಿ ಇರಬೇಕು ಅಂತ ಹೇಳೋ ದೃಷ್ಟಿಯಿಂದ ಪ್ರಾರಂಭ ಮಾಡಿದ ಕಾರಣ ಈಗಿನ ನಮ್ಮ ಅಧ್ಯಕ್ಷರು ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಕೂಡ ಅವರ ಆಶಯ ಕೂಡ ಅದೇ ರೀತಿ ಇದೆ. ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದಿದೆ, ಕಂಪ್ಯೂಟರ್ ಸೈನ್ಸಿಗೆಲ್ಲ ಒಳ್ಳೆ ಡಿಮಾಂಡ್ ಇದೆ ಅಲ್ವಾ ಡಾಕ್ಟ್ರೆ, ನಾವು ಒಂದು ಸ್ವಲ್ಪ ಇದನ್ನು ಫೀಸ್ ಅನ್ನು ಹೆಚ್ಚು ಮಾಡಬಹುದಲ್ವಾ, ಆ ರೀತಿ ನಾವು ಮಾತಾಡಿದ್ದಿದೆ. ಅಂತ ಸಂದರ್ಭದಲ್ಲಿ ಅವರು ಯಾವಾಗ್ಲೂ ಹೇಳುವರು, ಅದು ಬೇಡವೇ ಬೇಡ, ನಮ್ಗೆ ಇದರಿಂದ ದುಡ್ಡು ಮಾಡುವ ಉದ್ದೇಶ ನಮ್ದು ಇಲ್ವೇ ಇಲ್ಲ. ನಮ್ದು ಏನು ಅಂತ ಹೇಳಿದ್ರೆ, ನಮ್ಮ ಖರ್ಚು ಇದರಲ್ಲಿ ಹೋಗ್ಬೇಕು, ನಮ್ಮ ಕಾಲೇಜ್ ಅದರಲ್ಲಿ ನಡಿಬೇಕು, ಮತ್ತೆ ಸುತ್ತಮುತ್ತಲಿನವರಿಗೆ ಯಾರಿಗೂ ಕೂಡ ಎಜುಕೇಶನ್ ಇಲ್ಲ ಅಂತಲೇ ಆಗ್ಬಾರ್ದು, ಆ ರೀತಿಯ ಒಂದು ವ್ಯವಸ್ಥೆಗಳಾಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಮಾಡಿದಂತ ಇದು ಕಾಲೇಜು ತುಂಬಾ ಸುಸೂತ್ರವಾಗಿ ನಡೀತಾ ಬರ್ತಾ ಇದೆ. ನೋಡಿ, ನಾನು ಬೆಂಗಳೂರಿನ BMS ಕಾಲೇಜಲ್ಲಿ ಎಂಜಿನಿಯರಿಂಗ್ ಮಾಡಿದ್ದು. ಅಲ್ಲಿಯ ಕಾಲೇಜು, ಇಲ್ಲಿ ನಾನು ಯಾವಾಗ ಮ್ಯಾನೇಜ್ಮೆಂಟ್ ಅಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೆ ತುಂಬಾ ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸಗಳು ಇರ್ಬೋದು ಅಂತ ಹೇಳಿ ನನ್ನ ಕಲ್ಪನೆ ಇತ್ತು. BMS ಅಂತ ಹೇಳಿದ ತಕ್ಷಣ, ಬೆಂಗಳೂರಿನ ಕಾಲೇಜ್ ಅಂತ ಹೇಳಿದ ತಕ್ಷಣ ಏನೋ ಒಂದು ತುಂಬಾ ಹೈ ಲೆವೆಲ್ ಅಲ್ಲಿ ಇರ್ಬೋದು, ಇಲ್ಲಿ ಕೆಳಗೆ ಇರ್ಬೋದು ಅಂತ ಹೇಳೋ ಒಂದು ಕಲ್ಪನೆ ಇತ್ತು ನನಗೆ ಆಕ್ಚುಲಿ. ಬಟ್ ಇಲ್ಲಿ ಬಂದು ನಾನು ಯಾವಾಗ ಅದರಲ್ಲಿ ಇನ್ವಾಲ್ವ್ ಆಗಿ ನೋಡ್ತಾ ಇದ್ದೇನೋ, ಬಹುಶಃ ನೋಡುವ ಹಾಗೆ ಯಾವ ರೀತಿಯಲ್ಲಿ ಅಂದ್ರೆ ಯಾವುದೇ ಫೆಸಿಲಿಟಿಯಲ್ಲಿ ಖಂಡಿತವಾಗಿಯೂ ಬೆಂಗಳೂರಿನ ಕಾಲೇಜ್ ಆಗಲಿ ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗಲಿ ಏನು ದೊಡ್ಡ ವ್ಯತ್ಯಾಸಗಳಿಲ್ಲ. ಒಂದು ಬಹಳ ಒಳ್ಳೆಯ ವ್ಯವಸ್ಥೆಯ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಲ್ಯಾಬಿನ ವ್ಯವಸ್ಥೆಗಳಾಗ್ಲಿ ಅಥವಾ ಏನು ನಮ್ಮ ಅಧ್ಯಾಪಕ ವೃಂದದವರ ಎಜುಕೇಶನ್ ಲೆವೆಲ್ ಆಗಲಿ, ಪ್ರತಿಯೊಂದು ಕೂಡ ಅದಕ್ಕೆ ಒಳ್ಳೆ ಕಾಂಪಿಟೆಂಟ್ ರೀತಿಯಲ್ಲೇ ಉಂಟು. ಆ ರೀತಿಯಲ್ಲಿ ಇರಬೇಕು ಅಂತ ಹೇಳುವುದೇ ನಮ್ಮ ವಿದ್ಯಾವರ್ಧಕ ಸಂಘದ ಆಶಯ ಕೂಡ ಆಗಿದೆ. ಆ ದೃಷ್ಟಿಯಲ್ಲಿ ಈಗಂತೂ ಕಳೆದ ಒಂದು 4-5 ವರ್ಷದಿಂದ ಇನ್ನಷ್ಟು ಬೇರೆ ಬೇರೆ ಹೊಸತನವನ್ನು ನಾವು ಕಾಲೇಜಿಗೆ ಸೇರಿಸ್ತಾ ಇದ್ದೇವೆ. ಈಗ ಸಬ್ಜೆಕ್ಟ್ ಸಪೋಸ್ ಈಗ ನಮ್ಮ ಏನು ಕರಿಕ್ಯುಲಮ್ ಅಲ್ಲಿ ಇರುವಂತದ್ದನ್ನು ಬಿಟ್ಟು ಮಕ್ಕಳಿಗೆ ಬೇರೆ ಅವರ ಆಸಕ್ತಿಗೆ ಬೇಕಾದಂತ ಲ್ಯಾಬ್ಗಳನ್ನು ವ್ಯವಸ್ಥೆ ಮಾಡೋದಾಗ್ಲಿ, ಈಗಿನ ಹೊಸ ಟ್ರೆಂಡ್ ಏನಿದೆ IoT ಲ್ಯಾಬ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಆಗಲಿ ಅಂತ ಒಂದು ಲ್ಯಾಬ್ಗಳನ್ನು ಮಾಡುವಂತದ್ದಾಗ್ಲಿ, ಅಥವಾ ನಮ್ಮ ಸುತ್ತಮುತ್ತಲಿನ ಒಂದು ಸೋಷಿಯಲ್ ರೆಲೆವೆನ್ಸ್ ಅಂತ ಹೇಳುವಂಥದ್ದು ಇರಬೇಕು ಅಂತ ಹೇಳೋ ದೃಷ್ಟಿಯಿಂದ ನೀವು ನೋಡಿರ್ಬೋದು, ಪ್ರತಿ 3 ವರ್ಷಕ್ಕೊಂದ್ಸತಿ ನಾವೊಂದು ಬಹಳ ಒಂದು ಅದ್ಭುತವಾದ ಯಂತ್ರಮೇಳವನ್ನು ಆಯೋಜಿಸ್ತೇವೆ ಕ್ಯಾಂಪ್ಕೋದವರ ಸಹಯೋಗದೊಂದಿಗೆ. ಈಗ ಕಳೆದ ಯಂತ್ರಮೇಳಕ್ಕೆ ಬಹುಶಃ ಒಂದು 3 ಲಕ್ಷ ಜನ ನಮ್ಮ ಇದಕ್ಕೆ ಕ್ಯಾಂಪಸ್ಸಿಗೆ ವಿಸಿಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಸಿವಿಲ್ ಡಿಪಾರ್ಟ್ಮೆಂಟ್ನವರಿಗೆ ಸೋಷಿಯಲ್ ರೆಲೆವೆನ್ಸ್ ಇರುವಂತ ಬೇರೆ ಬೇರೆ ಯಂತ್ರಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನು ಸಂಶೋಧನೆ ಮಾಡಬೇಕು, ಅದರಿಂದ ನಮ್ಮ ಸಮಾಜಕ್ಕೊಂದಿಷ್ಟು ಉಪಕಾರ ಆಗಬೇಕು ಅಂತ ಹೇಳುವ ರೀತಿಯ ಒಂದು ಕಲ್ಪನೆಗಳನ್ನು ಕೂಡ ನಾವು ಅವರಿಗೆ ಕೊಡ್ತೇವೆ. ಅವರು ಅದಕ್ಕೆ ಬಹಳ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ಬಹುಶಃ ನಾವು ಈ ವರ್ಷದ ಯಂತ್ರಮೇಳವನ್ನು ಆಯೋಜಿಸಲಿಕ್ಕಿದ್ದೇವೆ. 2022ರ ಡಿಸೆಂಬರ್ ಅಲ್ಲಿ ಬಹುಶಃ ಯಂತ್ರಮೇಳವನ್ನು ಆಯೋಜಿಸಲಿಕ್ಕೆ ಇದ್ದೇವೆ. ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ವಿದ್ಯಾವರ್ಧಕ ಸಂಘದ ಗ್ರಾಮ ವಿಕಾಸ ಅಂತ ಹೇಳುವಂತ ಕಾರ್ಯಕ್ರಮವಿದೆ. ಆ ಕಾರ್ಯಕ್ರಮದಲ್ಲಿ ಹೇಗಿದೆ ಅಂದ್ರೆ, ಬೇರೆ ಬೇರೆ ಗ್ರಾಮಗಳನ್ನು ಒಂದೊಂದು ವಿದ್ಯಾಸಂಸ್ಥೆ, ನಮ್ಮ ವಿದ್ಯಾವರ್ಧಕದ ಅಂಡರ್ ಅಲ್ಲಿ 71 ವಿದ್ಯಾಸಂಸ್ಥೆಗಳಿದೆ. ನಾವು ಬೇರೆ ಬೇರೆ ವಿದ್ಯಾಸಂಸ್ಥೆಗಳು ಒಂದಿಷ್ಟು ಗ್ರಾಮಗಳನ್ನು ದತ್ತು ತೆಕ್ಕೊಳ್ಳೋದು, ಆ ಗ್ರಾಮಕ್ಕೆ ಬೇಕಾದಂತ ಪೂರಕವಾದ ವ್ಯವಸ್ಥೆಗಳನ್ನು ಕಲ್ಪಿಸುವಂತ, ಅಂದ್ರೆ ನಾವು ಹಣ ಹಾಕಿ ಕಲ್ಪಿಸುವುದಲ್ಲ, ಅಲ್ಲಿಗೆ ಏನ್ ನೆಸೆಸಿಟಿ ಇದೆ ಅಂತ ಹೇಳೋದನ್ನು ಸ್ಟಡಿ ಮಾಡಿ ಅದು ಎಲ್ಲಿಗೆ ತಲುಪಿಸಬೇಕು ಅದನ್ನು ತಲುಪಿಸುವಂತ ವ್ಯವಸ್ಥೆಗಳನ್ನು, ಮತ್ತೆ ಸಣ್ಣ ಪುಟ್ಟ ಏನು ನಮ್ಮ ಸೈಡ್ ಇಂದ ಆಗುವಂತ ಗೈಡೆನ್ಸ್ ಗಳಿದೆ ಅದನ್ನು ಕೊಡುವಂತ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಈ ರೀತಿಯಂತ ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನು ಜೊತೆಗೆ ನಾವು ಮಾಡ್ತಾ ಇದ್ದೇವೆ. ಆ ರೀತಿ ಇಂಜಿನಿಯರಿಂಗ್ ಕಾಲೇಜು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಕೂಡ ಗುಣಮಟ್ಟದ ಶಿಕ್ಷಣಕ್ಕೆ ಕೊರತೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಕೆಲಸಕ್ಕೆ ಹೋಗುವ ರೀತಿ, ಅಂದ್ರೆ ಏನು ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ, ಅದರಲ್ಲಿ ಕೂಡ ಏನೊಂದು ಕೊರತೆ ಆಗದ ರೀತಿಯಲ್ಲಿ ನಾವು ಪ್ಲೇಸ್ಮೆಂಟಿನ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಓಕೆ, ಮುಂದುವರಿಸೋಣ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ಇನ್ನಷ್ಟು ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಮಾಡೋಣ. ಹಲೋ
ಹಲೋ, ನಾನು ವಿಟ್ಲೆಯಿಂದ ಪತ್ರಕರ್ತ ಹಮೀದ್ ವಿಟ್ಲ. ಈ ಹಮೀದ್ ಪ್ರಶ್ನೆ ರ್ಯಾಂಕ್ ಕೃತಿಕಾ ಅವರಿಗೆ. ಕೃತಿಕಾ ಮೇಡಮ್, ನಿಮಗೆ ರ್ಯಾಂಕ್ ಬರಲು ನೀವು ಯಾವ ರೀತಿಯಲ್ಲಿ ಸ್ಟಡಿ ಮಾಡುತ್ತಿದ್ದೀರಿ? ದಿನಂಪ್ರತಿ ಅಭ್ಯಾಸದಲ್ಲಿ ಮುಳುಗುತ್ತಿದ್ದೀರಾ? ಇದರ ಈ ರ್ಯಾಂಕ್ ಸಿಗಲು ನೀವು ಕೈಗೊಂಡ ಕ್ರಮಗಳೇನು ತಿಳಿಸುತ್ತೀರಾ? ಹೇಗೆ ಸ್ಟಡಿ ಮಾಡ್ತಾ ಇದ್ರಿ, ಹೇಗೆ ರ್ಯಾಂಕ್ ಬಂತು, ಸೀಕ್ರೆಟ್ ಏನು ಅಂತ ಕೇಳ್ತಿದ್ದಾರೆ. ಖಂಡಿತ ಹೇಳ್ಬೋದು. ಸೊ ರ್ಯಾಂಕ್ ಬರಬೇಕು ಅಂದರೆ ಫಸ್ಟ್ ಆಫ್ ಆಲ್ ಕನ್ಸಿಸ್ಟೆನ್ಸಿ ಬೇಕು. ಅಂದರೆ ಪ್ರತಿ ಸೆಮಿಸ್ಟರಲ್ಲೂ ಒಂದು ಇಂಟ್ರೆಸ್ಟ್ ಬೇಕು, ಅದು ಯಾವತ್ತೂ ಕಳ್ಕೊಳ್ಬಾರ್ದು. ಜನರಲಿ ಎಂತಾಗ್ತದೆ ಅಂತ ಹೇಳಿದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲರೂ ಡೆಡಿಕೇಟೆಡ್ ಆಗಿ ಓದ್ತಾರೆ, ಐ ಮೀನ್ ಟ್ರ್ಯಾಕಲ್ಲೇ ಓದ್ತಿರ್ತಾರೆ. ಬಟ್ ಲಾಸ್ಟ್ ಇಯರ್ ಆಗುವಾಗ ಎಲ್ಲರೂ ಯೋಚನೆ ಮಾಡ್ತಾರೆ, ಓಕೆ ಇದು ನನ್ನ ಲಾಸ್ಟ್ ಇಯರ್, ನಾನು ಯಾಕೆ ಓದ್ತಿದ್ದೇನೆ ಈಗಲೂ, ನಾನು ಎಂಜಾಯ್ ಮಾಡಬೇಕಲ್ಲ, ನಾನು ಪಾರ್ಟಿ ಮಾಡಬೇಕಲ್ಲ. ಸೊ ಆ ಥರ ಥಿಂಕ್ ಮಾಡ್ತಾರೆ. ಆದರೆ ಗೋಲ್ ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ರ್ಯಾಂಕ್ ಬೇಕು ಅಂದರೆ ನೀವು ಫಸ್ಟ್ ನಿಮ್ಮ ಪ್ರಿಫರೆನ್ಸ್ ಯಾವಾಗಲೂ ಅಕಾಡೆಮಿಕ್ಸ್ ಇರಲಿ, ಅಲಾಂಗ್ ವಿತ್ ಸ್ಕಿಲ್ಸ್. ಇಫ್ ಯು ಆರ್ ಗುಡ್ ಇನ್ ಅಕಾಡೆಮಿಕ್ಸ್, ದಟ್ ವಿಲ್ ರಿಯಲಿ ಹೆಲ್ಪ್ ಟು ಗೆಟ್ ಅ ರ್ಯಾಂಕ್. ನೆಕ್ಸ್ಟ್ ಓದೋದ್ರ ಬಗ್ಗೆ ಅಂದರೆ ಐ ಯೂಸ್ ಟು ಬಿ ಆಕ್ಟಿವ್ ಲಿಸ್ನರ್ ಇನ್ ದ ಕ್ಲಾಸ್. ಸೊ ನಾನು ಕ್ಲಾಸ್ ಕರೆಕ್ಟಾಗಿ ಕೇಳ್ತಿದ್ದೆ. ಕ್ಲಾಸನ್ನ ಕರೆಕ್ಟಾಗಿ ಕೇಳಿದರೆ ಡೈಲಿ ಸ್ಟಡಿ ಮಾಡೋ ಅಗತ್ಯ ಇಲ್ಲ. ಅದು ನನ್ನ ಪರ್ಸ್ನಲ್ ಒಪಿನಿಯನ್, ಮೇ ಬಿ ಡಿಫ್ರೆಂಟ್ ಫಾರ್ ಯು. ಕ್ಲಾಸಲ್ಲೇ ಕೇಳ್ತಿದ್ದೆ ಆ್ಯಂಡ್ ಏನಾದರೂ ಡೌಟ್ಸ್ ಎಲ್ಲ ಇದ್ದರೆ ಅವತ್ತೇ ಕೇಳಿಬಿಡ್ತಿದ್ದೆ. ಲೈಕ್ ಐ ವಾಸ್ ಇನ್ ಕ್ಯಾರಿಂಗ್ ಇಟ್ ಓವರ್ ದರ್. ಸೊ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಇನ್ ಕೇಸ್ ನನಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ರೆ ರೆಫರೆನ್ಸ್ ಬುಕ್ಸನ್ನು ಅವತ್ತೇ ತಗೊಳ್ತಿದ್ದೆ. ಸೊ ದ್ಯಾಟ್ ವಾಸ್ ಅ ಬೆಸ್ಟ್ ಪ್ರಾಕ್ಟೀಸ್ ಐ ಯೂಸ್ ಟು ಫಾಲೋ. ಅದರ ನಂತರ ಇಂಟರ್ನಲ್ಸ್ ಆಗಿರ್ಬೋದು, ಇವನ್ ಕೆಲವು ಇಂಟರ್ನಲ್ಸ್ ಆಪ್ಷನ್ ಇದ್ರೆ ಯಾವುದನ್ನು ಸ್ಕಿಪ್ ಮಾಡಬೇಡಿ ಪ್ಲೀಸ್, ಎಲ್ಲಾನು ಬರೀರಿ. ಬಿಕಾಸ್ ಅದು ಒಮ್ಮೆ ಓದಲಿಕ್ಕೆ ಪ್ರಾಕ್ಟೀಸ್ ಆದ ಹಾಗೆ ಆಗ್ತದೆ. ಸೊ ಎಟ್ ದ ಎಂಡ್ ಆಫ್ ದ ಸೆಮಿಸ್ಟರ್ ಎಲ್ಲ ಟಾಪಿಕನ್ನು ಒಮ್ಮೆ ಓದಿದ ಹಾಗಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ಅದೇ ಮತ್ತೆ ಮೋರ್ ಓವರ್ ಒಂದು ಇಂಟ್ರೆಸ್ಟ್ ಬೇಕು, ಆಮೇಲೆ ಕಂಟಿನ್ಯೂಸ್ ಆಗಿ ಸೇಮ್ ಪರ್ಫಾರ್ಮೆನ್ಸನ್ನು ಕೊಡಬೇಕು. ಸೊ ಆಗ ಇಟ್ ಹೆಲ್ಪ್ಸ್. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಹಮೀದ್ ವಿಟ್ಲ ಅವರೇ ನಿಮ್ಮ ಕರೆಗಾಗಿ. ಎಸ್, ಇನ್ನು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡಿದರೆ ಪ್ರಿನ್ಸಿಪಲ್ ಸರ್, ತಾವು ಅಂದರೆ ಹೇಳಿದ್ರು 2001ರಲ್ಲಿ ಕಾಲೇಜು ಸ್ಥಾಪನೆಯಾಗಿದೆ, 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ, ರ್ಯಾಂಕ್ಗಳು 12 ರ್ಯಾಂಕ್ಗಳು ಈಗಾಗಲೇ ಬಂದಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ರಿ. ಸೊ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಗ್ತಾ ಬಂದ ಬದಲಾವಣೆಗಳನ್ನು ಹೇಳೋದಿದ್ರೆ ನೀವು? 2001ರಲ್ಲಿ ಇವಾಗ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ಸೊಸೈಟಿಗೆ ಏನು ಬೇಕು ಅದನ್ನು ನಿರ್ಧಾರ ಮಾಡಿಕೊಂಡು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇಂಜಿನಿಯರಿಂಗ್ ಕಾಲೇಜನ್ನು ಪುತ್ತೂರಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿತು. ಇನಿಷಿಯಲಿ ಇಲ್ಲಿ ಲೋಕಲ್ ಆಗಿ ಬೇಕಾಗುವಂತಹ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತೊಂದು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಈ 3 ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಫಸ್ಟಿಗೆ, ವಿತ್ ಆನ್ ಇಂಟೇಕ್ ಆಫ್ 45 ಪರ್ ಇಯರ್. ವರ್ಷಕ್ಕೆ 45 ಇಂಟೇಕ್ನಾಗೆ 3 ಬ್ರಾಂಚ್ಗಳು ಓಪನ್ ಆಯಿತು. ಇದಾಗಿ ಚೆನ್ನಾಗಿ ನಡೀತಾ ಬಂತು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಬಂತು. 2008ರಲ್ಲಿ ಸ್ವಲ್ಪ ಕೋರ್ ಬ್ರಾಂಚ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವಂತ ಮೆಕ್ಯಾನಿಕಲ್ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದೇ ವರ್ಷ ಕಂಪ್ಯೂಟರ್ ಸೈನ್ಸ್ ಇಂಟೇಕ್ ಅನ್ನ 60ರಿಂದ 90ಕ್ಕೆ 45ರಿಂದ 90ಕ್ಕೆ ಇನ್ಕ್ರೀಸ್ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ರು. ಸೊ 2008-9 ಕಳೀತಾ ಇದ್ದ ಹಾಗೆ ಒಂದು ಮಾಸ್ಟರ್ಸ್ ಡಿಗ್ರಿ ಕೂಡ ತಕೊಂಡ್ರೆ ಒಳ್ಳೇದು. ಅದು ನಮ್ಮ ಲೋಕಲ್ ಅಲ್ಲಿ MBA, ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ಇದು ಕೂಡ ಅಗತ್ಯ ಇದೆ ಪುತ್ತೂರಿಗೆ ಅಂತ ಅನ್ನಿಸಿ 2008-9ರಲ್ಲಿ MBA ಕೋರ್ಸನ್ನು ಕೂಡ ನಮ್ಮ ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. 2013ಕ್ಕಾಗುವಾಗ ಮಕ್ಕಳು ಜಾಸ್ತಿ ಡಿಮಾಂಡ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಮೆಕ್ಯಾನಿಕಲ್ ಕೋರ್ಸೇ ಬೇಕು, ಸಿವಿಲ್ ಕೋರ್ಸೇ ಬೇಕು, ಅದೇ ತರ ಎಲೆಕ್ಟ್ರಾನಿಕ್ಸ್ ಕೋರ್ಸೇ ಬೇಕು, ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಜಾಸ್ತಿ ಡಿಮಾಂಡ್ ಆಗುವಾಗ ವರ್ಷಕ್ಕೆ 60-90 ಇದ್ದ ಇಂಟೇಕ್ ಅನ್ನ 120ಕ್ಕೆ 2013ರಲ್ಲಿ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ. ನಂತರ ಮುಂದೆ ಅದೇ ತರ ಗ್ರಾಜುವಲಿ ಸಾಕ್ತಾ ಈಗಿನ ರಿಕ್ವೈರ್ಮೆಂಟಿಗೆ ಅನುಗುಣವಾಗಿ ಇವಾಗ ಫಾರಿನ್ ಕಂಟ್ರೀಸಿಗೆ ಒಬ್ಬ ಸ್ಟೂಡೆಂಟ್ ಹೋಗಬೇಕು ಅಂತ ಹೇಳಿದ್ರೆ ನಮಗೊಂದು ಸ್ಟ್ಯಾಂಡರ್ಡ್ ಇರ್ತದೆ. ನಮ್ಮ ಇಲ್ಲಿಯ ಎಜುಕೇಶನ್ ಅಲ್ಲಿಯ ಸ್ಟ್ಯಾಂಡರ್ಡ್ಗೆ ಮೀಟ್ ಆಗ್ತದೆ ಅಂತ ಪ್ರೂವ್ ಮಾಡಲಿಕ್ಕೆ ಬೇಕಾಗಿ ನಾವು ಒಂದು ಅಕ್ರೆಡಿಟೇಷನ್ ಅಂತ ಮಾಡ್ಕೊಳ್ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ 2019ರಲ್ಲಿ ನಮ್ಮ ಮೆಕ್ಯಾನಿಕಲ್ ಮತ್ತೆ ಸಿವಿಲ್ ಡಿಪಾರ್ಟ್ಮೆಂಟ್ ಈ 2 ಡಿಪಾರ್ಟ್ಮೆಂಟ್ಗೆ ಅಕ್ರೆಡಿಟೇಷನ್ ಮಾಡ್ಕೊಂಡ್ವಿ. ಅದೇ ವರ್ಷದಲ್ಲಿ ಮತ್ತೆ ಮುಂದಿನ ವರ್ಷಕ್ಕಾಗುವಾಗ ಈಗಿನ ಟ್ರೆಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈಗಿನ ಟ್ರೆಂಡ್ ಎಲ್ರಿಗೂ ಅದೇ ಬೇಕು. ಇವಾಗ ಎಲ್ರಿಗೂ ಕೂಡ ಎಲ್ಲವೂ ಆಟೋಮೇಟೆಡ್ ಆಗಬೇಕು. ಸೊ ಅದನ್ನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸುವ ದೃಷ್ಟಿಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅನ್ನೋ ಹೊಸ ಕೋರ್ಸ್ ಅನ್ನು ಕೂಡ
ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದೇ ವರ್ಷ ಕಳೆದ ವರ್ಷ 21-22ರಲ್ಲಿ ಇನ್ನೊಂದು ಹೊಸ ಕೋರ್ಸ್ ಡೇಟಾ ಸೈನ್ಸ್, ಅದು ಕಂಪ್ಯೂಟರ್ ಸೈನ್ಸಿನ ಇನ್ನೊಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಡೇಟಾ ಸೈನ್ಸ್ ಅನ್ನುವ ಕೋರ್ಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ. ಅದೇ ಸಮಯದಲ್ಲಿ ನಮ್ಮಲ್ಲಿ BCA ಮಾಡಿದಂಥ ವಿದ್ಯಾರ್ಥಿಗಳು, ನಮ್ಮ ವಿವೇಕಾನಂದ ಡಿಗ್ರಿ ಕಾಲೇಜ್ನಲ್ಲಿ BCA ಮಾಡಿದಂಥ ವಿದ್ಯಾರ್ಥಿಗಳು ನಮಗೆ MCA ಮಾಡಲಿಕ್ಕೆ ಅವಕಾಶ ಬೇಕು ನಮ್ಮಲ್ಲಿ ಅಂತ ಒಂದು ರಿಕ್ವೆಸ್ಟ್ ನಮ್ಮ ವಿದ್ಯಾವರ್ಧಕ ಸಂಘಕ್ಕೆ ಕೊಟ್ಟರು. ಅದನ್ನು ನಮಗೆ ಟ್ರಾನ್ಸ್ಫರ್ ಮಾಡಿದ್ರು, ನೀವು ಇದರಲ್ಲಿ ವರ್ಕ್ ಮಾಡಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿಕೊಂಡು ಸಂಬಂಧಪಟ್ಟ ಅಫಿಲಿಯೇಷನ್ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಈ ವರ್ಷ ನಾವು MCA ಕೋರ್ಸನ್ನು ಕೂಡ ನಮ್ಮ ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ 6 ಬೇಸಿಕ್ ಆಗಿ ಇಂಜಿನಿಯರಿಂಗ್ ಕೋರ್ಸುಗಳು, ಅದರಲ್ಲಿ 2 ಕೋರು ಮೆಕ್ಯಾನಿಕಲ್ ಮತ್ತು ಸಿವಿಲ್, ಮತ್ತೆ ಒಂದು ಅಪ್ಲಿಕೇಶನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಅದರ ಸಬ್ ಡಿವಿಷನ್ಸ್ ಅಂತಲೇ ಹೇಳ್ಬೋದು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಹಾಗೆ ಕಂಪ್ಯೂಟರ್ ಸೈನ್ಸಲ್ಲಿ ಇನ್ನೊಂದು ಸಬ್ ಬ್ರಾಂಚ್ ಡೇಟಾ ಸೈನ್ಸು. ಇದು 6 ನಮ್ಮ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗಳಾಗಿದೆ. ಅದೇ ಥರ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಗಳಾಗಿ MBA ಮತ್ತು MCA ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಇದು ವರುಣ್ ಅಂತ ಪುತ್ತೂರಿಂದ. ವರುಣ್ ಅವರು, ನಮಸ್ತೆ, ಹೇಳಿ ವರುಣ್ ಅವರೇ. ನಮಸ್ತೆ ಸರ್. ಇನ್ನೊಂದು ವಿವೇಕಾನಂದಲ್ಲಿ ಈಗ ಪ್ಲೇಸ್ಮೆಂಟ್ ಕಡಿಮೆ ಅಂತ ಒಂದು ಸುದ್ದಿ ಉಂಟು, ಹೌದಾ ಸರ್? ಪ್ಲೇಸ್ಮೆಂಟ್ ಕಡಿಮೆ ಅನ್ನುವಂತ ಸುದ್ದಿ ಇದೆ, ಹೌದಾ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಅತಿಥಿಗಳು. ಈ ವಿಷಯವಾಗಿ ಇವಾಗ ಎಲ್ಲವೂ ಆನ್ಲೈನ್ನ ವ್ಯವಸ್ಥೆ, ಎಲ್ಲವೂ ಕೂಡ ಆನ್ಲೈನ್. ಇವಾಗ ಕೂಡ ಕಂಪನಿಗಳು ಕೂಡ ತುಂಬ ಅಡ್ವಾನ್ಸ್ ಆಗಿದೆ. ಇಲ್ಲಿ ಕೂತಿರೋ ಕೃತಿಕನೇ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು, ಹೆಚ್ಚಿನ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಆನ್ಲೈನ್ ಮೋಡಲ್ಲಿ ನಡೀತಾ ಇರ್ತದೆ. ಅವರ ಫಸ್ಟ್ ರೌಂಡು ಆನ್ಲೈನ್ ಮೋಡಲ್ ನಡೀತದೆ. ನಮ್ಮಲ್ಲಿ ಕಂಪ್ಯೂಟರ್ ಸಿಸ್ಟಮ್ಸ್ ಹೆಚ್ಚು ಕಮ್ಮಿ 900 ಕಂಪ್ಯೂಟರ್ ನಮ್ಮ ಕಾಲೇಜಲ್ಲಿದೆ. ಅದರಲ್ಲಿ ಕೂತ್ಕೊಂಡೇ ಎಕ್ಸಾಮ್ ತಗೊಳ್ತಾರೆ. ಎಕ್ಸಾಮ್ ಕಂಟ್ರೋಲರ್ ಕಂಪನಿಗಳಿರ್ತಾರೆ. ಸೊ ಆನ್ಲೈನ್ ಮೋಡಲ್ ಎಕ್ಸಾಮ್ ಆಗ್ತದೆ. ಅದಲ್ಲಿ ಯಾರು ಕ್ಲಿಯರ್ ಆಗ್ತಾರಾ ಅವರಿಗೆ ಪುನಃ ಆನ್ಲೈನ್ ಇಂಟರ್ವ್ಯೂ ಇರ್ತದೆ, ಟೆಕ್ನಿಕಲ್ ರೌಂಡ್ಸ್ ಇರ್ತದೆ. ಈ ಟೆಕ್ನಿಕಲ್ ರೌಂಡ್ ಆದ ಮೇಲೆ ಫೈನಲಿ ಮತ್ತೆ HR ರೌಂಡ್ ಇರ್ತದೆ. ಇದು ಕೂಡ ಆನ್ಲೈನ್ ಹೆಚ್ಚಾಗಿ ನಡೆದು ಹೋಗ್ತದೆ. ಎಲ್ಲೋ ಬೆರಳೆಣಿಕೆಯಷ್ಟು ಕಂಪನಿಗಳು ಮಾತ್ರ HR ರೌಂಡ್ ಅನ್ನ ಕಂಪನಿಗೆ ಕರೆಸ್ಕೊಂಡು ಮಾಡ್ತಾರೆ. ಬೆಂಗಳೂರು ಇರ್ಬೋದು, ಹೈದರಾಬಾದ್ ಇರ್ಬೋದು, ಪುಣೆ ಇರ್ಬೋದು, ಇಂಥ ಕಡೆಗೆ ಕರೆಸ್ಕೊಂಡು ತುಂಬಾ ಬೆರಳೆಣಿಕೆ. ಉಳಿದದ್ದೆಲ್ಲವೂ ಕೂಡ ಆನ್ಲೈನ್ ಪ್ರೊಸೆಸ್ ಆಗ್ತದೆ. ಅದು ಬೆಂಗಳೂರಿನ ಕಾಲೇಜ್ ಇರ್ಬೋದು, ಮಂಗಳೂರಿನ ಕಾಲೇಜ್ ಇರ್ಬೋದು, ಪುತ್ತೂರಿನ ಕಾಲೇಜ್ ಇರ್ಬೋದು, ಇವರಿಗೆ ಎಲ್ರಿಗೂ ಕೂಡ ಆನ್ಲೈನ್ ಅಲ್ಲಿ ಇಂಟರ್ವ್ಯೂ ಪ್ರಾಸೆಸ್ ಕಂಪ್ಲೀಟ್ ಆಗ್ತದೆ. ಸೊ ಈ ದೃಷ್ಟಿಯಲ್ಲಿ ನೋಡಿದ್ರೆ, ಆಗಲೇ ನನ್ನನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದ್ರಿ ನೀವು, 6 ವರ್ಷ ನಾನು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ HOD ಆಗಿ ಕೆಲಸ ಮಾಡಿದ್ದೀನಿ ಇದೇ ಕಾಲೇಜ್ನಲ್ಲಿ. ಒಬ್ಬನೇ ಒಬ್ಬ ಸ್ಟೂಡೆಂಟ್ ನನ್ನಲ್ಲಿ ಬಾಕಿ ಇಲ್ಲ, ಪ್ಲೇಸ್ಮೆಂಟ್ ಆಗಲಿಲ್ಲ ಅಂತ ಹೇಳುವವನು. ಸೊ 6 ವರ್ಷವೂ ಕೂಡ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇರ್ಬೋದು, ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಇರ್ಬೋದು, ಇನ್ಕ್ಲೂಡಿಂಗ್ ನಮ್ಮ ಮೆಕ್ಯಾನಿಕಲ್ ಮತ್ತೆ ಸಿವಿಲ್. ಸೊ ಹೆಚ್ಚಿನ ಮಕ್ಕಳು 95% ಆಫ್ ದ ಸ್ಟೂಡೆಂಟ್ಸ್ ಬಿಫೋರ್ ಲೀವಿಂಗ್ ದ ಕ್ಯಾಂಪಸ್ ಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ. ಕಳೆದ ವರ್ಷ ಮತ್ತು ಈ ವರ್ಷ ಅಂತೂ ಅದ್ಭುತ. ಏನು ಅಂತ ಹೇಳಿದ್ರೆ, ಕಂಪನಿಗಳು ನಮ್ಮಲ್ಲಿ ಸ್ಟೂಡೆಂಟ್ಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೊಡ್ಲಿಕ್ಕೆ ನಮ್ಮಲ್ಲಿ ಸ್ಟೂಡೆಂಟ್ಗಳು ಇಲ್ಲ. ಒಬ್ಬೊಬ್ಬ ವಿದ್ಯಾರ್ಥಿಗೂ ಹೆಚ್ಚು ಕಮ್ಮಿ ಮೋರ್ ದನ್ 1 ಆಫರ್. ಈಗ ನಾನೊಂದು ಎಕ್ಸಾಂಪಲ್ಗೆ ಹೇಳಿದಾದ್ರೆ, ನಮ್ಮದೇ ಸ್ಟೂಡೆಂಟ್ ಈಗಿನ ಫೈನಲ್ ಇಯರ್ ಅಲ್ಲಿ ಇನ್ನೂ ಕೂಡ 4 ತಿಂಗಳು ಕಲೀಲಿಕ್ಕೆ ಇದೆ. ಅವಳು ಶ್ರೀಜಾ ಶೆಟ್ಟಿ ಅಂತ 5 ಆಫರ್ಗಳನ್ನ ಪಡ್ಕೊಂಡಿದ್ದಾಳೆ. 5 ಕೂಡ ರೆಪ್ಯೂಟೆಡ್ ಕಂಪನೀಸ್. ಸ್ಯಾಲ್ರಿ ಒಂದರಲ್ಲಿ 4 ಇರ್ಬೋದು, ಇನ್ನೊಂದ್ರಲ್ಲಿ 5 ಇರ್ಬೋದು, ಇನ್ನೊಂದರಲ್ಲಿ 7 ಉಂಟು. NSC ಇಂಥದ್ದಲ್ಲೆಲ್ಲ ಆಫರ್ಸ್ ಬಂದಿದೆ 7. ಅದೇ ತರ ಸ್ಯಾಪ್ ಲ್ಯಾಬ್ ಅಂತ, SAP ಲ್ಯಾಬ್ ಅಂತ, ಇದರಲ್ಲಿ 12 ಲಕ್ಷ ತನಕವೂ ನಮ್ಮ ವಿದ್ಯಾರ್ಥಿಗಳು ಆಫರ್ಸ್ ತಗೊಂಡಿದ್ದಾರೆ. ಸೊ ಇವಾಗ ನನ್ನಲ್ಲಿ ವಿದ್ಯಾರ್ಥಿಗಳಿಲ್ಲ, ಕಂಪನಿಗಳು ನಮ್ಮಲ್ಲಿ ಅಪ್ರೋಚ್ ಆಗ್ತಾ ಇದ್ದಾರೆ, ನಮಗೆ ಸ್ಟೂಡೆಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತ ಸಿಚುವೇಶನ್ಗೆ ಈಗ ಬಂದು ನಿಂತಿದ್ದೀವಿ. ಒಂದು ಕಾಲದಲ್ಲಿ ಸಿಚುವೇಶನ್ ಉಲ್ಟಾ ಇತ್ತು. ಇವಾಗ ಹೇಗಿದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಅವಕಾಶ ಉಂಟು, ಆದ್ರೆ ವಿದ್ಯಾರ್ಥಿಗಳಿಲ್ಲದಂತ ಸಿಚುವೇಶನ್ ಬಂದಿದೆ. ಈ ವರ್ಷವೂ ಇನ್ನೂ ನನಗೆ 5 ತಿಂಗಳ ಟೈಮ್ ಉಂಟು ಇನ್ನು ಪ್ಲೇಸ್ ಮಾಡಲಿಕ್ಕೆ. ಆದರೆ 92% ಆಫ್ ಮೈ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಪ್ಲೇಸ್ಡ್, ದಟ್ ಟು ಮೋರ್ ದನ್ 1 ಆಫರ್. ಈಗ ಅವರು ಚಾಯ್ಸ್ ಮಾಡಬೇಕು, ನಾನು ಆ ಕಂಪನಿಗೆ ಸೇರ್ಬೇಕಾ ಈ ಕಂಪನಿಗೆ ಸೇರ್ಬೇಕಾ ಅಂತ. ದೇ ಅಪ್ರೋಚಸ್ ಯಾವುದು ಒಳ್ಳೇದು ಸರ್, ಯಾವ್ದು ನಮಗೆ ಕೆರಿಯರ್ ಮತ್ತೆ ಬೂಸ್ಟ್ ಮಾಡ್ತದೆ, ಯಾವ ಕಂಪನಿಗೆ ಹೋಗೋದು ಒಳ್ಳೇದು ಅಂತ ನಮ್ಮ ಹತ್ರ ಪ್ಲೇಸ್ಮೆಂಟ್ ಸೆಲ್ ಅಲ್ಲಿ ಬಂದು ಮಾತಾಡ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಸೊ ಅದು ಸುದ್ದಿ ಮಾತ್ರ, ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಂತ ಕಳೆದ 7 ವರ್ಷದ ಅನುಭವದಲ್ಲಿ ಹೇಳ್ತೀನಿ. ನನ್ನ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಪ್ಲೇಸ್ ಆಗಿ ಹೊರಗೆ ಹೋಗ್ತಾನೆ, ಹೋಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು. ಓಕೆ, ವರುಣ್ ಅವರೇ, ತಮ್ಮ ಬೇರೆ ಪ್ರಶ್ನೆಗಳಿದೆಯಾ? ಓಕೆ, ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಧನ್ಯವಾದಗಳು ಕರೆಗಾಗಿ. ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನಾನು ಆಶಿತಾ ಅಂತ, ನರೇಂದ್ರ ಪದವಿ ಪೂರ್ವ ಕಾಲೇಜು ತೆಂಕಿಲ ಇಲ್ಲಿ ಓದಿ ಈಗಾಗಲೇ ದ್ವಿತೀಯ PUC ಅಂತಿಮ ಪರೀಕ್ಷೆ ಮುಗಿಸಿರ್ತೇನೆ. ನನ್ನ ಪ್ರಶ್ನೆ ಬಂದು, ಮಕ್ಕಳಿಗೆ ಪಾಠ ಅಲ್ಲದೆ ಬೇರೆ ವಿಷಯದಲ್ಲಿ ಅಂದ್ರೆ ಸಂಗೀತ, ಡ್ಯಾನ್ಸ್ ಇದಕ್ಕೆಲ್ಲ ಅವಕಾಶ ಕೊಡ್ತೀರಾ? ಓಕೆ, ಅವಕಾಶ ಇದೆಯಾ ಅನ್ನುವಂಥದ್ದು.
ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ. ಓಕೆ, ಉತ್ತರ ಕೊಡ್ತಾರೆ ಆಶಿತಾ ಅವರೇ, ಕೇಳ್ಕೊಳ್ಳಿ. ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಫಾಸ್ಟ್ ಫೇಸಲ್ಲಿ ಇರ್ತದೆ. 6 ತಿಂಗಳಲ್ಲಿ ಒಬ್ಬ ಡಿಗ್ರಿಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿ ಏನು ಕಲಿಬೇಕಾ 1 ವರ್ಷದಲ್ಲಿ, ಅದನ್ನು ಇವರು 3 ತಿಂಗಳಲ್ಲಿ ಕಲಿಬೇಕಂತ ಆದಂತ ಪರಿಸ್ಥಿತಿ ಇರ್ತದೆ ಇಂಜಿನಿಯರಿಂಗ್ ನಲ್ಲಿ. ಸೊ ಕಲಿತಾರೆ ಕೂಡ, ಅದಕ್ಕೆ ಬೇಕಾದ ಪ್ರಿಪರೇಷನ್ಸ್, ಬೇಕಾದ ಮೆಟೀರಿಯಲ್ಸ್ ಎಲ್ಲವನ್ನು ಕೂಡ ಟೀಚರ್ಸ್ ಕಾಲೇಜು ಪ್ರೊವೈಡ್ ಮಾಡ್ತದೆ. ಸೊ ಇದರ ಜೊತೆಗೆ ಯಾಕೆಂತ ಹೇಳಿದ್ರೆ ಬರೀ ಓದುದೇ ಜೀವನ ಆಗಬಾರ್ದು. ಸೊ ಅದರ ಜೊತೆಗೆ ಬೇರೆ ಕೂಡ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಬೇಕಾಗ್ತದೆ. ನಮ್ಮ ಪ್ರೆಷರ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಕೊಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಭೂಮಿಕಾ ಕಲಾ ಸಂಘ ಅಂತ ಒಂದು ಸಂಘವನ್ನು ನಾವು ಹುಟ್ಟು ಹಾಕಿದ್ದೀವಿ. ನಮ್ಮ ಮೆಕ್ಯಾನಿಕಲ್ ನ ಪ್ರೊಫೆಸರ್ ಸುದರ್ಶನ್ ML ಅಂತ ಅದನ್ನ ಇನ್ಚಾರ್ಜ್ ಆಗಿ ಬಹಳ ಚೆನ್ನಾಗಿ ಕಳೆದ 12-15 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಒಂದು 45 ಡಿಫರೆಂಟ್ ಆಕ್ಟಿವಿಟಿಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಆ ಆಕ್ಟಿವಿಟಿಗಳಲ್ಲಿ ಪ್ರತಿ ವರ್ಷವೂ ಕೂಡ ಮಕ್ಕಳಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಸಂದರ್ಭಕ್ಕೆ ಅನುಗುಣವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮದೇ ಇನ್ನರ್ ಆಡಿಟೋರಿಯಂ ಅಲ್ಲಿ ನಡೆಸಿಕೊಡ್ತೀವಿ ಮಕ್ಕಳಿಂದ ಮಕ್ಕಳಿಗೆ ಬೇಕಾದ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತದೆ. ಅದೇ ತರ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ PD ಅವರು ತುಂಬಾ ಲರ್ನಡ್ PD ಇದ್ದಾರೆ. ಯಾವುದೇ ಗೇಮ್ ಅಥವಾ ಸ್ಪೋರ್ಟ್ಸಿನ ಬಗ್ಗೆ ನಾಲೆಜ್ ಇರುವಂತ PD ಅವರು ಇದ್ದಾರೆ. ಸೊ ಅವರ ಮುಖಾಂತರ ಬೇರೆ ಬೇರೆ ಕ್ರೀಡೆಗಳಿಗೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಅನ್ನ ನಾವು ಮಕ್ಕಳಿಗೆ ಕೊಡಿಸ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಮಕ್ಕಳು ಗ್ರೌಂಡ್ ಅಲ್ಲಿ ಇರ್ತಾರೆ 8-8:30 ತನಕ. ಅವರಿಗೆ ಬ್ರೇಕ್ಫಾಸ್ಟ್ ಇಂಥದ್ದೆಲ್ಲವನ್ನು ಕಾಲೇಜ್ ಥ್ರೂ ಎ ಸರ್ಟನ್ ಎಕ್ಸ್ಟೆಂಟ್ ಸಪೋರ್ಟ್ ಮಾಡ್ತದೆ. ಸಂಜೆಯೂ ಅಷ್ಟೇ 4 ಗಂಟೆಯಿಂದ 7-7:30 ತನಕ PD ಅವರ ಜೊತೆಗೆ ಟ್ರೈನಿಂಗ್ ತಗೊಳ್ತಾ ಇರ್ತಾರೆ. ಸೊ ಕಲ್ಚರಲ್ ಮತ್ತೆ ಸ್ಪೋರ್ಟ್ಸ್ ಎರಡಕ್ಕೂ ಕೂಡ ಅಕಾಡೆಮಿಕ್ಸ್ ನ ಜೊತೆಯಾಗಿ ಬೇಕಾದ ಟ್ರೈನಿಂಗ್ ಅನ್ನು ಕೊಡುವ ವ್ಯವಸ್ಥೆಯನ್ನು ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಮುಖಾಂತರ ಸ್ಪೋರ್ಟ್ಸ್ ಅಲ್ಲೂ ಕೂಡ ನಾವು ರನ್ನರ್ ಅಪ್ ಆಗಿದ್ದೀವಿ. ನಮ್ಮ ವಿಶ್ವವಿದ್ಯಾನಿಲಯದ ಲೆವೆಲ್ ಅಲ್ಲಿ VTU ನಮ್ಮ ವಿಶ್ವವಿದ್ಯಾನಿಲಯ, ಅದರ ನೆಲೆಯಲ್ಲಿ ಕೂಡ ನಾವು ರನ್ನರ್ ಅಪ್ ಆಗಿ ಅದರ ಹಿಂದಿನ ವರ್ಷ ಕೋವಿಡ್ಗಿಂತ ಹಿಂದಿನ ವರ್ಷದ ಬ್ಯಾಚ್ ಅಲ್ಲಿ ನಮಗೆ 1 ಲಕ್ಷ ಬಹುಮಾನ ಕೂಡ ಅಲ್ಲಿಂದ ಯೂನಿವರ್ಸಿಟಿಯಿಂದ ಬಂದಿದೆ. ಆ ದೃಷ್ಟಿಯಲ್ಲಿ ಹಾಗೆ ನಮ್ಮ ಬೇರೆ ಬೇರೆ ವಿದ್ಯಾರ್ಥಿಗಳು ಕಲ್ಚರಲ್ ಅಲ್ಲೂ ಕೂಡ ಸಾಧನೆಯನ್ನು ಮಾಡಿ ಶಮಾ ಪ್ರಮಣ್ಯ ಅಂತ ನಮ್ಮ MBA ಸ್ಟೂಡೆಂಟ್, ಅವಳು ಕೂಡ ಭರತನಾಟ್ಯಂನಲ್ಲೆಲ್ಲ ಸಾಧನೆಯನ್ನ ಮಾಡಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಗೋಲ್ಡ್ ಮೆಡಲ್ ಎಲ್ಲ ತಗೊಂಡಿದ್ದಾರೆ. ಸಾಕಷ್ಟು ಪ್ರೈಸಸ್ ನಮ್ಮ ಮಕ್ಕಳು ಈ ವಿಷಯವಾಗಿ ಕೂಡ ತಗೊಂಡಿದ್ದಾರೆ. ಸಾಕಷ್ಟು ಸಪೋರ್ಟ್ ಕಾಲೇಜಿಂದ ಕೂಡ ಈ ವಿಷಯಕ್ಕೆ ನಾವು ಕೊಡ್ತಾ ಇದ್ದೇವೆ. ಸೊ ಅವಕಾಶಗಳಂತೂ ಖಂಡಿತ ಬೇಕಷ್ಟು ಉಂಟು. ಎಸ್, ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ ಆಶಿತಾ ಅವರೇ, ಧನ್ಯವಾದಗಳು ಕರೆಗಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಕೊಳ್ಳೋಣ. ಹಲೋ 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 ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ, ನಾನು ಪ್ರದೀಪ್ ಸುಳ್ಯದಿಂದ. ಎಸ್, ಹೇಳಿ ಪ್ರದೀಪ್ ಅವರು ಸುಳ್ಯದಿಂದ. ಹೇಳಿ ನನ್ನ ಕ್ವಶನ್ ಪ್ರಿನ್ಸಿಪಾಲ್ರಿಗೆ. ಓಕೆ, ಕೇಳಿ. ಅದೇ ಈಗಿನ ಸಿಚುವೇಶನ್ ಅಲ್ಲಿ ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೇದು, ಮತ್ತೆ ಯಾವ ಕೋರ್ಸ್ ಮಾಡಿ ಜಾಬ್ ಕೂಡ ಯಾವ್ದ್ರಲ್ಲಿ ಜಾಸ್ತಿ ಸಿಗುತ್ತೆ ಅಂತ? ಓಕೆ, ಅಂದ್ರೆ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ದೀರಿ? ಇಂಜಿನಿಯರಿಂಗ್ ಸಂಬಂಧಪಟ್ಟದ್ದು. ಓಕೆ, ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೇದು, ಇದು ಸೇರುವ ವಿದ್ಯಾರ್ಥಿಯ ಅಭಿರುಚಿಗೆ ಸಂಬಂಧಪಟ್ಟಂತ ಕ್ವಶನ್. ಆಸ್ ಎ ಪ್ರಿನ್ಸಿಪಾಲ್ ಅಥವಾ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಯಾವ ಕೋರ್ಸಿಗೆ ನಿಮ್ಮ ಮಗುವನ್ನು ಸೇರಿಸ್ತೀರಾ ಅವನಿಗೆ ಬೇಕಾದ್ದನ್ನು ಕೊಟ್ಟು ಸಕ್ಸಸ್ ಅನ್ನು ತರಿಸಿಕೊಡುವ ಜವಾಬ್ದಾರಿ ನಂದು ಅಂತ ನಾನು ಹೇಳ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಅದೊಂದು ಕೋರ್ ಬ್ರಾಂಚ್, ಅಥವಾ ಸಿವಿಲ್ ಇಂಜಿನಿಯರ್ ಇರ್ಬೋದು, ಅದು ಕೂಡ ಕೋರ್ ಬ್ರಾಂಚ್. ಎಲೆಕ್ಟ್ರಾನಿಕ್ಸ್ ಅದು ಎಲೆಕ್ಟ್ರಿಕಲ್ ಸೈನ್ಸಿನ ಒಂದು ಅವಿಭಾಜ್ಯ ಅಂಗ. ಅದೇ ತರ ಕಂಪ್ಯೂಟರ್ ಸೈನ್ಸ್ ಅಥವಾ ಆರ್ಟಿಫಿಷಿಯಲ್ ಡೇಟಾ ಸೈನ್ಸ್, ಇದು ಎಲ್ಲವೂ ಕೂಡ ಒಂದಕ್ಕೊಂದು ಪೂರಕವೇ. ಸೊ ಒಂದನ್ನು ಕಲ್ತ್ರೆ ನನಗೆ ಅಪೋರ್ಚುನಿಟಿ ಕಮ್ಮಿ, ಇನ್ನೊಂದನ್ನು ಕಲ್ತ್ರೆ ನನಗೆ ಅಪೋರ್ಚುನಿಟಿ ಜಾಸ್ತಿ. ಇನ್ನು ಈ ಲೆಕ್ಕಾಚಾರ ಅಷ್ಟು ಸರಿಯಲ್ಲ. ಒಂದು ಟೈಮಲ್ಲಿ ಕೆಲವು ಭೂಮಿ ಇರ್ತದೆ, ಇನ್ನೊಂದು ಟೈಮಲ್ಲಿ ಇನ್ನೊಂದು ಕೆಲವು ಭೂಮಿಗೆ ಬರ್ತದೆ. ಇವಾಗ ಕಂಪ್ಯೂಟರ್ ಸೈನ್ಸ್ ಎಲ್ಲಾ ಕಡೆ ಹೆಸರು ಕೇಳಿ ಬರ್ತದೆ, ಆರ್ಟಿಫಿಷಿಯಲ್ ಎಲ್ಲಾ ಕಡೆ ಹೆಸರು ಕೇಳಿ ಬರ್ತದೆ. ಮುಂದೊಂದು 4 ವರ್ಷ ಕಳೆದ ಮೇಲೆ ಸಿವಿಲ್ ಮೇಲೆ ಬರ್ಬೋದು. ಅದರ ಜೊತೆಗೆ ಇದು ಬೀಳ್ತದೆ ಅಂತಲ್ಲ, ಇದಕ್ಕೂ ಕೂಡ ಅವಕಾಶಗಳು ಇದ್ದೇ ಇರ್ತದೆ, ಅದಕ್ಕೂ ಅವಕಾಶಗಳು ಇದ್ದೇ ಇರ್ತದೆ. ಯಾವುದೇ ಬ್ರಾಂಚ್ ಯಾವುದೇ ಪ್ರೋಗ್ರಾಮ್ ತಕೊಂಡ್ರು ಕೂಡ ಅದರಲ್ಲಿ ನಾವು ಬೆಸ್ಟ್ ಆಗ್ಬೇಕು. ಸೊ ಯಾವುದೇ ಬ್ರಾಂಚ್ ತಕೊಂಡ್ರು, ಮೆಕ್ಯಾನಿಕಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ಯಾವುದೇ ತಕೊಂಡ್ರು ಕೂಡ ಉಳಿದ 60 ಜನರ ಜೊತೆಗೆ ತಾನೇ ಏನು ಅಂತ ಪ್ರೂವ್ ಮಾಡಿ ತೋರಿಸಿದ ವಿದ್ಯಾರ್ಥಿಗೆ ಎಲ್ಲೂ ಕೂಡ ಯಾವುದೇ ಅವಕಾಶಗಳ ಕೊರತೆ ಆಗುದಿಲ್ಲ. ಸರಿ ಅಲ್ಲ ಪ್ರದೀಪ್ ಅವರೇ? ಓಕೆ, ಥ್ಯಾಂಕ್ ಯು ಪ್ರದೀಪ್ ಅವರೇ ಕರೆಗಾಗಿ. ನೆಕ್ಸ್ಟ್ ಕಾಲರ್. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಮೇಡಮ್? ನಾನು ದಿಶಾ ಅಂತ ಮಂಗಳೂರಿಂದ. ಓಕೆ, ಮಾತಾಡಿ ದಿಶಾ ಅವರೇ. ನನ್ನ ಪ್ರಶ್ನೆ ಕೃತಿಕಾ ಅವರಿಗೆ. ಫಸ್ಟ್ ಆಫ್ ಆಲ್ ಕೃತಿಕಾ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ VTU ಅಲ್ಲಿ ರ್ಯಾಂಕ್ ಪಡ್ಕೊಂಡಿದ್ದೀರಿ. ಥ್ಯಾಂಕ್ ಯು. ಓಕೆ, ಸೊ ನನ್ನ ಪ್ರಶ್ನೆ ಏನಂದ್ರೆ,
ಈ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್, ಈ ಬ್ರಾಂಚ್ ಅಲ್ಲಿ ಬರುವ ಎಲ್ಲ ಸಬ್ಜೆಕ್ಟ್ಸ್ ತುಂಬಾ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಿಮ್ಗೆ ಕಷ್ಟ ಅಂತ ಅನಿಸ್ಲಿಲ್ವಾ? ನೀವು ಹೇಗೆ ಪ್ರಿಪೇರ್ ಆಗ್ತಿದ್ರಿ? ನಿಮ್ಮ ರುಟೀನ್ ಹೇಗಿತ್ತು? ಓಕೆ, ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕಷ್ಟ ಅನ್ನೋದು ಅದು ಒಂದು ಫೋಬಿಯಾ. ಅಂದರೆ ನಾವು ಎವ್ರಿ ಟೈಮ್ ನಾವು ಜನರಲಿ ಸ್ಟೂಡೆಂಟ್ಸ್ ಏನು ಮಾಡ್ತೇವೆ, ನಮ್ಮ ಸೀನಿಯರ್ಸ್ ಹತ್ರ ಅಥವಾ ಬೇರೆಯವ್ರ ಹತ್ರ ಕೇಳ್ತಾ ಹೋಗ್ತೇವೆ, ಈ ಸಬ್ಜೆಕ್ಟ್ ಹೇಗೆ, ಆ ಸಬ್ಜೆಕ್ಟ್ ಹೇಗೆ, ಎಲೆಕ್ಟಿವ್ಸಲ್ಲಿ ನಾನು ಅದು ತಗೊಳ್ಬೇಕಾ, ಇದು ತಗೊಳ್ಬೇಕಾ, ಈ ಥರ ಕ್ವೆಶನ್ಸ್ ಕೇಳ್ತೇವೆ. ಬಟ್ ಒಪಿನಿಯನ್ಸ್ ಆರ್ ನಾಟ್ ಯೂನಿವರ್ಸಲ್. ಸೊ ಇಟ್ ಮೇ ಡಿಪೆಂಡ್. ಬೇರೆಯವರಿಗೆ ಕಷ್ಟ ಇರ್ಬೋದು, ನಮಗೆ ಕಷ್ಟ ಇರಬೇಕು ಅಂತ ನೆಸಸರಿ ಇಲ್ಲ ಅಲ್ವಾ? ಸೊ ನಾವು ಫಸ್ಟ್ ಆಫ್ ಆಲ್ ಎಲೆಕ್ಟಿವ್ಸ್ ತಗೊಳ್ಳುವಾಗವೇ ಆಗಿರ್ಬೋದು, ಅಥವಾ ವೆನ್ ಎವರ್ ವಿ ಆರ್ ಚೂಸಿಂಗ್ ಅ ಬ್ರಾಂಚ್, ಫಸ್ಟ್ ವಿ should stop asking with the seniors. Maybe we can just ask how it is, ಅಂದ್ರೆ ಅದು ಹೇಗಿದೆ ಅಂತ ಕೇಳ್ಬೋದು. ಬಟ್ ಅದು ಕಷ್ಟ ಅಂತ ಫಸ್ಟ್ ಅಂದ್ರೆ ಬೇರೆಯವರ ಒಪಿನಿಯನ್ ಬೇಸಿಸ್ ಮೇಲೆ ನಾವು ಕಷ್ಟ ಅಥವಾ ಅಂತ ನಾವು ಫಸ್ಟಿಗೆ ಅನ್ಕೊಳ್ಳೋದು ಬೇಡ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಸ್ವಲ್ಪ ಜಾಸ್ತಿ. ಸೊ ಬೇರೆ ಬ್ರಾಂಚ್ಗೆ ಕಂಪೇರ್ ಮಾಡಿದರೆ ಪ್ರಾಬ್ಲಮ್ಸೇ ಫುಲ್ ಇರುವಂಥ ಸಬ್ಜೆಕ್ಟ್ಸ್ ಕೆಲವಿದೆ. ನೆಟ್ವರ್ಕ್ ಥಿಯರಿ ಇರ್ಬೋದು, ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ ಇರ್ಬೋದು. ಸೊ ಅಂಥ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಸಲ್ಲಿ ಸೊ ಪ್ರತಿಯೊಂದು ಮಾಡ್ಯೂಲನ್ನು ಕರೆಕ್ಟಾಗಿ ಕಲಿಬೇಕಾಗ್ತದೆ. ಬಿಕಾಸ್ ಮಾಡ್ಯೂಲ್ 1 ಸರಿಯಾಗಿ ಕಲಿತ್ರೆ ಮಾತ್ರ ಮಾಡ್ಯೂಲ್ 2 ಅರ್ಥ ಆಗ್ತದೆ. ಸೊ ಅದರಲ್ಲಿ ಕಂಟಿನ್ಯೂಯೇಷನ್ ಇರ್ತದೆ. ಆ್ಯಂಡ್ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಸ್ ಎಸ್ಪೆಷಲಿ ಇನ್ ಕೇಸ್ ನಮಗೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇದ್ದು ಅರ್ಥ ಆಗೋದಿಲ್ಲ ಅಂದರೆ ಇಂಡಿಯನ್ ಆಥರ್ಸ್ ಬುಕ್ಕನ್ನು ರೆಫರ್ ಮಾಡೋದು ತುಂಬ ಬೆಟರ್. ಬಿಕಾಸ್ ಇಂಡಿಯನ್ ಆಥರ್ಸ್ ಇದ್ದು ಎಕ್ಸ್ಪ್ಲನೇಷನ್ಸ್ ಫಸ್ಟ್ ಆಫ್ ಆಲ್ ಅಂದರೆ ಹೊಸದಾಗಿ ಸಬ್ಜೆಕ್ಟ್ ಕಲಿಯೋರಿಗೆ ತುಂಬ ಹೆಲ್ಪ್ ಆಗ್ತದೆ. ಇಟ್ ವಿಲ್ ಬಿ ಇನ್ ಅ ಸಿಂಪಲ್ ವೇ. ಸೊ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟಲ್ಲಿ ಯಾವಾಗಲೂ ಅಪ್ರೋಚ್ ಮಾಡುವಾಗ ಫಸ್ಟ್ 2 or 3 ಮಾಡ್ಯೂಲ್ಸನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ರೆಸ್ಟ್ ವಿಲ್ ಬಿ ವೆರಿ ಈಸಿ. ಆ್ಯಂಡ್ ಬೇಸಿಕಲಿ ನನಗೆ ಪ್ರಾಬ್ಲಮ್ಯಾಟಿಕ್ ಕಷ್ಟ ಅಂತ ಅನಿಸ್ಲಿಲ್ಲ. ಐ ಯೂಸ್ ಟು ಲೈಕ್ ದ್ಯಾಟ್. ಆ್ಯಂಡ್ ಬಿಕಾಸ್ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಆದರೆ ವಿ ಕ್ಯಾನ್ ಸಾಲ್ವ್ ಇಟ್ ಎಟ್ ಎನಿ ಟೈಮ್ ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಸೇವ್ ಟೈಮ್ ಇನ್ ಎಕ್ಸಾಮ್ಸ್. ಸೊ ಎಕ್ಸಾಮ್ಸಲ್ಲಿ ಥಿಯರಿಗಿಂತ ಪ್ರಾಬ್ಲಮ್ ತುಂಬ ಬೇಗ ಸಾಲ್ವ್ ಮಾಡ್ಬೋದು. ಸೊ ಅದೇ ಕರೆಕ್ಟಾಗಿ ಅಂದರೆ ನೀವು ಅನಲೈಸ್ ಮಾಡಿ ಸಬ್ಜೆಕ್ಟ್ನ. ಸೊ ನಿಮಗೆ ಕಷ್ಟ ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ. ಆ್ಯಂಡ್ ಯಾವತ್ತೂ ಸ್ಕಿಪ್ ಮಾಡಬೇಡಿ. ಅಂದರೆ ಈ ಸಬ್ಜೆಕ್ಟ್ ಟಫ್ ಇದೆ, ನಾನು ಸ್ವಲ್ಪ ಬಿಡ್ತೇನೆ ಅಂದರೆ ದ ನೆಕ್ಸ್ಟ್ ಸೆಮಿಸ್ಟರ್ ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ. ಸೊ ಅಲ್ಲೂ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಅಸ್ ಟು ಮ್ಯಾನೇಜ್ ದ್ಯಾಟ್. ಸೊ ಕಷ್ಟ ಅನಿಸಿದ ಸಬ್ಜೆಕ್ಟಲ್ಲಿ ಫಸ್ಟ್ 2 ಮಾಡ್ಯೂಲ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಥ್ಯಾಂಕ್ ಯು ದಿಶಾ ಅವರೇ ಕರೆಗಾಗಿ. ಉಷಾ ಅವ್ರು ನಿಮ್ಮ ರೂಟೀನ್ ಯಾವ ಥರ ಇತ್ತು ಅಂತ ಕೇಳಿದ್ರು, ಸ್ಟಡಿ ರೂಟೀನ್ ಅದನ್ನ ಫಸ್ಟ್ ಸ್ಟಡಿ ರೂಟೀನ್ ಅಂದರೆ ಅದೇ ನಾನು ಕ್ಲಾಸ್ ಕರೆಕ್ಟಾಗಿ ಕೇಳ್ತಿದ್ದೆ. ಆ್ಯಂಡ್ ಕ್ಲಾಸ್ ಕೇಳುವಾಗಲೇ ಆಲ್ಮೋಸ್ಟ್ 50% ಅರ್ಥ ಆಗ್ತಿತ್ತು. ನೆಕ್ಸ್ಟ್ ಇಂಟರ್ನಲ್ಸ್ ಟೈಮಲ್ಲಿ ಓದ್ತಿದ್ದೆ ಅಷ್ಟೇ. ಸ್ಪೆಸಿಫಿಕ್ ಆಗಿ ಪರ್ ಡೇ ಇಷ್ಟು ಅವರ್ ಅಂತ ಏನು ಮೇಂಟೈನ್ ಮಾಡ್ತಿರ್ಲಿಲ್ಲ. ಬಟ್ ಅಂಡರ್ಸ್ಟ್ಯಾಂಡಿಂಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ಅರ್ಥ ಆಗಲಿಲ್ಲ ಅಂದರೆ ರೆಫರಲ್ ಬುಕ್ಸ್ ತಗೊಂಡು ಓದ್ತಿದ್ದೆ. ಅಂದ್ರೆ ಬಹುಶಃ ವೃತ್ತಿಪರ ಶಿಕ್ಷಣ ವಿಭಾಗದಲ್ಲಿ ಅರ್ಥ ಮಾಡಿಕೊಂಡು ಕಲಿಯುವಂತದ್ದೇ ಬಹಳ ದೊಡ್ಡ ಪಾತ್ರವನ್ನು ಇಲ್ಲಿ ವಹಿಸುತ್ತೆ ಅನ್ನುವಂಥದ್ದನ್ನ ಹೇಳ್ಬೋದು. ಹೌದು, ಥಿಯರಿ ಸಬ್ಜೆಕ್ಟ್ ಅಲ್ಲಿ ಥಿಯರಿ ಕ್ವಶನ್ಸ್ ಗೆ ಆನ್ಸರ್ ಮಾಡುವಾಗ ಎಷ್ಟು ಬರೆದ್ರು ಕೂಡ ವ್ಯಾಲ್ಯೂಟ್ರಿಗೆ ಒಂದು ಅನ್ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಬರೆದದ್ದು ಯಾವುದು ಸಾಕಾಗ್ಲೇ ಇಲ್ಲ, 10ರಲ್ಲಿ 8, 10ರಲ್ಲಿ 7 ಅವರವರ ವ್ಯೂ ಪ್ರಕಾರ ಹೋಗ್ತದೆ. ಪ್ರಾಬ್ಲಮ್ಯಾಟಿಕ್ ಹಾಗೆಲ್ಲ 9.70 ಆನ್ಸರ್ ಬರಬೇಕು ಅಂದ್ರೆ ಬಂತು ಅಂದ್ರೆ ಮುಗಿಯಿತು. 10ರಲ್ಲಿ 10 ಸಿಗ್ಲೇಬೇಕು, ಕೊಡ್ಲೇಬೇಕು. ಸೊ ಹಾಗೆ ಡಿರೈವೇಶನ್ಸ್, ಬ್ಲಾಕ್ ಡಯಾಗ್ರಾಮ್ಸ್ ಅಥವಾ ಪ್ರಾಬ್ಲಮ್ಯಾಟಿಕ್ ಇರುವಂತಹ ಸಬ್ಜೆಕ್ಟ್ಗಳು ಸ್ಕೋರಿಂಗಿಗೆ ತುಂಬಾ ಅನುಕೂಲ ಆಗ್ತದೆ. ಸೊ ಅಂತದನ್ನ ನಾವು ಇಲೆಕ್ಟಿವ್ಸ್ ಆಗಿ ಅಥವಾ ಕಲಿಯುವಾಗ ನಾವು ಸ್ವಲ್ಪ ಫೋಕಸ್ಡ್ ಆಗಿದ್ರೆ ನಮಗೆ ಟೋಟಲ್ ಮಾರ್ಕ್ ಅಲ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಸಿಗ್ತದೆ. ಓಕೆ, ಮಾತಾಡೋಣ. ಬಹುಶಃ ಕರೆಗಳು ನಿರಂತರವಾಗಿ ಬರ್ತಾ ಇದೆ. ಅವರ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತೆ ನಾವು ಇನ್ನಷ್ಟು ಮಾತಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ಕಾರ, ನಾನು ವಿಜಯ ಅಂತ ಹೇಳಿ ಭದ್ರಾಳದಿಂದ. ವಿಜಯ್ ಅವರು ಬೆದ್ರಾಳದಿಂದ. ಎಸ್ ಸರ್, ಮಾತಾಡಿ. ಸರ್, ನಂಗೊಂದು ಕ್ವಶನ್ ಕೇಳಲಿಕ್ಕಿತ್ತು. ಏನಂದ್ರೆ, ನಿಮ್ಮ ಕಾಲೇಜ್ನಲ್ಲಿ ಈಗ ಸಬ್ಜೆಕ್ಟ್ ನ ಮೇಲೆ ಯಾವುದೇ ರೀತಿಯ ಟ್ಯೂಷನ್ ಗಳನ್ನ ಅಥವಾ ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್ ಗಳನ್ನ ಕೊಡ್ತಿದ್ದೀರಾ? ಟ್ಯೂಷನ್ ಆರ್ ಎಕ್ಸ್ಟ್ರಾ ಕೋಚಿಂಗ್ ಈ ವಿಷಯಕ್ಕೆ ಬಂದ್ರೆ ಆವಾಗ ಸ್ವಲ್ಪ ಹಿಂಟ್ ತರ ಮಾತಾಡಿದೆ ಈ ವಿಷಯವನ್ನೇ. ಫಸ್ಟ್ ಸೆಮಿಸ್ಟರ್ ಅಲ್ಲಿ, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಅಥವಾ ಥರ್ಡ್ ಸೆಮಿಸ್ಟರ್ ಅಲ್ಲಿ ನಮ್ಮಲ್ಲಿ ಇಂಟರ್ನಲ್ ಟೆಸ್ಟ್ ಅಂತ ಅನ್ನೋ ಪ್ರಾಸೆಸ್ ಇರ್ತದೆ. ಸೊ ಒಂದು ಸೆಮಿಸ್ಟರ್ ಅಲ್ಲಿ ಶುರುವಾಗಿ ಒಂದು 5 ವಾರ 6 ವಾರ ಆದ ಕೂಡ ಫಸ್ಟ್ ಟೆಸ್ಟ್ ಇರ್ತದೆ. ಆ ಟೆಸ್ಟಿನ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಮಕ್ಕಳು ಯಾರು ಅವರ ಪಾಡಿಗೆ ಕಲ್ತುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಥವಾ ಯಾವ ಮಗುವಿಗೆ ಜಾಸ್ತಿ ಫೋಕಸ್ ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಟೀಚರ್ ಆಗಿ ಒಂದು ಸಬ್ಜೆಕ್ಟಲ್ಲಿ. ಸೊ ಅಂತ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ಯಾರೆಲ್ಲ ಸ್ವಲ್ಪ ಕಲಿವಿಕೆಯಲ್ಲಿ ಹಿಂದೆ ಇದ್ದಾರೆ ಅಂತ ಗಮನಿಸಿಕೊಂಡು ಅವರಿಗೆ ಬೇಕಾದಂಥ ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್ಗಳನ್ನು ಕಾಲೇಜ್ನಲ್ಲಿ ಹಮ್ಮಿಕೊಡ್ತದೆ. ಅದು ಕೂಡ ನಮ್ಮ ರೆಗ್ಯುಲರ್ ವರ್ಕಿಂಗ್ ಅವರ್ಸಲ್ಲೇ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4:45 ಒಳಗೆ, ಬೇಕಾದರೆ 5:15 ತನಕ ಎಕ್ಸ್ಟೆಂಡ್ ಮಾಡ್ತೀವಿ ಅಷ್ಟೇ. ಅಷ್ಟರೊಳಗೆ ಕೂಡ ಆ ಮಕ್ಕಳಿಗೆ ಬೇಕಾದ್ದನ್ನು ಕೋಚಿಂಗ್ ಮುಖಾಂತರ ತಲುಪಿಸಿ ಅವರು ಕೂಡ ಎಲ್ಲರ ಜೊತೆಗೆ ಸೇರಿಕೊಂಡು ಪಾಸಾಗಿ ಒಳ್ಳೆ ಮಾರ್ಕ್ ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಓಕೆ ಓಕೆ,
ಅದೇ ರೀತಿ ಈಗ ಗೇಟ್ ಕೋಚಿಂಗ್ ಎಲ್ಲ ಇದೆ ನಿಮ್ಮಲ್ಲಿ? ಹೌದು, ಈ ಗೇಟ್ ಕೋಚಿಂಗ್ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಬೇಕಾದ ಪ್ರಿಪರೇಷನ್ ಮಾಡುವಂಥದ್ದು ಸಿವಿಲ್ ಮೆಕ್ಯಾನಿಕಲ್ಗೆ ಮುಖ್ಯವಾಗಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಎಲ್ಲ ತುಂಬ ಹೆಲ್ಪ್ ಆಗ್ತದೆ ಪ್ಲೇಸ್ಮೆಂಟ್ ಅಥವಾ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳುವ ದೃಷ್ಟಿಯಲ್ಲಿ. ಸೊ ಅದಕ್ಕೆ ಬೇಕಾಗಿ ಯಾರು ನಮ್ಮಲ್ಲಿ ಸಬ್ಜೆಕ್ಟ್ ಕಲಿವಿಕೆಯಲ್ಲಿ ತುಂಬ ಮುಂದೆ ಇದ್ದಾರೆ ಅವರಿಗೆ ಸ್ಪೆಷಲ್ ಆಗಿ ಗೇಟ್ ಕೋಚಿಂಗ್ ಕೊಡುವಂಥ ವ್ಯವಸ್ಥೆಗಳು, ಹೊರಗಿನ ಇನ್ಸ್ಟಿಟ್ಯೂಟ್ಗಳ ಜೊತೆಗೆ ಟೈ ಅಪ್ ಮಾಡಿಕೊಂಡು ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಅಲ್ಲಿಂದ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸ್ಕೊಂಡು ಗೇಟ್ ಮತ್ತು ಸಿವಿಲ್ ಸರ್ವಿಸಸ್ಗೆ ಬೇಕಾದ ಕೋಚಿಂಗನ್ನು ತಕ್ಕ ಮಟ್ಟಿಗೆ ಕೊಡುವ ವ್ಯವಸ್ಥೆಯನ್ನು ಕಾಲೇಜಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಗೇಟಲ್ಲೂ ಕೂಡ ಪ್ರತಿ ವರ್ಷವೂ ನಮ್ಮ ಮಕ್ಕಳು ಸ್ಕೋರ್ ಮಾಡ್ತಾರೆ, ಪಾಸ್ ಆಗಿ ಮುಂದಿನ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು, ತುಂಬ ಸಂತೋಷ. ಎಸ್, ಥ್ಯಾಂಕ್ ಯು ವಿಜಯ್ ಅವರೇ ಕರೆಗಾಗಿ. ಮುಂದಿನ ಕಾಲರ್. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಸರ್ ನಾನು ವಾಸುದೇವ ಕಾಮತ್ ಅಂತ ಬಂಟ್ವಾಳದಿಂದ ಮಾತಾಡುದು. ಹೇಳಿ ಸರ್, ಮಾತಾಡಿ. ಕಾಲೇಜಿನ ಹತ್ರ ಮಾತಾಡ್ಬೋದು ಸರ್? ಇದ್ದಾರೆ, ಮಾತಾಡಿ ಸರ್, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ, ನಾನು ವಾಸುದೇವ ಕಾಮತ್ ಅಂತ. ನಮಸ್ತೆ ಸರ್. ಸರ್ ನಮ್ಮ ಇಲ್ಲಿ ಪಕ್ಕದ ಹುಡುಗ ರಕ್ಷಿತ್ ಅಂತೇಳಿ ಒಂದು 6 ವರ್ಷ ಆಯ್ತು ಕಾಣ್ತದೆ ನಿಮ್ಮಲ್ಲೇ ಇಂಜಿನಿಯರಿಂಗ್ ಮಾಡಿದ್ದು. ಅವತ್ತು ಅವನಿಗೆ ಇಂಜಿನಿಯರಿಂಗ್ ಮುಗ್ದಾಗ ಒಂದು ಒಳ್ಳೆ ಜಾಬ್ ಸಿಕ್ಕಿತ್ತು ನಿಮ್ಮಲ್ಲಿ, ಅದು ಕಂಪನಿ ಅವರೆಲ್ಲ ಬರ್ತಾರಂತೆಲ್ಲ, ಹಾಗೆ ಬಂದು ಅವ ಪುಣೆಯಲ್ಲಿ ಐಟಿಗೆ ಸೇರಿದ್ದು ಸರ್, ಐಟಿಗೆ. ಈಗ ನನ್ನ ತಂಗಿಯ ಮಗ ಕಾರ್ಕಳದಲ್ಲಿ ಇದ್ದಾನೆ, PU ಎಲ್ಲ ಮುಗಿಯಿತು. ಈಗ ನಿಮ್ಮಲ್ಲಿಗೆ ಹಾಕ್ತಿದ್ರೆ ಹೇಗೆ, ಒಳ್ಳೆ ಕಂಪನಿಯ ಕೆಲಸಗಳಲ್ಲಿ ಈಗಲೂ ಬರ್ತಾ ಉಂಟಾ ಮೊದಲನಾಗೆ ಹೇಗೆ ಅಂತ ಕೇಳುವಂತ ಕಾಲ್ ಮಾಡಿದ್ ನಾನು. ಸಂಬಳ ಎಲ್ಲ ಈಗ ಮೊದಲಿಗಿಂತಲೂ ಒಳ್ಳೇದಾಗಿದೆ. ರಕ್ಷಿತಿಗೆ ಏನು ಆಫರ್ ಸಿಕ್ಕಿದೆಯೋ ಅದಕ್ಕಿಂತಲೂ ಒಳ್ಳೆ ಆಫರ್ಗಳು ಈಗಿನ ಮಕ್ಕಳಿಗೆ ಕೂಡ ಸಿಗ್ತಾ ಉಂಟು. ಇವಾಗ ಅಪರ್ಚುನಿಟಿ ಇನ್ನೂ ಜಾಸ್ತಿ ಆಗಿದೆ. ನಾನು ಸ್ವಲ್ಪ ಮೊದಲು ಹೇಳಿದ ಹಾಗೆ ನಾವು ಸ್ವಲ್ಪ ಮಕ್ಕಳು ಮಾರ್ಕ್ ತೆಗಿಬೇಕು. ಸ್ವಲ್ಪ ನಾವು ಕೊಡುವಂಥ ಟ್ರೈನಿಂಗ್ಗಳನ್ನು ಫಸ್ಟ್ ಸೆಮಿಸ್ಟರ್ನಲ್ಲೇ ನಾವು ಟ್ರೈನಿಂಗ್ ಶುರು ಮಾಡ್ತೀವಿ. ಮುಖ್ಯವಾಗಿ ಇಂಜಿನಿಯರಿಂಗ್ ಪ್ರೊಫೆಷನಲ್ ಕಾಲೇಜಲ್ಲಿ ಬೇಕಾಗುವಂಥದ್ದು ಇಂಗ್ಲೀಷ್ ಕಮ್ಯುನಿಕೇಷನ್. ಇದನ್ನು ನಾವು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ಲಿ ಮಕ್ಕಳಿಗೆ ಅದನ್ನು ತಿಳಿಸುವಂತಹ ಟ್ರೈನಿಂಗ್ ಏರ್ಪಾಡುಗಳನ್ನು ಮಾಡ್ಕೊಂಡಿದ್ದೀವಿ. ಬೆಂಗಳೂರಿನ ಕೆಲವು ಕಂಪನಿಗಳ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೀವಿ, MOU ಮಾಡ್ಕೊಂಡಿದ್ದೀವಿ. ಆ ಟ್ರೈನಿಂಗ್ಗಳು ಫಸ್ಟ್ ಇಯರಲ್ಲಿ ಆಗ್ತದೆ. ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಇಂಗ್ಲೀಷ್ ಕಮ್ಯುನಿಕೇಷನ್ ಇರ್ಬೋದು. ಸೆಕೆಂಡ್ ಇಯರಿಗೆ ಬಂದಾಗ ಆಪ್ಟಿಟ್ಯೂಡಿನ ಬಗ್ಗೆ ಫೋಕಸ್ ಮಾಡ್ತೀವಿ. ಆಪ್ಟಿಟ್ಯೂಡ್ ಅನ್ನೋದು ಹೆಚ್ಚಿನ ಕಂಪನಿಗಳಲ್ಲಿ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂಗೆ ಬೇಕಾಗ್ತದೆ. ಅದಾದ ಮೇಲೆ ಥರ್ಡ್ ಇಯರಿಗೆ ಆಗುವಾಗ ಪ್ಯೂರ್ಲಿ ಟೆಕ್ನಿಕಲಿಗೆ ಫೋಕಸ್ ಆಗ್ತೀವಿ. ಅವರವರ ಬ್ರಾಂಚಿಗೆ ಅವರವರ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂಥ ಟೆಕ್ನಿಕಲನ್ನು ಬ್ರಷ್ ಅಪ್ ಮಾಡೋದು, ಅವರಿಗೆ ಬೇಕಾದ ಟ್ರೈನಿಂಗ್ ಕೊಡೋದನ್ನು, ಫಾಸ್ಟಾಗಿ ಸೊಲ್ಯೂಷನ್ ಕೊಡುವಂಥ ಮೆಥಡ್ಗಳನ್ನು ಕಲಿಸಿಕೊಡ್ತೇವೆ. ಫೋರ್ತ್ ಇಯರಲ್ಲಿ ಫೈನಲ್ ಆಗಿ ಅವರು ಪ್ಲೇಸ್ಮೆಂಟನ್ನು ಫೇಸ್ ಮಾಡ್ತಾರೆ. ಖಂಡಿತವಾಗಲೂ ನಿಮ್ಮ ಮಗುನ ಸೇರಿಸಿ ಅವರನ್ನು ಸರಿಯಾದ ಜಾಬಿಗೆ ತಂದು ಸೇರಿಸುವಂಥ ಜವಾಬ್ದಾರಿ ನಮ್ಮದು ಇರ್ತದೆ. ಸರಿ ಸರ್, ಅದೇ ರಕ್ಷಿತ ಹೇಳ್ತಾ ಇದ್ದ, ಅವನಿಗೆ ಕೂಡ 6-7 ವರ್ಷ ಹಿಂದೆ ಮಾಡಿದಾಗ ಟ್ರೈನಿಂಗ್ ಎಲ್ಲ ಒಳ್ಳೆ ಸಿಕ್ಕಿದೆ ಅಂತ ಹೇಳಿದ್ದ. ಸರಿ, ವರ್ಕ್ ಫ್ರಮ್ ಹೋಮ್ ಇಂದ ಮನೆಯಲ್ಲೇ ಇದ್ದಾನೆ. ಮಾತಾಡುವಾಗ ವಿವೇಕಾನಂದ ಬಗ್ಗೆ ಹೇಳಿದ. ಸರಿ, ಮೊನ್ನೆ ಇದು ನಂಬರ್ ಕೊಟ್ಟದ್ದು ಸರ್. ತುಂಬಾ ಥ್ಯಾಂಕ್ಸ್ ಸರ್, ನಾವು ಮಾತಾಡ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಾಸುದೇವ ಕಾಮತ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ವಿವೇಕಾನಂದ ಕಾಲೇಜ್ ಅವ್ರ ಹತ್ರ ಮಾತಾಡಕ್ಕಿತ್ತು. ಇದ್ದಾರೆ, ಮಾತಾಡಿ. ಪೃಥ್ವಿ ಅವರು ಹಾಸನದಿಂದ, ಹೇಳಿ, ಮಾತಾಡಿ. ಹೌದು ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಆಕ್ಚುಲಿ ನನ್ನ ತಮ್ಮ ಅವ್ರ ಸೆಕೆಂಡ್ PUC ಅಲ್ಲಿ ಇದ್ದಾರೆ ಈಗ. ಹೇಳಿ ಸರ್. ಅವರು ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಆಸಕ್ತಿ ತುಂಬಾ ಇದೆ ಅವ್ರಿಗೆ. ಹಾಗಾಗಿ ಯಾವ ಬ್ರಾಂಚ್ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು? ಅಂದ್ರೆ ಈಗ ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಡಿಫರೆನ್ಸ್ ಏನಂತ ಬರುತ್ತೆ ಅಂತ ಮಾಹಿತಿ ಬೇಕಾಗಿತ್ತು ಸರ್. ನೋಡಿ, ಮೊದಲನೇದಾಗಿ 3 ಕೋರ್ ಇಂಜಿನಿಯರಿಂಗ್ ಬ್ರಾಂಚಸ್ ಅಥವಾ ಪ್ರೋಗ್ರಾಮ್ಸ್ ಅಂತ ಇರ್ತದೆ. ಒಂದನೇದು ನಮ್ಮ ಸಿವಿಲ್ ಇಂಜಿನಿಯರಿಂಗ್, ಎರಡನೇದು ನಮ್ಮ ಮೆಕ್ಯಾನಿಕಲ್, ಮೂರನೇದು ಎಲೆಕ್ಟ್ರಿಕಲ್ ಸೈನ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕಲ್ ಸೈನ್ಸ್ ಅಲ್ಲೇ ಎಲೆಕ್ಟ್ರಾನಿಕ್ಸ್ ಅಂತ ಬ್ರಾಂಚ್ ಅನ್ನ ಮತ್ತೆ ಸ್ವಲ್ಪ ಮಾಡಿದ್ರು. ಎಲೆಕ್ಟ್ರಾನಿಕ್ಸ್ ಆದ ಮೇಲೆ ನಂತರ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಆಫ್ ದ IT ಫೀಲ್ಡ್ ಕಂಪ್ಯೂಟರ್ ಸೈನ್ಸ್ ಅಂತ ಮಾಡಿದ್ರು. ಮತ್ತೆ ಈಗಿನ ರಿಕ್ವೈರ್ಮೆಂಟ್, ಆಟೋಮೇಟೆಡ್ ರಿಕ್ವೈರ್ಮೆಂಟ್ ಇರ್ಬೋದು ಅಥವಾ ಅಬಂಡೆಂಟ್ ಡೇಟಾ ಬರ್ತಾ ಇದೆ, ಈ ಡೇಟಾವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದ ಡೇಟಾ ಸೈನ್ಸು ಅಥವಾ ಬಿಸ್ನೆಸ್ ಇಂಟೆಲಿಜೆನ್ಸ್ ಇಂಥದ್ದನ್ನೆಲ್ಲವನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಈಗ. ಸೊ ನಿಮ್ಮ ಮಗುವಿಗೆ, ತಮ್ಮನಿಗೆ ಇರ್ಬೋದು, ತಮ್ಮನಿಗೆ ಯಾವ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆ,
ಇದನ್ನು ಮೊದಲು ತಿಳ್ಕೊಂಡು ನಂತರ ಆ ಕೋರ್ಸಿಗೆ ಅನುಗುಣವಾಗಿ ಅವರ ಎಜುಕೇಷನನ್ನು ಕಂಟಿನ್ಯೂ ಮಾಡೋದು ಉತ್ತಮ. ಯಾಕೆಂತ ಹೇಳಿದ್ರೆ ಕಲಿಯುವವನಿಗೆ ಯಾವುದು ಬೇಕು ಅಂತ ಒಂದು ಸಣ್ಣ ಜ್ಞಾನ ಇರ್ತದೆ. ಅದಕ್ಕೆ ಸರಿಯಾದ ಕೌನ್ಸಿಲಿಂಗ್ ಬೇಕಾದ್ರೆ ನಾನು ಕಾಲೇಜಲ್ಲಿ ಕೊಡಿಸ್ತೇನೆ. ನನ್ನನ್ನೇ ಮೀಟ್ ಮಾಡ್ಬೋದು ಅಥವಾ ನಮ್ಮ ಪ್ಲೇಸ್ಮೆಂಟ್ ಟೀಮ್ ಅಡ್ಮಿಷನ್ ಟೀಮನ್ನು ಮೀಟ್ ಮಾಡ್ಬೋದು. ಎನಿ ಟೈಮ್ ನಮ್ಮನ್ನು ಕಾಲೇಜ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದಂತಹ ಕೌನ್ಸಿಲಿಂಗನ್ನು ನಾವು ಅವರಿಗೆ ಕೊಡ್ತೇವೆ. ಅವರಿಗೆ ಸೂಟೇಬಲ್ ಆದ ಡಿಪಾರ್ಟ್ಮೆಂಟ್ ಯಾವುದು ಅಂತ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ ಅದನ್ನು ಮುಂದುವರಿಸುವಂಥ ಏರ್ಪಾಡನ್ನು ಮಾಡ್ಬೋದು ಸರ್. ಸರ್ ಅವರು ಅಲ್ಲ ನನ್ನ ತಮ್ಮನೊತ್ತಿಗೆ ಕೇಳಿದಾಗ ಅವನು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ದ. ಆದ್ರೆ ನನ್ನ ಇನ್ನೊಬ್ರು ಕಸಿನ್ ಬ್ರದರ್ ಅವರು ವಿಪ್ರೋ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಆಲ್ರೆಡಿ. ಅವರು ಕಂಪ್ಯೂಟರ್ ಸೈನ್ಸ್ಗಿನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಬಹಳ ಬೂಮಿಂಗ್ ಅಲ್ಲಿ ಇದೆ, ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇದೆ, ಅದನ್ನ ಟ್ರೈ ಮಾಡು ಅಂತ ಅವರಂದ್ರು. ಸರಿ, ಹಾಗಾಗಿ ನಮ್ಗೆ ಖಂಡಿತ ಮಾಡಬಹುದು. ಈ ಕಂಪ್ಯೂಟರ್ ಸೈನ್ಸಿನ ಸಬ್ ಬ್ರಾಂಚ್ ಅಥವಾ ಅದರ ತಮ್ಮ ಅಂತಲೇ ಹೇಳ್ಬೋದು ನಾವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಎಲ್ಲರಿಗೂ ಎಲ್ಲವನ್ನು ಒಟ್ಟಿಗೆ ಕಲ್ತುಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗಿನ ರಿಕ್ವೈರ್ಮೆಂಟಿಗೆ ಅನುಗುಣವಾಗಿ ಯಾವುದು ಮುಖ್ಯವಾಗಿ ಬೇಕಾ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊರಗೆ ತಂದಿದ್ದಾರೆ. ಮೊದಲು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಡೇಟಾ ಸೈನ್ಸ್ ಅನ್ನೋದು ಇತ್ತು, ಆದರೆ ಅದನ್ನು ಮಾಸ್ಟರ್ಸ್ ಆಗಿ ಕೊಡ್ತಾ ಇದ್ರು, MTech ಡಿಗ್ರಿ ಆಗಿ ಕೊಡ್ತಾ ಇದ್ರು. ಇವಾಗ ಅದನ್ನು BA ತಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ಹಾಗೆ ಇದೆ. ಸೊ ನಿಮ್ಮ ಸಂಬಂಧಿ IT ಫೀಲ್ಡಲ್ಲಿ ಇರುವವರು ಹೇಳಿದ್ದು ನಿಜವೇ. ಕಂಪ್ಯೂಟರ್ ಸೈನ್ಸಿಗೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಹೆಚ್ಚಿನ ಡಿಫರೆನ್ಸ್ ಇರೋದಿಲ್ಲ. ಫಸ್ಟ್ 2-2.5 ವರ್ಷ ಏನು ಕಂಪ್ಯೂಟರ್ ಸೈನ್ಸಲ್ಲಿ ಕಲಿತಾರ ಅದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೂ ಕಲಿತಾರೆ. 3ನೇ ವರ್ಷ 4ನೇ ವರ್ಷದಲ್ಲಿ ಕೆಲವು ಎಲೆಕ್ಟಿವ್ಸು, ಕೆಲವು ಸಬ್ಜೆಕ್ಟ್ಸು, 1-2 ಲ್ಯಾಬೊರೇಟರಿಗಳು ಇದಿಷ್ಟು ಚೇಂಜ್ ಆಗ್ತದೆ. ಅದು ಕೋರ್ ಇಂಡಸ್ಟ್ರಿಗೆ ಬೇಕಾದಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಲ್ಯಾಬೊರೇಟರಿಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗೂ AI ಅಥವಾ ಡೇಟಾ ಸೈನ್ಸನ್ನು ಕೂಡ ಮಗುವಿಗೆ ಕೊಡ್ಬೋದು, ನಿಮ್ಮ ತಮ್ಮನಿಗೆ ಸಜೆಸ್ಟ್ ಮಾಡ್ಬೋದು. ಓಕೆ ಸರ್, ಹಾಗಿದ್ರೆ ಮಾಹಿತಿಗಾಗಿ ಧನ್ಯವಾದ ಸರ್. ಕಾಲೇಜ್ ಹತ್ರ ಬಂದು ಮೀಟ್ ಮಾಡ್ತೀವಿ ಸರ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು ಕರೆಗಾಗಿ ಪೃಥ್ವಿ ಅವರೇ. ನೆಕ್ಸ್ಟ್ ಕಾಲ್. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಾನು ಸ್ವಾತಿ ಪ್ರಭು ಅವರು. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಹೇಳಿ, ಮಾತಾಡಿ. ಆಕ್ಚುಲಿ ನನ್ನ ಕ್ವಶನ್ ಬಂದ್ಬಿಟ್ಟು ರಿಲೇಟೆಡ್. ಯಾರಿಗೆ? ಪ್ಲೇಸ್ಮೆಂಟ್ಗೆ. ಓಕೆ, ಆಕ್ಚುಲಿ ಇದು ರೂರಲ್ ಏರಿಯಾ ಅಲ್ವಾ? ನಾವು ಕಾಲೇಜ್ ಅಂದ್ರೆ ಸಿಟಿ ಜಾಯ್ನ್ ಆದ್ರೆ ಪ್ಲೇಸ್ಮೆಂಟ್ ಒಳ್ಳೆ ಆಗುತ್ತಾ ಕ್ವಶನ್. ಯಾವುದಕ್ಕಿಂತ PGಗ ಸಿಟಿಗ? ಸಿಟಿ ಅಲ್ಲೆಲ್ಲ ಕಾಲೇಜ್ ಜಾಯ್ನ್ ಆದ್ರೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತಾ? ಸರಿ, ಇದಕ್ಕೆ ಆಗ್ಲೇ ನಾನೊಂದು ಸ್ವಲ್ಪ ಸಣ್ಣಕ್ಕೆ ಮಾತಾಡಿದ್ದೆ ವಿಷಯವಾಗಿ. ಸಿಟಿ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಅಥವಾ ಯಾವುದೇ ಊರಲ್ಲಿರುವ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು. ಪುತ್ತೂರಿನ ನಮ್ಮದೇ ತಗೊಳ್ಳಿ. ಬೆಂಗಳೂರಲ್ಲಿರುವ ವಿದ್ಯಾರ್ಥಿಗೆ ಯಾವುದೆಲ್ಲ ಪ್ಲೇಸ್ಮೆಂಟ್ ಅಪರ್ಚುನಿಟಿಗಳು ಸಿಗ್ತದ ಅದು ಎಲ್ಲವೂ ಕೂಡ ಪುತ್ತೂರಲ್ಲಿರುವ ವಿದ್ಯಾರ್ಥಿಗೂ ಕೂಡ ಸಿಗ್ತದೆ. ಈಗ ಎಲ್ಲವೂ ಆನ್ಲೈನು. ಸೊ ಆನ್ಲೈನ್ ಆದ ದೃಷ್ಟಿಯಲ್ಲಿ ಹೆಚ್ಚಿನ ಕಂಪನಿಗಳು ಕೂಡ ಎಲ್ಲ ಕಡೆಗೆ ಓಪನ್ ಬಿಡ್ತದೆ. ಅವರದ್ದೇ ಆದ ರಿಕ್ರೂಟ್ಮೆಂಟ್ ಟೈಮ್ ಇರ್ತದೆ. ಆ ಟೈಮಿಗೆ ಅದರದ್ದೇ ಆದ ನೋಟಿಫಿಕೇಶನ್ ಬರ್ತದೆ. ನಮ್ಮ ವಿದ್ಯಾರ್ಥಿಗಳು ಇರ್ಬೋದು, ಬೆಂಗಳೂರಿನ ವಿದ್ಯಾರ್ಥಿಗಳು ಇರ್ಬೋದು, ಎಲ್ಲರೂ ಅದಕ್ಕೆ ರಿಜಿಸ್ಟರ್ ಆಗಬಹುದು. ನಂತರವೇ ಇರೋದು ನಿಜವಾದ ಸಮಸ್ಯೆ. ಮುಂದೆ ನಾವು ಹೇಗೆ ಅದನ್ನು ಆಪ್ಟಿಟ್ಯೂಡನ್ನು ಬ್ರೇಕ್ ಮಾಡ್ತೀವಿ, ಹೇಗೆ ನಾವು ಟೆಕ್ನಿಕಲ್ ರೌಂಡಲ್ಲಿ ಸಕ್ಸಸ್ ಆಗ್ತೀವಿ, ಅಥವಾ ಹೇಗೆ ನಾವು HR ರೌಂಡನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರ್ತದೆ. ಅದಕ್ಕೆ ಬೇಕಾದ ಟ್ರೈನಿಂಗನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಫಸ್ಟ್ ಇಯರಿಂದಲೇ ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಶುರು ಮಾಡ್ತೀವಿ. ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಆಪ್ಟಿಟ್ಯೂಡ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು. ಅದನ್ನು ಬರೀ ಟ್ರೈನಿಂಗ್ ಮಾತ್ರ ಕೊಟ್ಟು ಕೈ ತೊಳ್ಕೊಳ್ಳೋದಿಲ್ಲ ನಾವು. ಪ್ರತಿ ಟ್ರೈನಿಂಗ್ ಆದ ಮೇಲೆಯೂ ಕೂಡ ಪ್ರತಿ ವಾರವೂ 2 ಅಥವಾ 3 ಆನ್ಲೈನ್ ಟೆಸ್ಟ್ಗಳಿರ್ತದೆ ಮಕ್ಕಳಿಗೆ. ಆನ್ಲೈನ್ ಪೋರ್ಟಲ್ ಅದಕ್ಕಾಗಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅದರ ಮುಖಾಂತರ ಬೇರೆ ಬೇರೆ ಟ್ರೈನಿಂಗ್ ಪ್ರೊಸೀಜರ್ಸ್ ಅಥವಾ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಪ್ರತಿ ವಾರವೂ ಕೂಡ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ, ಪ್ಲೇಸ್ಮೆಂಟ್ ಸೆಲ್ಲಲ್ಲಿ ಪ್ರತಿ ಮಗುವಿಂದು ಕೂಡ ಎಷ್ಟು ಮಾರ್ಕ್ ಬಂದಿದೆ, ಯಾವ ಫೀಲ್ಡಲ್ಲಿ ಲ್ಯಾಗಿಂಗ್ ಇದೆ, ಅದಕ್ಕೆ ಏನು ಮಾಡಬೇಕು ಅಥವಾ ಏನು ಪೂರಕವಾದ ಟ್ರೈನಿಂಗ್ ಕೊಡಬೇಕು ಅದನ್ನೇ ಅನಾಲೈಸಿಸ್ ಮಾಡಿ ಅದನ್ನು ಕೂಡ ಕೊಟ್ಟು ಮಗು ಫೈನಲ್ ಆಗಿ ಒಂದು ಒಳ್ಳೆ ಅಪರ್ಚುನಿಟಿ, ಒಂದು ಆಫರನ್ನು ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಅದು ಪುತ್ತೂರು ಇರ್ಬೋದು, ಮಂಗಳೂರು ಇರ್ಬೋದು, ಅಥವಾ ಬೆಂಗಳೂರು ಇರ್ಬೋದು, ದಟ್ ಡಸಂಟ್ ಮ್ಯಾಟರ್. ನಾವೇನು ಟ್ರೈನಿಂಗ್ ಕೊಡ್ತೀವಿ, ಮಗು ಅದನ್ನು ಹೇಗೆ ಸ್ವೀಕರಿಸ್ತದೆ, ಹಾಗೆ ಸಕ್ಸಸ್ಸನ್ನು ಹೇಗೆ ನಾವು ತಂದುಕೊಳ್ಬೋದನ್ನು ಫೋಕಸ್ಡ್ ಆಗಿದ್ದರೆ ಖಂಡಿತವಾಗ್ಲೂ ಪ್ಲೇಸ್ಮೆಂಟ್ ಅಪರ್ಚುನಿಟಿ ಅಕ್ರಾಸ್ ದ ಕಂಟ್ರಿ ಇಟ್ ಈಸ್ ಒನ್ ಆ್ಯಂಡ್ ದ ಸೇಮ್. ಥ್ಯಾಂಕ್ ಯು. ಧನ್ಯವಾದಗಳು ಸ್ವಾತಿ ಪ್ರಭು ಅವರೇ. ತಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಸೊ ಕರೆಗಳು ಬರ್ತಾ ಇದೆ. ಅದರ ಜೊತೆಗೆ ಕಾಲೇಜಿನ ಬಗ್ಗೆ ಮಾತನಾಡುವಂಥದ್ದು ಇನ್ನಷ್ಟಿದೆ. ಕಾರ್ಯಕ್ರಮ ಮುಂದುವರಿಸೋಣ ಒಂದು ಸಣ್ಣ ಬ್ರೇಕ್ನ ಬಳಿಕ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.
ಮತ್ತೊಮ್ಮೆ ಸ್ವಾಗತ. ಸುದ್ದಿ ಶಿಕ್ಷಣ ಸಾರಥಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಪ್ರಮುಖರ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಕರೆಗಳು ಬರ್ತಾ ಇದೆ. ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ, ಪ್ಲೇಸ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಎಲ್ಲದಕ್ಕೂ ಕೂಡ ಅತ್ಯಂತ ಸಮರ್ಪಕವಾದ ಸೂಕ್ತವಾದ ಉತ್ತರಗಳು ಕೂಡ ದೊರೀತಾ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ 4 ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಕರೆಗಳು ಮತ್ತಷ್ಟು ಬರ್ತಾ ಇದೆ. ಒಂದಷ್ಟು ಜನ ಮಾತನಾಡೋದಕ್ಕೆ ಕಾಯ್ತಾ ಇದ್ದಾರೆ. ಅವರ ಜೊತೆ ಮಾತನಾಡಿಕೊಂಡೇ ನಾವು ಇನ್ನಷ್ಟು ಮಾತನಾಡುವಂಥದ್ದನ್ನು ಮಾಡೋಣ ಅಂತ ಹೇಳ್ತಾ ಮುಂದಿನ ಕಾಲರ್ ಜೊತೆ ಮಾತಾಡಿಕೊಳ್ಳೋಣ. ಹಲೋ, ನಮಸ್ತೆ. ವೀಣಾ ಅವರು ಬೆದ್ರಾಳದಿಂದ. ಮಾತಾಡಿ ಮೇಡಮ್, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ಇದು ಇಂಜಿನಿಯರಿಂಗ್ ಕೋರ್ಸ್ ಅಂತ ಬರುವಾಗ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕಲ್ತ್ರೆ ಒಳ್ಳೆ ಜಾಬ್ ಸಿಗ್ತದೆ, ಆತರ ಒಂದು ಮೆಂಟಾಲಿಟಿಯಲ್ಲಿ ಇರ್ತಾರೆ. ಸೊ ಈಗ ಬೇರೆ ಬ್ರಾಂಚ್ ನಲ್ಲಿ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಮೆಕ್ಯಾನಿಕಲ್ ಅಲ್ಲಿ ಕಲ್ತ್ರೆ ಈ ತರ ಸ್ಕೋಪ್ ಅಂದ್ರೆ ಕಮ್ಮಿ ಆಗ್ತಾರೆ, ಅಂದ್ರೆ ಯಾವ ತರ ಅಂತ ಹೇಳ್ಬೋದಾ? ಓಕೆ, ಎಲ್ಲರೂ ಸಿ ಎಸ್ ಅಂತ ಹೇಳ್ತಾ ಇದ್ದಾರೆ ಬೇರೆ ಬ್ರಾಂಚ್ ಅಲ್ಲಿ. ತುಂಬಾ ಒಳ್ಳೆ ಪ್ರಶ್ನೆ ಇದು. ಏನಂದ್ರೆ ಒಂದು ದೇಶದ ಬೆಳವಣಿಗೆ ಅಂತ ಹೇಳುದು ರಸ್ತೆಗಳ ನಿರ್ಮಾಣ, ಇಂಡಸ್ಟ್ರಿಗಳು ಮತ್ತು ನಮ್ಮ GDP ಮೇಲೆ ನಿಂತಿದೆ. ಸೊ ಯಾವ ಕಂಟ್ರಿ ಇದನ್ನು ಬೇಗ ಮಾಡಿದೆ ಅವುಗಳನ್ನು ನಾವೀಗ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ತಾ ಇದ್ದೇವೆ. ಏನು ನಾವೀಗ ನಮ್ಮ ಜನಗಳು, ನಮ್ಮ ಅಣ್ಣಂದಿರು, ನಮ್ಮ ಸಂಬಂಧಿಕರು ಏನು ಅಮೆರಿಕಾಗೆ ಹೋಗಿದ್ದಾರೆ, ಅವರು ಇಂಥದೇ ಒಂದು ಡೆವಲಪ್ಮೆಂಟ್ ಮೇಲ್ಗಡೆ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ. ಏನೇ ಇರ್ಬೋದು, ಕೆಲವರು ಈಗ ಸೈಂಟಿಸ್ಟ್ ಆಗಿದ್ದಾರೆ US ಅಲ್ಲಿ, ನಾಸಾದಲ್ಲಿ ಹೋಗಿ. ಅವರೆಲ್ಲ ಇಲ್ಲಿ ಕಲಿತವರು ಅಪರ್ಚುನಿಟಿ ಇಲ್ಲದ ಅಲ್ಲಿಗೆ ಹೋಗಿದ್ದಾರೆ. ಬಿಟ್ಟರೆ ಅವ್ರು ಯಾಕೆಂದರೆ ದೇ ಆರ್ ದಿ ಫಸ್ಟ್ ಲೀಡರ್ಸ್ ಟು ಆಪ್ಟ್ ಆ್ಯಂಡ್ ಟು ಬ್ರಿಂಗ್ ಅಪ್ ದಿ ಟೆಕ್ನಾಲಜಿ. ಈಗ ನಮ್ಮ ದೇಶದಲ್ಲಿ ಈ ಥರ ಆಗಬೇಕು ಅಂದರೆ ಇಂಜಿನಿಯರ್ಸ್ಗಳು ತುಂಬ ಜನ ಬೇಕು. ಸೊ ಕೋರ್ ಡೆವಲಪ್ಮೆಂಟ್ ಏನು ಆಗಬೇಕು, ನಮಗೆ ಒಂದು ದೇಶದ ಉದ್ಧಾರ ಆಗಬೇಕಂದ್ರೆ ರಸ್ತೆಗಳು ಚೆನ್ನಾಗಿರಬೇಕು. ನಾವು ಮನಸ್ಸಲ್ಲಿ ಬಯಸಿದಾಗ ಒಂದು ಕಡೆಗೆ ಹೋಗುವಾಗಿರಬೇಕು. ಕಂಡೀಷನ್ ಆಫ್ ಟ್ರಾವೆಲ್ ಚೆನ್ನಾಗಿರಬೇಕು. ಇವುಗಳೆಲ್ಲವೂ ಡಿಪೆಂಡ್ ಆಗಿರೋದು ಸಿವಿಲ್ ಇಂಜಿನಿಯರಿಂಗ್ ಮೇಲೆ. ಏನು ನಾವೀಗ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಿದ್ದೆ, ಅಫ್ಕೋರ್ಸ್ ಇಟ್ ಈಸ್ ದಿ ನಮಗೆ ಲಕ್ಸುರಿ ಮತ್ತು ನಮಗೆ ಸ್ಟೇಟ್ ಆಫ್ ದ ಟೆಕ್ನಾಲಜಿ ಯೂಸೇಜ್ ಕಳಿಸಿಕೊಡ್ತದೆ. ಬಿಟ್ಟರೆ ನಮಗೆ ಬೇಕಾದ ಕೃಷಿ ಇರ್ಬೋದು, ನಮ್ಮದು ಟ್ರಾನ್ಸ್ಪೋರ್ಟೇಷನ್ನು, ವಾಟರ್ ಸ್ಟೋರೇಜ್ ಇರ್ಬೋದು, ಮತ್ತು ಲೈಫಿಗೆ ಬೇಕಾದ ಸೆಕ್ಯೂರಿಟಿ, ಟ್ರಾನ್ಸ್ಪೋರ್ಟೇಷನ್ನು ಎಲ್ಲವನ್ನು ಕೂಡ ಮಾಡುವಂಥದ್ದು ಈ ಕೋರ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಏನು ಹೇಳ್ತೇವೆ ನಾವು, ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಡಿಪಾರ್ಟ್ಮೆಂಟ್. ಅಲಾಂಗ್ ವಿತ್ ದಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೂಡ ಬರ್ತದೆ. ಈಗ ಜನಗಳು ಹೇಗೆ ಅಂದರೆ ಟ್ರೆಂಡ್ನಲ್ಲಿದ್ದಾರೆ, ಎಲ್ಲರೂ ಕೂಡ ಟ್ರೆಂಡಲ್ಲಿ ನೋಡ್ತಾ ಇದ್ದಾರೆ. ಯಾವುದು ಓದಿದರೆ ಏನು ಬೇಗ ಸಿಗ್ತದೆ, ಕೆಲಸಗಳು ಸಿಗ್ತದೆ, ಪ್ಲಸ್ ಅಫ್ಕೋರ್ಸ್ ಎಲ್ಲವೂ ಕೂಡ ಸರಿ. ಆದರೆ ಈಗ ಈ ಕೋರ್ ಬ್ರಾಂಚ್ಗಳನ್ನು ಏನು ಮಾಡ್ತಾರೆ, ನಮ್ಮ ಭಾರತವನ್ನು ಈಗೇನೆಂದರೆ ಯುವ ದೇಶ ಅಂತ ಹೇಳ್ತಿದ್ದಾರೆ. ಇಟ್ಸ್ ಎ ಕಂಟ್ರಿ ಆಫ್ ಯಂಗ್ಸ್ಟರ್ಸ್. ನಾವೇನೀಗ ಇಂಜಿನಿಯರಿಂಗ್ ಇಲ್ಲಿ ಮಾಡ್ತಾರೆ, ಡೆಫಿನೆಟ್ಲಿ ಬೇರೆ ದೇಶಗಳಲ್ಲಿ ಜನಸಂಖ್ಯೆ ಕೊರತೆ ಇದೆ. ಸೊ ನಮ್ಮವರಿಗೆ ನಾವು ಏನು ಇಲ್ಲಿ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡುವಂಥ ವ್ಯವಸ್ಥೆಗಳು ಇನ್ನು ಹತ್ತಿರದ ದಿನಗಳಲ್ಲಿ ಇರುವುದಿಲ್ಲ. ನಾವು ಏನಿದ್ರು ಕೂಡ ಹೊರಗಡೆ ಹೋಗಿ ವಿ ಕ್ಯಾನ್ ಲೀವ್ ಆ್ಯಂಡ್ ಲೀಡ್ ಅವರ್ ಅಬ್ಸಲ್ಯೂಟ್ ಲೈಫ್. ಇನ್ನೊಂದೇನೆಂದರೆ ನಮ್ಮನ್ನು ಕರೀತಾರೆ. ಸೊ ಇಂಡಿಯಾ ಇಸ್ ಎ ಕಂಟ್ರಿ ಆಫ್ ಫ್ರೆಂಡ್ ಅಂತ ಹೇಳ್ತಾರೆ. ಎಲ್ಲ ದೇಶಗಳಿಗೂ ಇಂಡಿಯನ್ಸ್ ಅಂದರೆ ಎಲ್ರಿಗೂ ಬೇಕು. ಸೊ ಹಾಗಿರುವಾಗ ನಿಮ್ಮ ಸಂಬಂಧಿಕರು, ನಿಮ್ಮ ಹತ್ತಿರದವ್ರು ಯಾರಾದರೂ ಇಂಜಿನಿಯರಿಂಗ್ ಮಾಡುವ ಬಯಸುವವರಿದ್ದರೆ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ದಯವಿಟ್ಟು ನೀವು ಅದನ್ನು ಏನು ಹೆದರಿಕೆ ಇಲ್ಲದೆ ನಿರ್ಭಯವಾಗಿ ಅದನ್ನು ತಗೊಂಡು ನೀವು ಸ್ಟಡಿ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಏನು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಏನು ಇವುಗಳು ವರ್ಕ್ ಮಾಡ್ತವೆ, ಅವುಗಳ ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡೋದು ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಅವರುಗಳೇ. ಈಗ ಜಿಯೋಸ್ಪೇಷಲ್ ಇರ್ಬೋದು, ರಿಮೋಟ್ ಸೆನ್ಸಿಂಗ್ ಇರ್ಬೋದು, ಎಲ್ಲವೂ ಕೂಡ ಮೇಲೆಯಿಂದ ಪ್ರೋಗ್ರಾಮಿಂಗ್ ರನ್ ಮಾಡ್ತದೆ. ಬಟ್ ಅಟ್ ದಿ ಸೈಟಲ್ಲಿ ಕೆಲಸ ಮಾಡುವಂಥವು ಮೆಷಿನ್ಗಳೇ. ಇವುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆ್ಯಂಡ್ ಸಿವಿಲ್ ಇಂಜಿನಿಯರ್ಸ್ ಡೆಫಿನೆಟ್ಲಿ ದೇ ಆರ್ ರಿಕ್ವೈರ್ಡ್. ಆದ ಕಾರಣ ಏನು ಒಂದು ದೇಶದ ಏನು ಡೆವಲಪ್ಮೆಂಟಿಗೆ ಈ ಕೋರ್ ಬ್ರಾಂಚ್ಗಳು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀವು ಯಾವುದೇ ಆತಂಕ ಪಡದೆ ಈ ಬ್ರಾಂಚ್ಗಳನ್ನು ಆಪ್ಟ್ ಮಾಡಿ. ಬಟ್ ನಮ್ಮ ಪ್ರಿನ್ಸಿಪಾಲ್ರು ಹೇಳಿದಾಗೆ ಏನು ತಗೊಳ್ತೀರಿ ಅದನ್ನು ಸರಿಯಾದ ರೀತಿಯಲ್ಲಿ ಕಲಿತು ಅದರಲ್ಲಿ ಪರಿಪೂರ್ಣರಾಗಿ ಮುಂದೆ ಬರುವುದೇ ನಿಮ್ಮ ಸಾರ್ಥಕತೆ ಆಗಿರ್ತದೆ. ಅದಕ್ಕೆ ಯಾವುದೇ ಬ್ರಾಂಚು ದೊಡ್ಡದಲ್ಲ, ಯಾವುದೇ ಬ್ರಾಂಚ್ ಸಣ್ಣದಲ್ಲ. ನಮ್ಮಲ್ಲಿ ಒಂದು ರಾಂಗ್ ನೋಷನ್ ಇದೆ, ಈ ಕೋರ್ ಬ್ರಾಂಚ್ಗಳನ್ನು ತೊಗೊಂಡ್ರೆ ಕೆಲಸ ಸಿಗೋದಿಲ್ಲ ಅಂತೇಳಿ. ಅದು ತಪ್ಪು. ಅದನ್ನು ಆ ಕಲ್ಪನೆಯನ್ನು ಹಿಂದೆ ಇಟ್ಟು ನಾವು ತಗೊಂಡ ಸಬ್ಜೆಕ್ಟನ್ನು ಚೆನ್ನಾಗಿ ಓದಿದರೆ ಡೆಫಿನೆಟ್ ಆಗಿ ವಿ ಕ್ಯಾನ್ ಬಿ ಈಕ್ವಲ್ ಟು ನನ್ ಇನ್ ದಿ ವರ್ಲ್ಡ್. ಎಸ್, ಥ್ಯಾಂಕ್ ಯು ವೀಣಾ ಅವರೇ ಕರೆಗಾಗಿ. ನೆಕ್ಸ್ಟ್ ಕಾಲರ್. ಹಲೋ 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 ನಮಸ್ತೆ.
ಹಾ, ನಾನು ಸಿಂಚನ ಅಂತ ವಿವೇಕಾನಂದ PU ಕಾಲೇಜಲ್ಲಿ ಓದ್ತಿದ್ದೇನೆ. ಓಕೆ, PU ಸ್ಟೂಡೆಂಟ್. ಹೇಳಿ ಸಿಂಚನ ಅವರೇ, ಮಾತಾಡಿ. ನಾನು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರುವುದಾದ್ರೆ ನನಗೆ ಏನಾದ್ರು ಫೀಸ್ ಕನ್ಸೆಷನ್ ಇದೆಯಾ? ಫೀಸಲ್ಲಿ ಕನ್ಸೆಷನ್ ಇದೆಯಾ ಇಂಜಿನಿಯರಿಂಗ್ಗೆ ಸೇರೋದಿದ್ರೆ? ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಆವಾಗಲೇ ನಮ್ಮ ನಿರ್ದೇಶಕರು ರವಿಕೃಷ್ಣ ಸರ್ ಹೇಳಿದ ಹಾಗೆ ನಾವು ಯಾವುದೇ ಫೀಸನ್ನು CET ಫೀಸಿಗಿಂತ ಅತ್ಯಂತ ಹೆಚ್ಚು ಇಟ್ಕೊಂಡದ್ದೇ ಇಲ್ಲ. ಯಾರೆಲ್ಲ CET ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕರ್ನಾಟಕದ್ದು ಬರೆದು ಬರ್ತಾರ ಅವರೆಲ್ಲರಿಗೂ ಕೂಡ ಗೌರ್ಮೆಂಟ್ ಏನು ಫೀಸ್ ಫಿಕ್ಸ್ ಮಾಡ್ತದ ಆ ಫೀಸಲ್ಲೇ ಬರ್ತಾರೆ. ರ್ಯಾಂಕ್ ತಕೊಂಡು ಆ ಮುಖಾಂತರವಾಗಿ ಬರುವಂಥ ವ್ಯವಸ್ಥೆ ಇರ್ತದೆ. ಇನ್ನು 2 ಕೋಟೆಗಳಿದೆ, ಒಂದು ಮ್ಯಾನೇಜ್ಮೆಂಟ್ ಕೋಟಾ, ಮತ್ತೊಂದು ಕಾಮಿಡಿ ಕೆ ಕೋಟಾ ಅಂತ. ಕಾಮಿಡಿ ಕೆಯಲ್ಲೂ ಹಾಗೆ ಅದು ಕಾಮಿಡಿ ಕೆ ಅವರು ಏನು ಡಿಸೈಡ್ ಮಾಡ್ತಾರ ಫೀಸು ಆ ಫೀಸೇ ಇರ್ತದೆ. ಇನ್ನು ಮ್ಯಾನೇಜ್ಮೆಂಟಿಗೆ ಬಂದರೆ ಮ್ಯಾನೇಜ್ಮೆಂಟ್ ಕೋಟಾ ಅದು ಇಂಜಿನಿಯರಿಂಗ್ ಕಾಲೇಜ್ನವರು ಫಿಕ್ಸ್ ಮಾಡುವಂಥ ಫೀಸು. ಇದು ಕೂಡ ಅಷ್ಟೇ, ನಾವು ನಮ್ಮದೇ ವಿದ್ಯಾರ್ಥಿಗಳಿಗೆ, ನಮ್ಮ ವಿದ್ಯಾರ್ಥಿಗಳು ಅಂತಾರೆ ವಿವೇಕಾನಂದ ಇರ್ಬೋದು, ನರೇಂದ್ರ ಇರ್ಬೋದು, ಅಥವಾ ಇಂದ್ರಪ್ರಸ್ಥ ಇರ್ಬೋದು, ಅಥವಾ ನಮ್ಮ ಕಲ್ಲಡ್ಕದ ಶ್ರೀರಾಮ ಇರ್ಬೋದು, ಈ ಸ್ಕೂಲ್ಗಳಲ್ಲಿ ಕಲಿತ ಮಕ್ಕಳಿಗೆ ಹಾಗೂ ಪುತ್ತೂರು ಲೋಕಲ್ಸ್ ಅಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಕನ್ಸೆಷನ್ ನಮ್ಮ ಮ್ಯಾನೇಜ್ಮೆಂಟ್ ಜನರಸ್ ಆಗಿ ಕೊಟ್ಟಿದೆ. ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ ಸರ್ ಅವರ ಆಶಯ, ಹಾಗೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಅಲ್ಲಿರುವಂತಹ ಪ್ರೆಸಿಡೆಂಟ್ರು ಶ್ರೀ ವಿಶ್ವಾಸ್ ಶಣೈ ಅವರು ಇರ್ಬೋದು, ಕರೆಸ್ಪಾಂಡೆಂಟ್ ಶ್ರೀ TS ಸುಬ್ರಹ್ಮಣ್ಯ ಭಟ್ ಅವರು ಇರ್ಬೋದು, ಹಾಗೆ ಉಳಿದ 7-8 ಜನ ನಿರ್ದೇಶಕರುಗಳು, ಒಬ್ರು ನಮ್ಮ ಇಲ್ಲೇ ಜೊತೆಗೆ ಇದ್ದಾರೆ ರವಿಕೃಷ್ಣ ಕಲ್ಲಾಜೆ ಸರ್, ಟ್ರೆಷರರ್ ಅವರು ನಮ್ಮ ಮುರಳೀಧರ್ ಭಟ್ ಅವರು ಬಂಗಾರಡ್ಕ, ಇವರ ಎಲ್ಲರೂ ಕೂಡ ಆಶಯ ಒಂದೇ, ಯಾವುದೇ ಪುತ್ತೂರಿನ ಲೋಕಲ್ ವಿದ್ಯಾರ್ಥಿಗೆ ತೊಂದರೆ ಆಗಬಾರ್ದು. ಸೊ CET ಫೀಸಿಗಿಂತ ಅತ್ಯಂತ ಹೆಚ್ಚೇನಿರುವುದಿಲ್ಲ, 10-12 ಸಾವಿರ ಮ್ಯಾನೇಜ್ಮೆಂಟ್ ಅಲ್ಲಿ ಮಾತ್ರ ಜಾಸ್ತಿ ಇರ್ತದೆ. ಆ ಕನ್ಸೆಷನ್ ಕೂಡ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತೇವೆ. ಓಕೆ, ಖಂಡಿತ ಕನ್ಸೆಷನ್ ಸಿಗ್ತದೆ ಅನ್ನುವಂಥದ್ದನ್ನ ಹೇಳಬಹುದು. ಹೌದು. ಓಕೆ, ಥ್ಯಾಂಕ್ ಯು ಸಿಂಚನ ಅವರೇ. ಮುಂದಿನ ಕಾಲರ್. ಓಕೆ, ಸ್ವಲ್ಪ ಇನ್ನಷ್ಟು ಕಾಲೇಜಿನ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಿದ್ರೆ, ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ಕೇಳಿದ್ರು ಉದ್ಯೋಗಾವಕಾಶಗಳ ಬಗ್ಗೆ, ಯಾವ ಕೋರ್ಸನ್ನು ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದು ವಿಚಾರ ನಾವು ಗಮನಿಸ್ಬೋದು, ತಾವು ಕೂಡ ಆಗ ಉಲ್ಲೇಖ ಮಾಡಿದ್ರಿ, ಕೌಶಲ್ಯ, ಆ ವಿದ್ಯಾರ್ಥಿಯ ಕೌಶಲ್ಯದ ಮೇಲೆ ಉದ್ಯೋಗಾವಕಾಶಗಳು ಅವಲಂಬಿತ ಆಗುತ್ತೆ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಒಂದು ಮಾತಿತ್ತು, ಇಂಜಿನಿಯರಿಂಗ್ ಅಥವಾ ಈ ವೃತ್ತಿಪರ ಶಿಕ್ಷಣವನ್ನು ಪಡೆದು ಹೊರಗಡೆ ಬಂದವರು ಸಾವಿರಾರು ಮಂದಿ ಇದ್ದಾರೆ, ಉದ್ಯೋಗಾವಕಾಶಗಳ ಕೊರತೆ ಇದೆ ಅನ್ನುವಂಥದ್ದು. ಬಹುಶಃ ತಾವು ಆವಾಗ ಒಂದು ಮಾತನ್ನ ಹೇಳಿದ್ರಿ, ನಮ್ಮಲ್ಲಿ ಈಗ ಉದ್ಯೋಗಾವಕಾಶಗಳು ಬೇಕಷ್ಟಿದೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ, ಅಂದ್ರೆ ಅವರಿಗೆ ಅಷ್ಟೊಂದು ಮಟ್ಟಿನಲ್ಲಿ ಅವಕಾಶಗಳು ಬರ್ತಾ ಇದೆ ಅನ್ನುವಂಥದ್ದು. ಸೊ ವಿವೇಕಾನಂದವನ್ನ ಯಾಕೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆಗೆ ಬಹುಶಃ ಅಲ್ಲೇ ಉತ್ತರ ಇದೆ. ಅದನ್ನು ಸ್ವಲ್ಪ ವಿಸ್ತೃತವಾಗಿ ವಿವರಿಸೋದಿದ್ರೆ. ಪ್ಲೇಸ್ಮೆಂಟ್ ಬಗ್ಗೆ ನಾನು ನನ್ನದೇ ಒಂದು ಉದಾಹರಣೆಯನ್ನ ಕೊಡ್ತೇನೆ. ಸೊ 2020-2021 ಕೋವಿಡ್ ಬಂದಂತ ಸಮಯದಲ್ಲಿ ಸೊ ನಾವು ಫೈನಲ್ ಇಯರ್ ಅಲ್ಲಿ ಇದ್ವಿ. ಸೊ ಆಗ ನಮಗೆ ಯೂಶುವಲಿ ಇಂಟರ್ವ್ಯೂಸ್ ಎಲ್ಲ ಆಫ್ಲೈನ್ ಇರ್ತಿತ್ತು, ನಾವು ಡಾಕ್ಯುಮೆಂಟ್ಸ್ ಮಾರ್ಕ್ಸ್ ಕಾರ್ಡ್ ಅನ್ನೆಲ್ಲ ಫಿಸಿಕಲ್ ಆಗಿ ಕ್ಯಾರಿ ಮಾಡ್ತಿದ್ವಿ. ಸೊ ನಮಗೆ ಆ ಸಮಯದಲ್ಲಿ ಆನ್ಲೈನ್ ಇಂಟರ್ವ್ಯೂ ಇಟ್ ವಾಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಮಗೆ ಅದಕ್ಕೆ ಹೇಗೆ ತಯಾರಿ ನಡೆಸಬೇಕು ಅಂದ್ರೆ ಸಿಸ್ಟಮ್ ಅನ್ನ, ಮೈಕ್ರೋಫೋನ್ ಸರಿಯಾಗಿದೆಯಾ, ಕ್ಯಾಮ್ರಾ ಸರಿ, ಅದನ್ನೆಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಸ್ಕ್ಯಾನ್ ಮಾಡಿ ರೆಡಿ ಇಡುದು. ಸೊ ನಮಗೆ ಮಾಕ್ ಇಂಟರ್ವ್ಯೂ ತರ ಮಾಡಿದ್ದಾರೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟೀಸೇ ನಮಗೆ ಬೇಕಿದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನ ಫ್ಯಾಕಲ್ಟೀಸ್ ಎಲ್ಲರೂ ಸೇರಿ ಸೊ ಟು ಚೆಕ್ ಇಂಗ್ಲಿಷ್ ನಾಲೆಜ್ ಅಥವಾ ಜನರಿಕ್ ಆಗಿ HR ಅಲ್ಲಿ ಯಾವ ತರ ಕ್ವೆಶ್ಚನ್, ಸೊ ಎಲ್ಲಾ ರೀತಿ ಪ್ರಿಪೇರ್ ಮಾಡಿ ನಮಗೊಂದು ಮಾಕ್ ಎಕ್ಸ್ಪೀರಿಯನ್ಸ್ಗೋಸ್ಕರ ನಮಗೆ ಮಾಕ್ ಇಂಟರ್ವ್ಯೂಸ್ ನ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಫೈನಲ್ ಇಯರ್ ಅಲ್ಲಿ ಅಂತ ಆದಾಗ ಅಕಾಡೆಮಿಕ್ಸ್, ಸೊ ನನಗೆ 8th ರ್ಯಾಂಕ್ ಬಂದಿದೆ ಅಂದ್ರೆ ಅಕಾಡೆಮಿಕ್ಸ್ ಮತ್ತೆ ಪ್ಲೇಸ್ಮೆಂಟ್ ಎರಡನ್ನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಇಫ್ ಒಂದು ಕಡೆಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರೆ ಇನ್ನೊಂದು ಕಡೆ ಐ ಮೇ ಹ್ಯಾವ್ ಟು ಸಫರ್. ಸೊ ನನಗೆ ಫೈನಲ್ ಇಯರ್ ಅಲ್ಲಿ ಐ ವಾಸ್ ಏಬಲ್ ಟು ಗೆಟ್ ಪ್ಲೇಸ್ಡ್ ಇನ್ 3 ಕಂಪನೀಸ್. ಸೊ ಇನ್ಫೋಸಿಸ್, TCS ಮತ್ತೆ SLK ಸಾಫ್ಟ್ವೇರ್ 3 ಕಂಪನಿಯಲ್ಲಿ ನನಗೆ ಪ್ಲೇಸ್ ಆಗಿತ್ತು. ಸೊ ಅದರಲ್ಲಿ TCS ಅಲ್ಲಿ ನಾನೀಗ ವರ್ಕ್ ಮಾಡ್ತಿದ್ದೀನಿ. ಸೊ ಹಾಗೆ ನಾನು ಹೇಳ್ಬೇಕಂದ್ರೆ ಕಾಲೇಜಿಂದ ಎಷ್ಟು ಸಪೋರ್ಟ್ ಸಿಕ್ಕಿದೆ. ಸೊ ನಮ್ಮನ್ನ ರೆಡಿ ಮಾಡೋದಾಗಿರ್ಬೋದು, ಪ್ಲೇಸ್ಮೆಂಟ್ ಟ್ರೈನಿಂಗ್, ಆಪ್ಟಿಟ್ಯೂಡ್ ಆಗಿರ್ಲಿ, ಅಥವಾ ಇಂಟರ್ವ್ಯೂಸ್ಗೆ ರೆಡಿ ಮಾಡೋದು, ಅಂಡ್ ಅಲಾಂಗ್ ವಿತ್ ದಟ್ ಅಕಾಡೆಮಿಕ್ಸ್ಗೆ ಏನು ತೊಂದರೆ ಆಗದಿರೋ ತರ ಮ್ಯಾನೇಜ್ ಮಾಡೋದು. ಸೊ ನಮ್ಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ಸೊ ನಾನು ಹೇಳ್ತೇನೆ, ಯಾವುದೇ ಕಾಲೇಜಲ್ಲಿ ಎಲ್ಲೇ ಇರಲಿ, ಇಫ್ ವಿ ಆರ್ ರೆಡಿ, ಇಫ್ ವಿ ಆರ್ ಏಬಲ್ ಟು ಕ್ರ್ಯಾಕ್ ದ ಆಪ್ಟಿಟ್ಯೂಡ್, then college won't be a problem. ಅಂದ್ರೆ ನಮಗೆ ನಾವು ರೂರಲ್ ಅಲ್ಲಿ ಇದ್ರು, ಸಿಟಿಯಲ್ಲಿ ಇದ್ರು, ನಮ್ಮಲ್ಲಿ ಆ ಸ್ಕಿಲ್ ಇದ್ರೆ, ನಮ್ಮಲ್ಲಿ ಅಷ್ಟು ಪ್ರಿಪರೇಷನ್ ಇದ್ರೆ, ವಿಲ್ ಡೆಫಿನೆಟ್ಲಿ ಕ್ರ್ಯಾಕ್ ಇಟ್. ಓಕೆ, ನೆಕ್ಸ್ಟ್ ಕಾಲರ್. ಹಲೋ 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 ಹಲೋ
ಸರ್ ನಮಸ್ತೆ. ನಮಸ್ತೆ ಸರ್. ಲೋಕೇಶ್ ಅವರು ಜಾಲ್ಸೂರಿಂದ ಮಾತಾಡಿ ಸರ್. ನನ್ನ ಪ್ರಶ್ನೆ ಪ್ರಾಂಶುಪಾಲರಿಗೆ ಸರ್. ಓಕೆ, ಹೇಳಿ ಸರ್. ಇಂಜಿನಿಯರಿಂಗ್ ಸ್ಟಡೀಸಿಗೆ ವಿದ್ಯಾರ್ಥಿಗಳು ಮಂಗಳೂರು ಬೆಂಗಳೂರು ಅಂತೇಳಿ ಸಿಟಿ ಕಡೆ ಹೋಗ್ತಾರೆ ಸರ್. ಅಲ್ಲಿಗೂ ಈ ಕಡೆಗೂ ಏನು ವ್ಯತ್ಯಾಸ ಇದೆ ಅಂತ, ಸಿಟಿ ಕಡೆ ಎಜುಕೇಶನಿಗೂ ನಮ್ಮ ಈ ಕಡೆ ಎಜುಕೇಶನಿಗೂ ಏನು ವ್ಯತ್ಯಾಸ ಇದೆ ಅಂತ, ಏನಾದ್ರೂ ವ್ಯತ್ಯಾಸ ಇದೆಯಾ ಸರ್? ಲೋಕೇಶ್ ಅವರೇ, ಎಜುಕೇಶನ್ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಸಿಟಿ ಇರ್ಬೋದು ಅಥವಾ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್, ಪುತ್ತೂರಲ್ಲಿರುವ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಏನು ವ್ಯತ್ಯಾಸ ಬರುವುದಿಲ್ಲ. ಇಂಜಿನಿಯರಿಂಗ್ ಕಾಲೇಜುಗಳು ಕರ್ನಾಟಕದಲ್ಲಿರುವ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅದು ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜ್, ಕೆಲವು ಆಟೋನಮಸ್ ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟರೆ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲವೂ ಕೂಡ ನಮ್ಮ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದಕ್ಕೆ ಅಫಿಲಿಯೇಷನ್ ಆಗಿರ್ತದೆ. AICT ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇದರಿಂದ ಅಪ್ರೂವಲ್ ತಗೊಂಡಿರ್ತದೆ. ಈ ಯೂನಿವರ್ಸಿಟಿ ಮತ್ತು AICTE ಇದಕ್ಕೆ ಇದರದ್ದೇ ಆದ ಸ್ಟ್ಯಾಂಡರ್ಡ್ಸ್ಗಳು ಇರ್ತದೆ. ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಹೀಗೆ ಇರಬೇಕು, ಈ ಬ್ರಾಂಚಿಗೆ ಸಂಬಂಧಪಟ್ಟಂತ ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಇರಬೇಕು, ಈ ಬ್ರಾಂಚಲ್ಲಿ ಇಷ್ಟು ಜನ ಫ್ಯಾಕಲ್ಟೀಸ್ ಇರಬೇಕು, ಅದು ಲೆಕ್ಕವೇ ಇರ್ತದೆ. ಒಂದು ಪ್ರೊಫೆಸರ್ ಇರಬೇಕು, 60 ಇಂಟೇಕ್ ಇದ್ದಲ್ಲಿ 1 ಪ್ರೊಫೆಸರ್ ಇರಬೇಕು, 2 ಅಸೋಸಿಯೇಟ್ ಪ್ರೊಫೆಸರ್ ಇರಬೇಕು, ಮತ್ತೆ 6 ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಬೇಕೇ ಬೇಕು. ಈ ಸ್ಟ್ಯಾಂಡರ್ಡ್ಗಳನ್ನು ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಮೇಂಟೈನ್ ಮಾಡಬೇಕು. ಈ ಸ್ಟ್ಯಾಂಡರ್ಡ್ನ ಬಿಯಾಂಡ್ ನಮ್ಮ ಕಾಲೇಜ್ನಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಲ್ಯಾಬ್ಗಳು ಇಷ್ಟೇ ಇರಬೇಕು, ಅದರ ಸೈಜ್ ಕೂಡ ಇಷ್ಟು ಇರಬೇಕು, ಒಬ್ಬ ವಿದ್ಯಾರ್ಥಿಗೆ ಲೆಕ್ಕದಲ್ಲಿ ಎಷ್ಟು ಕಂಪ್ಯೂಟರ್ಗಳು ಕಾಲೇಜಲ್ಲಿ ಬೇಕು, ಇದು ಎಲ್ಲದಕ್ಕೂ ಮೀರಿದ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಾವು ಕೂಡ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇದೆ. ಸೊ ಇದು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅದು ಸಿಟಿಯಲ್ಲಿ ಇರ್ಬೋದು ಅಥವಾ ಲೋಕಲ್ ಆದಂಥ ನಮ್ಮ ಪುತ್ತೂರಿನಲ್ಲೇ ಇರುವಂಥ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಕಲಿಯುವಿಕೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಡಿಫರೆನ್ಸ್ ಇರುವುದಿಲ್ಲ. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಮುಖ್ಯವಾಗಿ ಬೇಕಾದ 3 ವಿಷಯಗಳು: ಒಂದು ಕಲಿಸುವಂಥ ಟೀಚರ್ ಹೇಗಿದ್ದಾರೆ, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರು, ಮತ್ತೊಂದು ಪ್ಲೇಸ್ಮೆಂಟ್. ಇದು 3 ಮುಖ್ಯವಾಗಿ ಪೇರೆಂಟ್ಗಳಿಗೆ ಮತ್ತು ಇಂಜಿನಿಯರಿಂಗ್ ಜಾಯ್ನ್ ಆಗುವಂಥ ವಿದ್ಯಾರ್ಥಿಗಳಿಗೆ ಇರ್ತದೆ. ಇದು 3ಅನ್ನು ಕೂಡ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೇವೆ. ಸೊ ಹಾಗಾಗಿ ಈ ಇಂಜಿನಿಯರಿಂಗ್ ಕಾಲೇಜಿಗೂ ಅಥವಾ ಬೆಂಗಳೂರಿನಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜುಗಳಿಗೂ ಕೂಡ ಏನು ಅಂತ ಭಯಂಕರ ಡಿಫರೆನ್ಸ್ ಬರೋದಿಲ್ಲ. ಇಲ್ಲಿ ಕೂಡ ಅಮೋಘವಾದ ಸಾಧನೆಗಳಾಗಿದೆ. ಈಗಾಗಲೇ ಹೇಳಿದಾಗೆ ನಮ್ಮ ಜೊತೆಗೂ ಇದ್ದಾರೆ ಇಲ್ಲಿ ಕೃತಿಕಾ, ಹಾಗೆ ರಂಜನ್ ಅಂತ ಈ ವರ್ಷವೇ ರ್ಯಾಂಕ್ ತಗೊಂಡವರು. ಸ್ಪೋರ್ಟ್ಸಲ್ಲಿ ಇರ್ಬೋದು, ಕಲ್ಚರಲ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಎಕ್ಸೆಲ್ ಆದಂತಹ ಸ್ಟೂಡೆಂಟ್ಗಳು ನಮ್ಮಲ್ಲಿ ಇದ್ದಾರೆ. ಹಾಗಾಗಿ ಇದಕ್ಕೂ ಯಾವುದೇ ಸಿಟಿಯಲ್ಲಿರುವಂಥ ಕಾಲೇಜಿಗೂ ಕೂಡ ಏನು ಭಯಂಕರವಾದ ಡಿಫರೆನ್ಸ್ ಬರುವುದಿಲ್ಲ, ಎಲ್ಲವೂ ಒಂದೇ. ಓಕೆ, ಧನ್ಯವಾದಗಳು ಲೋಕೇಶ್ ಅವರೇ ಕರೆಗಾಗಿ. ನೆಕ್ಸ್ಟ್ ಕಾಲರ್. ಹಲೋ 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 ನಮಸ್ತೆ ಮೇಡಮ್, ತಮ್ಮ ಹೆಸರು? ಉಷಾ ಅಂತ ಹೇಳಿ, ಸುಳ್ಯದಿಂದ ಸರ್. ಸುಳ್ಯದಿಂದ ಉಷಾ ಅವರು. ಎಸ್, ಮಾತಾಡಿ ಮೇಡಮ್. ಸರ್, ನನ್ನ ಮಗಳು BSc ಮಾಡ್ತಾ ಇದ್ದಾಳೆ. ಅವಳು MCA ಗೆ ಸೇರ್ಬೋದು ಸರ್? ಅಂದ್ರೆ BSc ಕೆಮಿಸ್ಟ್ರಿ ಮಾಡ್ತಾ ಇದ್ದಾಳೆ. PUC ನಲ್ಲಿ ಹೀಗಿದ್ದಾರೆ. ಹಲೋ, ತಮ್ಮ ಪ್ರಶ್ನೆ ಈಗ ತಮ್ಮ ಮಗಳು PU ನಲ್ಲಿ ಕಲಿತಾ ಇದ್ದಾರೆ, ಮುಂದಕ್ಕೆ MCA ಗೆ ಬರ್ಬೋದಂತಾನಾ? BSc ಮಾಡ್ತಾ ಇದ್ದಾಳೆ ಸರ್ ಅವಳು. BSc. ಓಕೆ ಓಕೆ. ಹೌದು, ಅವಳು MCA ಗೆ ಸೇರ್ಲಿಕ್ಕೆ ಆಗ್ತದ? ಅಂದ್ರೆ ಇದು ಕಂಪ್ಯೂಟರ್ ಸೈನ್ಸ್ ಅಲ್ವ ಸರ್? ಅದು ಕೆಮಿಸ್ಟ್ರಿಯಲ್ಲಿ ಮಾಡ್ತಾ ಇರೋದು ಅವಳು. ಓಕೆ ಓಕೆ, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಗ್ರಾಜುಯೇಷನ್ ನಲ್ಲಿ 2 ವರ್ಷ ಮ್ಯಾಥಮೆಟಿಕ್ಸ್ ಕಲ್ತಂತ ಯಾವುದೇ ವಿದ್ಯಾರ್ಥಿ MCA ಮಾಡ್ಲಿಕ್ಕೆ ಸೇರ್ಕೊಳ್ಬಹುದು. BSc ಅಲ್ಲಿ ನನ್ನ ಪ್ರಕಾರ PC ಇರ್ತದೆ, ಫಿಸಿಕ್ಸ್, ಕೆಮಿಸ್ಟ್ರಿ ಅಥವಾ ಮ್ಯಾಥಮೆಟಿಕ್ಸ್. ಈ ಮ್ಯಾಥಮೆಟಿಕ್ಸ್ ಕಲ್ತಂತಹ ವಿದ್ಯಾರ್ಥಿಗಳು MCA ಗೆ ಜಾಯ್ನ್ ಆಗಬಹುದು. ಏನಾದ್ರು ಬ್ರಿಡ್ಜ್ ಕೋರ್ಸ್ ಮಾಡಿಸ್ತೀರಾ ಸರ್? ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ, ಈ BSc ಮಾಡಿ ಬಂದಂತಹ ಮಕ್ಕಳಿಗೆ ಒಂದು ಸಬ್ಜೆಕ್ಟ್, ಕಂಪ್ಯೂಟರ್ ಸೈನ್ಸಿನ ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾವಾಗಿ ಹೇಳಿಕೊಡ್ಲಿಕ್ಕೆ ಇರ್ತದೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಕಾಲೇಜಲ್ಲಿ ಎಲ್ಲವೂ ಇದೆ. ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಇರ್ತದೆ ಅವರಿಗೆ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ಗೆ ಬೇಕಾಗಿ ಅದನ್ನ ಹೇಳಿಕೊಡ್ತಾರೆ ಕಾಲೇಜಲ್ಲಿ. ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಓಕೆ, ಇನ್ನಷ್ಟು ಮಾತನಾಡೋದಿದ್ರೆ ಈಗಾಗಲೇ ಒಬ್ಬರು ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ. ಅವರ ಅನುಭವಗಳೆಲ್ಲವನ್ನು ಕೂಡ ಹಂಚಿಕೊಂಡ್ರು. ಅದೇ ರೀತಿ ಇನ್ನೊಬ್ಬರು ರ್ಯಾಂಕ್ ವಿಜೇತರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಅವರ ಅನಿಸಿಕೆಯನ್ನು ನಮಗೆ ವಿಡಿಯೋ ಮೂಲಕ ಕಳಿಸಿದ್ದಾರೆ. ರಂಜನ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಈಗ ನೋಡ್ಕೊಂಡು ಬರೋಣ. Hello everyone, myself Ranjan, an alumni of Department of Mechanical Engineering, Vivekananda College of Engineering and Technology, Puttur.
Presently, I am pursuing my MTech in Machine Design at RV College of Engineering, Bangalore. Swami Vivekananda said, education is manifestation of perfection already in man. The Vivekananda College of Engineering and Technology, which runs under the Mother Institute Vivekananda Vidyavardhaka Sangha, aims at the perfection of all its students. All the faculty in the department are very supportive, friendly, and cooperative. The workshops and labs are big and contain all the facilities for conducting proper experiments and execution of the projects. The department also encourages the students to participate in the projects and competition that are held in different parts of the country, and the students have also secured many prizes in different competitions. The lectures help each and every student to reach his excellence. I felt that the support of lecture very much helped me in securing the good marks and academic excellence in the university examinations. They teach effectively and clear our doubts in the classrooms. The lectures and the department has tried the best for continuing the academic activities even during the COVID-19 lockdown. I am very happy to be the student of this department. The college also conducts various training programs and workshops related to the placement activities, which helps everyone during their interview. Many companies conduct campus interviews and the students are placed to the jobs. In my view, the Vivekananda College of Engineering is very good college which provides a strong academic base and excellence for the technical knowledge. I am proud that I studied my BE in this college and I wish that the fame of the college increase further in the future. The Department of Mechanical Engineering is accredited by NBA for 3 years during the academic year 2019-20. I hereby tell my juniors to have a proper goal and follow the path shown by their faculties to achieve that goal. I would like to present my sincere gratitude to the Principal of VCET, Dr. Mahesh Prasanna K., HOD of Department of Mechanical Engineering, Dr. Manujesh BJ, and my guide, Professor Satish Kumar K., and all other faculties who have helped me a lot in the 4 years of my engineering. I take this opportunity to thank Dr. Prabhakara Bhatt Kallarka, President of Vivekananda Vidyavardhaka Sangha, Dr. K.M. Krishna Bhatt, Secretary of VVS, Mr. Vishwas Chennai, President of Governing Council, VCET, Mr. T.S. Subramanya Bhatt, Correspondent of VCET, Mr. Muralidhar Bhatt Bangaradkar, Treasurer of VCET, and all other management of VS and VCET for their constant support in pursuing the interests and dreams. I am proud that I studied my BE in this college and I wish that the fame of college would increase in the future. Thank you. ಇದು ಇನ್ನೋರ್ವ ರ್ಯಾಂಕ್ ವಿಜೇತ ವಿದ್ಯಾರ್ಥಿ ರಂಜನ್ ಅವರು ಈಗಾಗಲೇ ಅವರು ಕೊಟ್ಟಿರುವಂಥ ಒಂದು ಪ್ರತಿಕ್ರಿಯೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕಾಲೇಜು ಬೋಧಕ ವರ್ಗ ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಎಲ್ಲರೂ ಕೊಟ್ಟಂತಹ ಒಂದು ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಅವರ ಬಗ್ಗೆ ಅವರ HOD ಅವರು ಮಾತನ್ನು ಆಡಿದ್ದಾರೆ ಆರಂಭದಲ್ಲಿ. ಸೊ ಮುಂದಿನ ಕರೆಯತ್ತ ನಾವು ಹೋಗೋದಿದ್ರೆ, ಹಲೋ ಹಲೋ ಸಾಗರ್ ಅವರು ಚಿಕ್ಕಮಗಳೂರಿಂದ ಮಾತಾಡಿ. ಸಾಗರ್ ಅವರೇ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಹೇಳಿ ಸರ್, ಇದು ವಿವೇಕಾನಂದ ಇಂಜಿನಿಯರ್ ಕಾಲೇಜಲ್ಲಿ ಹೇಳಿ 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 ಮಾತಾಡಿ. ಕಾಲೇಜ್ನವರು ಇದ್ದಾರೆ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ಯಾವ್ಯಾವ ಕೋರ್ಸ್ ಅವೈಲಬಲ್ ಇದಾವೆ? ಯಾರು ಸರ್, ಯಾವ್ಯಾವ ಕೋರ್ಸ್ ಅವೈಲಬಲ್ ಇದೆ? ಕೋರ್ಸ್ ಯಾವುದೆಲ್ಲ ಇದೆ ಅನ್ನುವಂಥದ್ದು ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಅಂಡರ್ ಗ್ರಾಜುಯೇಷನ್ UG ಇಂಜಿನಿಯರಿಂಗ್ ನಲ್ಲಿ 6 ಕೋರ್ಸ್ಗಳಿದೆ. ಕೋರ್ಸ್ಗಳಾದಂಥ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಜಿನಿಯರಿಂಗ್, ಹಾಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಅದೇ ಕಂಪ್ಯೂಟರ್ ಸೈನ್ಸಲ್ಲಿ ಸ್ಪೆಷಲೈಸೇಷನ್ ಡೇಟಾ ಸೈನ್ಸ್, ಹಾಗೆ ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅನ್ನುವ 6 UG ಕೋರ್ಸ್ಗಳು, ಅಂಡರ್ ಗ್ರಾಜುಯೇಟ್ ಕೋರ್ಸ್ಗಳಿದೆ. ಇದಕ್ಕೆ ಕ್ವಾಲಿಫಿಕೇಷನ್ ಬರಲಿಕ್ಕೆ ಬೇಕಾದ ಎಲಿಜಿಬಿಲಿಟಿ PUC ಸೆಕೆಂಡ್ PUC ಪಾಸ್ ಆಗಿರಬೇಕು, 45% ಇಂತ ಜಾಸ್ತಿ ತೆಗೆದಿರಬೇಕು. ಹಾಗೆ ಇನ್ನು 2 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳಿದೆ, ಒಂದು MBA, ಇನ್ನೊಂದು MCA. ಇದಕ್ಕೆ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ಈ ಕೋರ್ಸ್ಗಳಿಗೆ ಜಾಯ್ನ್ ಆಗಲಿಕ್ಕೆ. ಸರ್, ಈ ಸಿಚುವೇಶನ್ ಅಲ್ಲಿ ಯಾವ ಕೋರ್ಸಿಗೆ ಸ್ಕೋಪ್ ಇದೆ ಸರ್?
ಈ ಸಿಚುವೇಶನ್ ಅಲ್ಲಿ ಯಾವ ಕೋರ್ಸ್ಗೆ ಹೆಚ್ಚು ಸ್ಕೋಪ್ ಅನ್ನುವಂಥದ್ದು ಬಹುಶಃ ಅವರ ಪ್ರಶ್ನೆ. ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ ಅವರು. ಇದನ್ನು 2-3 ಸಲ ಡಿಸ್ಕಸ್ ಮಾಡಿದ್ವಿ ನಾವು. ಮೆಕ್ಯಾನಿಕಲ್, ಸಿವಿಲ್ ಇದು ಕೋರ್ ಬ್ರಾಂಚ್ಗಳು, ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇರ್ತದೆ, ವೆಯ್ಟೇಜ್ ಇರ್ತದೆ, ಯಾವಾಗಲೂ ಅದಕ್ಕೆ ಆಪರ್ಚುನಿಟಿ ಇದ್ದೇ ಇರ್ತದೆ. ಒಂದು ಸಲ ಸ್ವಲ್ಪ ಡೌನ್ ಆದರೂ ಕೂಡ 1-2 ವರ್ಷದಲ್ಲಿ ಖಂಡಿತವಾಗ್ಲೂ ಮೇಲೆ ಬರುವಂತಹ ಕೋರ್ ಬ್ರಾಂಚ್ಗಳು. ಹಾಗೆ ಇಲೆಕ್ಟ್ರಾನಿಕ್ಸಿನ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇಲೆಕ್ಟ್ರಾನಿಕ್ಸ್ ಕಲ್ತಂತಹ ವಿದ್ಯಾರ್ಥಿಗೆ ಇಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತಹ ಇಂಡಸ್ಟ್ರೀಸ್, ಈಗ ಬೆಲ್ ಗೌರ್ಮೆಂಟ್ ಇಂಡಸ್ಟ್ರೀಸ್ ನಾವು ಯೋಚನೆ ಮಾಡಿದರೆ ಬೆಲ್ ಇರ್ಬೋದು, BHEL ಇರ್ಬೋದು, ಸೊ ಹೀಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಕೋರ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಜಾಬಿಗೆ ಅವಕಾಶ ಇದೆ. VLSI ಅನ್ನುವ ಸ್ಪೆಷಲೈಸೇಷನ್ ಇದನ್ನು ಕಲ್ತುಕೊಂಡ್ರೆ ಖಂಡಿತವಾಗ್ಲೂ ಸಾಕಷ್ಟು ಅಪರ್ಚುನಿಟಿಗಳು ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಸಿಗುವಂತಹ ಅಪರ್ಚುನಿಟಿ ಇರುವಂಥದ್ದು ಒಂದು ಬ್ರಾಂಚು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಈಗಲೇ ಹೇಳಿದಾಗ ಅದರ ಸ್ಪೆಷಲೈಸೇಷನ್ ಏನು ಅಂತ ಹೇಳಿದರೆ, ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇಲೆಕ್ಟ್ರಾನಿಕ್ಸ್ ಕಲ್ತವನಿಗೆ ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲೂ ಕೂಡ ಜಾಬ್ ಅಪರ್ಚುನಿಟಿ ಇರ್ತದೆ. ಆತ ಸ್ವಲ್ಪ ಸಾಫ್ಟ್ವೇರ್ ಬಗ್ಗೆ ಯೋಚನೆ ಮಾಡಿದರೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲೂ ಕಂಪ್ಯೂಟರ್ ಸೈನ್ಸಿಗೆ ಎಕ್ವಿವ್ಯಾಲೆಂಟ್ ಆಗಿ IT ಡಿಪಾರ್ಟ್ಮೆಂಟಲ್ಲಿ IT ಫೀಲ್ಡಲ್ಲಿ ಕೂಡ ಎಕ್ಸೆಲ್ ಆಗುವಂಥ ಅವಕಾಶ ಇರ್ತದೆ. ಸೊ ಕಂಪ್ಯೂಟರ್ ಸೈನ್ಸ್ ಬಂದರೆ ನಿಮಗೆ ಈಗಾಗಲೇ ಗೊತ್ತಿದೆ, ಈಗ IT ಬೂಮಿಂಗ್ ಇದೆ. ಹಾಗಾಗಿ ಕಂಪ್ಯೂಟರ್ ಸೈನ್ಸು ಅಥವಾ ಅದರ ಅಲಿಯನ್ಸ್ ಬ್ರಾಂಚ್ಗಳು, ಡೇಟಾ ಸೈನ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಇರ್ಬೋದು, ಇದು ಎಲ್ಲದಕ್ಕೂ ಅದ್ಭುತವಾದ ಸ್ಕೋಪು ಈಗಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಓಕೆ, ಧನ್ಯವಾದಗಳು ಸಾಗರ್ ಅವರೇ ತಮ್ಮ ಕರೆಗಾಗಿ. ಇನ್ನು ಒಂದಷ್ಟು ಕಾಲೇಜಿನ ಬಗ್ಗೆ ಮಾತನಾಡುವಂಥದ್ದಿದ್ರೆ, ಈಗ ಕಾಲೇಜಿಗೆ ಬರ್ತಾ ಇದ್ದಾರೆ, ಈಗಾಗಲೇ ಅನೇಕರು ಸೇರಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೇರಿದಂಥ ವಿದ್ಯಾರ್ಥಿಗಳಿಗೆ ಅಥವಾ ದೂರದ ಊರಿನಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಇರುವ ವ್ಯವಸ್ಥೆಗಳು, ಹಾಸ್ಟೆಲ್ನ ವ್ಯವಸ್ಥೆ ಹೇಗಿದೆ, ಜೊತೆಗೆ ದೂರದ ಊರಿನಿಂದ ದಿನ ಹೋಗಿ ಬರ್ತೇವೆ ಅಂತ ಹೇಳುವಂಥವರಿಗೆ ಬಸ್ಸಿನ ವ್ಯವಸ್ಥೆ, ಒಟ್ಟು ಮೂಲ ಸೌಕರ್ಯಗಳ ಬಗ್ಗೆ ಹೇಳೋದಿದ್ರೆ. ಸೊ ಈಗಾಗಲೇ ಹೇಳಿದ ಹಾಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಫ್ಯಾಕಲ್ಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದರಲ್ಲಿ ಏನೂ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದಕ್ಕೆ ಪೂರಕವಾದ ವ್ಯವಸ್ಥೆಗಳು, ಈಗ ಲೋಕಲ್ ಮಕ್ಕಳಿಗೆ ಬಸ್ ಬೇಕು. ಸೊ ಇಂಥದ್ದು ಈಗಿನ ದಿನಗಳಲ್ಲಿ ನಾವು ಗಮನಿಸಬಹುದು. KSRTC ಬಸ್ಸಿನಲ್ಲಿ 1,000 ಕೊಟ್ಟರೆ ಇಡೀ ವರ್ಷದ ವ್ಯವಸ್ಥೆ ಮುಗಿದು ಹೋಗ್ತದೆ. ಸೊ ಹೆಚ್ಚಿನ ವಿದ್ಯಾರ್ಥಿಗಳು ಕಾಲೇಜ್ ಬಸ್ಸನ್ನು ಆಪ್ಟ್ ಮಾಡದೆ KSRTC ಬಸ್ಸಿನ ಮುಖಾಂತರ ಆ ಫೆಸಿಲಿಟಿಯನ್ನು ತಕೊಂಡು ಕಾಲೇಜಿಗೆ ರೀಚ್ ಆಗ್ತಾ ಇದ್ದಾರೆ. ಸೊ ಕಾಲೇಜು ಕೂಡ ನಮ್ಮ ಮೇನ್ ರೋಡಿಗೆ ಅತ್ಯಂತ ಹತ್ತಿರವಾಗಿರುವ ಕಾರಣ ಅದು ಏನು ಸಮಸ್ಯೆ ಆಗುದಿಲ್ಲ. ನಮ್ಮ ವರ್ಕಿಂಗ್ ಅವರ್ಸ್ ಕೂಡ ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಮಕ್ಕಳಿಗೆ ಬೆಳಿಗ್ಗೆ 9 ಗಂಟೆಗೆ 8:55ಕ್ಕೆ ಕ್ಲಾಸ್ಗಳು ಪ್ರಾರಂಭ, ಸಂಜೆ 4:45ಕ್ಕೆ ಎಲ್ಲಾ ಕ್ಲಾಸ್ಗಳು ಮುಗೀತದೆ. ಹೆಚ್ಚಿನ ದಿನಗಳಲ್ಲಿ 4 ಗಂಟೆಗೆ ಕ್ಲಾಸ್ಗಳು ಮುಗೀತದೆ. ಹಾಗಾಗಿ ಸೇಫ್ ಆಗಿ ಆರಾಮವಾಗಿ ಕತ್ತಲಾಗುವ ಮೊದಲು ಹೆಣ್ಮಕ್ಳು ಕೂಡ ಅವರವರ ಮನೆಯನ್ನು ತಲುಪುವಂತ ವ್ಯವಸ್ಥೆ ಕಾಲೇಜಿನಲ್ಲಿ ಉಂಟು. ಇದರ ಜೊತೆಗೆ 4 ಕಾಲೇಜಿನ ಬಸ್ಸುಗಳು 4 ಡಿಫರೆಂಟ್ ರೂಟ್ಗಳಲ್ಲಿ ಸಂಚರಿಸ್ತಾ ಇರ್ತದೆ. ಪೆರ್ಲಾ ಇರ್ಬೋದು, ಪಾಣಾಜಿ ಇರ್ಬೋದು, ಈ ಕಡೆಗೆ ಬಂದ್ರೆ ಬೆಳ್ತಂಗಡಿ ಇರ್ಬೋದು, ಹಾಗೆ ಆ ಕಡೆಗೆ ಬೆಳ್ಳಾರೆ, ಸುಳ್ಯ, ಈ ಕಡೆಗೆಲ್ಲ ಕೂಡ ಕನೆಕ್ಟಿವಿಟಿ ಇರುವಂತಹ ಕಾಲೇಜಿನ ಬಸ್ಸುಗಳನ್ನ ವ್ಯವಸ್ಥೆಗಳು ಇದೆ. ಹಾಸ್ಟೆಲ್ನ ವಿಷಯಕ್ಕೆ ಬಂದ್ರೆ ಸಪರೇಟ್ ಬಾಯ್ಸ್ ಹಾಸ್ಟೆಲ್ ಮತ್ತೆ ಗರ್ಲ್ಸ್ ಹಾಸ್ಟೆಲ್ ಇದೆ. 2 ಸೀಟರ್ ಅಥವಾ 3 ಸೀಟರ್ ಡಿಪೆಂಡಿಂಗ್ ಅಪಾನ್ ದ ಸ್ಟೂಡೆಂಟ್ಸ್ ರಿಕ್ವೈರ್ಮೆಂಟ್. 2 ಜನ ಇರುವ ಹಾಗೆ ಅಥವಾ 3 ಜನ ಇರುವ ಹಾಗೆ ಇರುವಂತ ವ್ಯವಸ್ಥೆಯನ್ನ ಹಾಸ್ಟೆಲ್ನಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಹಾಸ್ಟೆಲ್ಗೂ ಕೂಡ ಕಾಲೇಜಲ್ಲಿ ಇರುವಂತಹದ್ದೇ ವೈಫೈ ವ್ಯವಸ್ಥೆ ಇದೆ. ಕಾಲೇಜಿನಲ್ಲಿ ನಮ್ಮದೇ ಆದ ವೈಫೈ ಸಿಸ್ಟಮ್ 230 MBPS. ನಮ್ಮ ಕಾಲೇಜಿನ ರಿಕ್ವೈರ್ಮೆಂಟ್ 48 MBPS. ಆದರೆ ಮಕ್ಕಳಿಗೆ ಉಪಕಾರ ಆಗಲಿ, ತೊಂದರೆ ಆಗದೇ ಇರಲಿ ಅಂತ 230 MBPS ಬ್ರಾಡ್ಬ್ಯಾಂಡ್ ವ್ಯವಸ್ಥೆ ನಮ್ಮ ಕಾಲೇಜಿನಲ್ಲಿ ಇದೆ. ಸೊ ಇದು ಹಾಸ್ಟೆಲಿಗೂ ಕೂಡ ವಿಸ್ತರಿಸಿ ಕೊಟ್ಟಿದ್ದೀವಿ ಲೋಕಲ್ ಏರಿಯಾ ನೆಟ್ವರ್ಕ್ ಮುಖಾಂತರ. 2 ಹಾಸ್ಟೆಲ್ಗೆ, ಬಾಯ್ಸ್ ಹಾಸ್ಟೆಲ್ಗೂ ಗರ್ಲ್ಸ್ ಹಾಸ್ಟೆಲ್ಗೂ ಕೂಡ 24/7 ಯಾವಾಗಲೂ ಕೂಡ ಇಂಟರ್ನೆಟ್ ಫೆಸಿಲಿಟಿ ಇರ್ತದೆ. ಕಾಲೇಜಲ್ಲಿ ಹೇಗಾದ್ರೂ ಅವರಿಗೆ ಇರ್ತದೆ. ಓನ್ಲಿ ಥಿಂಗ್ ಇಸ್ ದೇ ಹ್ಯಾವ್ ಟು ರಿಜಿಸ್ಟರ್ ದೇರ್ ಲ್ಯಾಪ್ಟಾಪ್ ವಿತ್ ಅಸ್. ನಮ್ಮ ಹತ್ರ ಅವರ ಲ್ಯಾಪ್ಟಾಪಿನ IP ಅನ್ನು ರಿಜಿಸ್ಟರ್ ಮಾಡ್ಕೊಂಡ್ರೆ ನಾವು ಅವರಿಗೊಂದು ಆಕ್ಸೆಸ್ ಕೊಟ್ಬಿಡ್ತೀವಿ. 4 ವರ್ಷ ಆರಾಮವಾಗಿ ಅವರ ಲ್ಯಾಪ್ಟಾಪ್ಗಳನ್ನು ಹಾಸ್ಟೆಲಲ್ಲಿ ಅಥವಾ ಕಾಲೇಜ್ನಲ್ಲಿ ಎನಿ ಟೈಮ್ ಯೂಸ್ ಮಾಡುವಂಥ ವ್ಯವಸ್ಥೆ, ಅದಕ್ಕೆ ಬೇಕಾದಂಥ ಸಪೋರ್ಟ್, ವೈಫೈ ಎಲ್ಲವೂ ಕೂಡ ಕಾಲೇಜ್ನಲ್ಲಿ ಫೆಸಿಲಿಟಿಯಲ್ಲಿ ಇನ್ಕ್ಲೂಡ್ ಆಗಿ ಸಿಗ್ತದೆ ಮಕ್ಕಳಿಗೆ. ಓಕೆ, ಇನ್ನು ಅಡ್ಮಿಷನ್ನ ವಿಚಾರಕ್ಕೆ ಬಂದರೆ, ಸೊ ದ್ವಿತೀಯ PUC ಫಲಿತಾಂಶ ಬರಬೇಕಷ್ಟೇ. ಅದರ ನಡುವೆ ಕೆಲವರು ಈಗಾಗಲೇ ಅಥವಾ ಈ ವಿವೇಕಾನಂದ ಸಂಸ್ಥೆಗಳಲ್ಲೇ ಕಲಿತಾ ಇರುವಂಥವ್ರು ನಾವು ಇಂಜಿನಿಯರಿಂಗನ್ನು ಅಲ್ಲೇ ಮಾಡ್ತೇವೆ ಅನ್ನುವಂಥ ನೆಲೆಯಲ್ಲಿ ಮುಂದೆ ಬರಬಹುದು, ಅಥವಾ ಹೊರಗಿನಿಂದ ಸೇರುವಂಥವ್ರ ಸಂಖ್ಯೆ ಕೂಡ ಸಾಕಷ್ಟಿದೆ. ಸೊ ಅಡ್ಮಿಷನ್ನ ಪ್ರೊಸೆಸ್ ಹೇಗೆ, ಮ್ಯಾನೇಜ್ಮೆಂಟಿಗೆ ಬಂದು ಸೇರೋದಿದ್ರೆ ಅಥವಾ ಒಂದು ಪ್ರಕ್ರಿಯೆ ಆರಂಭ ಆಗಿದೆಯಾ ಹೇಗೆ ಅಂತ? ಈ ಅಡ್ಮಿಷನ್ ವಿಷಯಕ್ಕೆ ಬಂದರೆ PUC ಮಾಡಿದಂತಹ ವಿದ್ಯಾರ್ಥಿ ಯಾವುದೋ ಒಂದು ಟೆಸ್ಟ್ ಅನ್ನ ಬರಿಬೇಕಾಗ್ತದೆ. ಅದು JEE ಇರ್ಬೋದು ಅಥವಾ CET ಇರ್ಬೋದು ಅಥವಾ ಕಾಮೆಡಿಕೆ ಇರ್ಬೋದು. ಇದು ಯಾವುದಾದ್ರೂ ಒಂದು ಟೆಸ್ಟ್ ಅನ್ನ ಬರ್ಕೊಂಡ್ರೆ
ಆತನಿಗೆ ಅಥವಾ ಅವಳಿಗೆ ಅಡ್ಮಿಷನ್ ಪ್ರಕ್ರಿಯೆ ತುಂಬಾ ಸರಳವಾಗಿ ಆಗ್ತದೆ. ಸೊ CET ಬರೆದು ಅವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಅಡ್ಮಿಷನ್ ತಗೊಳ್ಬಹುದು, ಕಾಮೆಡ್ಕೆ ಬರೆದು ಕಾಮೆಡ್ಕೆ ಕೋಟಾದಲ್ಲೂ ಕೂಡ ಅಡ್ಮಿಷನ್ ತಗೊಳ್ಬಹುದು, ಅಥವಾ CET ಬರೆದು ಗೌರ್ಮೆಂಟ್ ಕೋಟಾದಲ್ಲೂ ಕೂಡ ಅಡ್ಮಿಷನ್ ತಗೊಳ್ಬಹುದು. ಆಗ್ಲೇ ಹೇಳಿದಾಗೆ ಫೀಸಿನಲ್ಲಿ ನಾವು ಹೆಚ್ಚು ಡಿಫರೆನ್ಸ್ ಅನ್ನು ಇಟ್ಕೊಂಡಿಲ್ಲ. ನಮ್ಮ ವಿದ್ಯಾವರ್ಧಕ ಸಂಘದ ಆಶಯದ ಪ್ರಕಾರ ಸ್ವಲ್ಪ ನಾಮಿನಲ್ ಡಿಫರೆನ್ಸ್ ಇಟ್ಟುಕೊಂಡು ಮ್ಯಾನೇಜ್ಮೆಂಟ್ ಕೋಟಾ ಸೀಟನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಈಗಾಗಲೇ ಅಡ್ಮಿಷನ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಆದ್ರೆ ಇನ್ನು ಕೂಡ CET ಯಾವುದು PUC ಎಕ್ಸಾಮ್ ಪೂರ್ತಿ ಕಂಪ್ಲೀಟ್ ಆಗ್ಲಿಲ್ಲ, ಹೆಚ್ಚಿನ ಪೇಪರ್ಗಳು ಮುಗಿದಿದೆ. ಅದ್ರ ಜೊತೆಗೆ CET ಕೂಡ ಆಗ್ಬೇಕು, ಜೊತೆಗೆ PUC ರಿಸಲ್ಟ್ ಕೂಡ ಬರಬೇಕು. PUC ರಿಸಲ್ಟ್ ಬಂದ ನಂತರ ಕರೆಕ್ಟ್ ಆದ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗ್ತದೆ ಅಷ್ಟೇ. ಆದ್ರೆ ಈಗಾಗಲೇ ಮಕ್ಕಳು ನಮ್ಮನ್ನ ಅಪ್ರೋಚ್ ಆಗಿ ನಮಗೊಂದು ಸೀಟ್ ಬೇಕು ಅಂತ ಸೀಟ್ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಪ್ರೊವಿಷನಲ್ ಅಡ್ಮಿಷನ್ ಅಂತ ಹೇಳ್ತೀವಿ. ಸೊ ಆ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಹೆಚ್ಚು ಕಮ್ಮಿ ಒಂದು 35 ಸೀಟುಗಳಷ್ಟು ಈಗಾಗಲೇ ಮಕ್ಕಳು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ ಕೂಡ. ಸೊ ಈಗಿನ ಕರೆಂಟ್ 1 ವಾರ 10 ದಿನದಲ್ಲಿ ಇದಿಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಓಕೆ. ಇನ್ನು ಆಗಲೂ ಒಬ್ಬರು ಕರೆ ಮಾಡಿ ಹೇಳಿದ್ರು, ಅಂದರೆ ವಿವೇಕಾನಂದ ಸಹ ಸಂಸ್ಥೆಗಳಲ್ಲಿ ಕಲಿತವರಿಗೆ ಏನಾದರೂ ಕನ್ಸೆಷನ್ ಇದೆಯಾ ಅನ್ನುವಂಥದ್ದು, ಅಥವಾ ಇನ್ನು ಬೇರೆ ಸ್ಪೋರ್ಟ್ಸ್ ಕೋಟಾ ಇರುತ್ತೆ ಅಥವಾ ಬೇರೆ ಬೇರೆ ಕೋಟಾಗಳಿರುತ್ತೆ, ಅಂಥಲ್ಲಿ ಬಂದವರಿಗೆ ಏನಾದರೂ ವಿಶೇಷವಾದ ಪ್ರಾತಿನಿಧ್ಯ ಅಥವಾ ಕನ್ಸೆಷನ್ ರಿಯಾಯಿತಿ ಅಥವಾ ಸ್ಕಾಲರ್ಶಿಪ್ನ ವ್ಯವಸ್ಥೆಗಳು ಅಂಥದ್ದೇನಾದರೂ ಇದೆಯಾ ಅನ್ನುವಂಥದ್ದು? ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳ ಆನ್ಯುವಲ್ ಇನ್ಕಮ್, ಪೇರೆಂಟಿನ ಆನ್ಯುವಲ್ ಇನ್ಕಮ್ ಈ ಬೇಸಿಸ್ ಮೇಲೆ, ವಿದ್ಯಾರ್ಥಿಗಳ ಮೆರಿಟಿನ ಮೇಲೆ, ಬೇರೆ ಬೇರೆ ಗವರ್ಮೆಂಟ್ ಸ್ಕೀಮ್ಗಳಲ್ಲಿ ಸಿಗುವಂತಹ ಸ್ಕಾಲರ್ಶಿಪ್ಗೆ ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ಕೂಡ ಮಾಡಿಕೊಡ್ತೇವೆ ವಿದ್ಯಾರ್ಥಿಗಳಿಗೆ. ಅದಕ್ಕೆ ಬೇಕಾದ ಫೆಸಿಲಿಟಿಯನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಥರ ಪ್ರೊಸೀಡ್ ಆಗಬೇಕು, ಯಾರನ್ನು ಅಪ್ರೋಚ್ ಆಗಬೇಕು, ಅಪ್ಲಿಕೇಶನ್ಸ್ ಏನು, ಇದೆಲ್ಲವನ್ನು ಕೂಡ ಕಾಲೇಜಿನಲ್ಲಿ ಸಪೋರ್ಟ್ ಮಾಡಿ ಕೊಡ್ತೇವೆ. ನಮ್ಮ ಆನ್ ಆನ್ ಅವರೇಜ್ ಹೆಚ್ಚು ಕಮ್ಮಿ 3 ಕೋಟಿಯಷ್ಟು ನಾವು ಪ್ರತಿ ವರ್ಷವೂ ಕೂಡ ಸ್ಕಾಲರ್ಶಿಪ್ ಅನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಹಂಚಿರ್ತೀವಿ. ಎಲ್ಲವೂ ಗೌರ್ಮೆಂಟ್ ಇಂದ ಬರುವಂತದ್ದೇ, ಗೌರ್ಮೆಂಟ್ ಫೆಸಿಲಿಟೇಟ್ ಮಾಡಿದ್ದನ್ನ ನಾವು ಅದನ್ನ ಕೊಡ್ತಾ ಇದ್ದೀವಿ, ಹಂಚುತ್ತಾ ಇದ್ದೀವಿ ಮಕ್ಕಳಿಗೆ. ಸೊ ಕೆಲವು ವಿದ್ಯಾರ್ಥಿಗಳು ಹೇಗೆ ಅಂತ ಹೇಳಿದ್ರೆ ಅವರ ಫೀಸಿಗಿಂತ ಜಾಸ್ತಿ ಸ್ಕಾಲರ್ಶಿಪ್ ಪಡೆದುಕೊಂಡದ್ದು ಇದೆ. ಫೀಸಿನಲ್ಲಿ 50%, ಫೀಸ್ನಲ್ಲಿ 75%, ಹೀಗೆ ಗೌರ್ಮೆಂಟ್ ಏನು ನಿಗದಿಪಡಿಸಿದೆಯಾ ಅವರ ಇನ್ಕಮಿಗೆ ಅನುಗುಣವಾಗಿ ಅಥವಾ ಅವರ ಜಾತಿ ಮತ್ತೆ ಉಳಿದದ್ದಕ್ಕೆ ಅನುಗುಣವಾಗಿ ಏನು ಗೌರ್ಮೆಂಟ್ ನಿಗದಿಪಡಿಸಿದೆಯಾ ಅದನ್ನೆಲ್ಲವನ್ನು ಕೂಡ ಡಿಸ್ಪರ್ಸ್ ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಮುಖಾಂತರ. ಅದು ಅಲ್ಲದೆ ಸ್ಪೋರ್ಟ್ಸ್ ಅಲ್ಲಿ ಎಕ್ಸೆಲ್ ಮಾಡಿದವರು, ಅಕಾಡೆಮಿಕ್ಸ್ ಅಲ್ಲಿ ಎಕ್ಸೆಲ್ ಮಾಡಿದವರು, ಇಂಥವರಿಗೆ ಎಲ್ರಿಗೂ ಕೂಡ ಕಾಲೇಜ್ ವತಿಯಿಂದ ಸ್ಕಾಲರ್ಶಿಪ್ ಇರ್ತದೆ. ಈ ಸ್ಪೋರ್ಟ್ಸ್ ಅಲ್ಲಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಏನಾದ್ರೂ ಅಚೀವ್ಮೆಂಟ್ ಆಯ್ತು ಅಂತಾದ್ರೆ ಅವರಿಗೆ 10,000, 5,000 ಅವರ ಫಸ್ಟ್ ಗೋಲ್ಡ್ ಮೆಡಲ್ ಅಥವಾ ಸಿಲ್ವರ್ ಮೆಡಲ್ ಹೀಗಿದ್ದ ಅದರ ಬೇಸಿಸ್ ಮೇಲೆ ಕಾಲೇಜ್ನಲ್ಲಿ ಒಂದು ಫಿಕ್ಸ್ ಆಗಿದೆ. ಸೊ ಅದನ್ನು ಅವರಿಗೆ ಪ್ರತಿ ವರ್ಷವೂ ಕೂಡ ಡಿಸ್ಪರ್ಸ್ ಮಾಡುವಂತ ವ್ಯವಸ್ಥೆ ಇರ್ತದೆ. ನಮ್ಮ 2 ವರ್ಷ ಹಿಂದೆ ಪಾಸ್ ಔಟ್ ಆದಂತ ವಿದ್ಯಾರ್ಥಿ ಸುಹಾಸ್ ಅಂತ ಕಂಪ್ಯೂಟರ್ ಸೈನ್ಸ್ ನವನು ಖೇಲೋ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ ಬಂದಿದ್ದಾರೆ ಅವರು ಸ್ವಿಮ್ಮಿಂಗ್ ಅಲ್ಲಿ. ಅವರಿಗೂ ಕೂಡ ಹಾಗೆ ಕೊಟ್ಟಿದ್ದೀವಿ. ನನ್ನದೇ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್, ನಾನು HOD ಆಗಿದ್ದವನು ಆದರ್ಶ್ ಅಂತ, ಇವಾಗ TCS ಅಲ್ಲ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅಚೀವ್ಮೆಂಟಿಗೆ ಯಾವುದು 100 ಮೀಟರ್ಸ್, 200 ಮೀಟರ್ಸ್ ಮತ್ತೆ ಹೈ ಜಂಪ್ ಅಲ್ಲಿ ಅವರು ತುಂಬಾ ಎಕ್ಸೆಲ್ ಮಾಡಿದ್ರು. ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಅಚೀವ್ಮೆಂಟ್ ಆಗಿತ್ತು. ಅವರಿಗೂ ಕೂಡ ನಾವು ಸಾಕಷ್ಟು ಸ್ಕಾಲರ್ಶಿಪ್ ಗಳನ್ನ ಕಾಲೇಜ್ ವತಿಯಿಂದ ಕೊಟ್ಟಿದ್ದೀವಿ. ಪ್ರತಿ ವರ್ಷ ನಮ್ಮ ಕಾಲೇಜ್ ಡೇ ಸಂದರ್ಭದಲ್ಲಿ ಇಂಥ ಎಲ್ಲಾ ವಿದ್ಯಾರ್ಥಿಗಳನ್ನ ಐಡೆಂಟಿಫೈ ಮಾಡಿ ಕಾಲೇಜು ಅಂದ್ರೆ ಮ್ಯಾನೇಜ್ಮೆಂಟ್ ವತಿಯಿಂದ ಏನೆಲ್ಲ ಸ್ಕಾಲರ್ಶಿಪ್ ಕೊಡ್ತೀವೋ ಅದೆಲ್ಲವನ್ನು ಕೂಡ ಡಿಸ್ಪರ್ಸ್ ಮಾಡ್ತೀವಿ. ಗವರ್ಮೆಂಟ್ ವತಿಯಿಂದ ಬಂದದ್ದು ಆಯಾ ಕಾಲಕ್ಕನುಗುಣವಾಗಿ ಅವರ ಅಕೌಂಟಿಗೆ ಬರುವಂತ ವ್ಯವಸ್ಥೆಯನ್ನ ಮಾಡಿಬಿಟ್ಟಿದ್ದೇವೆ. ಓಕೆ. ಕಳೆದ ಸತಿ ಬಹುಶಃ ತಮ್ಗೆಲ್ರಿಗೂ ನೆನಪಿರ್ಬೋದು, ನಮ್ಮ ಲ್ಯಾಂಡ್ ಸ್ಲೈಡ್ ಆಯ್ತು ನೋಡಿ ಮಡಿಕೇರಿಯಲ್ಲಿ. ಆ ಸಂದರ್ಭದಲ್ಲಿ ಬಹುಶಃ ಒಂದು 6ರಿಂದ 10 ವಿದ್ಯಾರ್ಥಿಗಳಿಗೆ ನಾವು ಉಚಿತ ಶಿಕ್ಷಣವನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ರ್ಯಾಂಕ್ ಬಂದ ನಮ್ಮದೇ ಕಾಲೇಜಿನ ಈಗ PU ಅಲ್ಲಿ ರ್ಯಾಂಕ್ ಬಂದ ವಿದ್ಯಾರ್ಥಿಗೆ ನಾವು ತುಂಬಾ ಮ್ಯಾಕ್ಸಿಮಮ್ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ. ಅದಕ್ಕೆ ಬಹುಶಃ ಆಲ್ಮೋಸ್ಟ್ ಖಾಲಿ ಟ್ಯೂಷನ್ ಫೀಸ್ ಏನಿದೆ 12-13 ಸಾವಿರ ರೂಪಾಯಿ ಅದು ಮಾತ್ರ ಕಟ್ಟುವಂತ ವ್ಯವಸ್ಥೆ, ಉಳಿದದ್ದನ್ನೆಲ್ಲ ಕಾಲೇಜಿನಲ್ಲಿ ಆ ರೀತಿ ಮಾಡಿದ್ದೇವೆ. ಓಕೆ. ಇನ್ನು ತಮ್ಮಲ್ಲೇ ಕೇಳುವಂಥದ್ದು, ಆಡಳಿತ ಮಂಡಳಿಯ ಮುಂದಿನ ಯೋಜನೆಗಳು ಈಗಾಗಲೇ ಕೆಲವೊಂದನ್ನು ಆಗ ಉಲ್ಲೇಖ ಮಾಡಿದ್ರಿ, ಅಥವಾ ಮುಂದಕ್ಕೆ ಇರುವಂಥದ್ದು ಅಥವಾ ಈ ವರ್ಷವೇ ನಾವು ಮಾಡಬೇಕು ಅಂತ ಅಂದುಕೊಂಡಿರುವಂಥದ್ದು ಇದೆಯಾ ಅನ್ನುವಂಥದ್ದು? ಈ ವರ್ಷಕ್ಕೆ ಈಗ ಇಮಿಡಿಯೇಟ್ ಆಗಿ ನಾವು ಮಾಡುವಂಥದ್ದು ಫಸ್ಟ್ ಒಂದು ಯಂತ್ರಮೇಳ. ಅದನ್ನು ಪ್ರತಿ ಸತಿ ನಾವು ಮಾಡಿದಂತೆ ಕ್ಯಾಂಪ್ಕೋದ ಸಹಭಾಗಿತ್ವದೊಂದಿಗೆ ಹೊಸ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಯಂತ್ರಮೇಳ ಮಾಡುವಂತ ಒಂದು ದೃಷ್ಟಿಕೋನ ನಮಗಿದೆ.
ಅಂದ್ರೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ಯಾವುದನ್ನು ನಾವು ಕೊಟ್ರೆ ಅಥವಾ ಸಮಾಜಕ್ಕೆ ನಾವು ಯಾವ ಟೆಕ್ನಾಲಜಿಯನ್ನು ಕೊಟ್ರೆ ಉಪಕಾರ ಆಗ್ಬೋದು, ಅದಕ್ಕೆ ರಿಲೇಟೆಡ್ ಒಂದು ವ್ಯವಸ್ಥೆಗೆ ಟ್ಯಾಗ್ ಲೈನ್ ಇಟ್ಟುಕೊಂಡು ನಾವು ಒಂದು ಯಂತ್ರಮೇಳ ಮಾಡುವ ಅಂತ ಹೇಳುವ ಒಂದು ಆಲೋಚನೆ ನಮಗಿದೆ. ಉದಾಹರಣೆಗೆ ಈಗ ನಾವು ನೋಡಿದಾಗೆ ಸುತ್ತಮುತ್ತ ಎಲ್ಲ ಕಡೆಯಲ್ಲೂ ಲೇಬರ್ ಪ್ರಾಬ್ಲಮ್. ಈಗ ನಮ್ಮ ಪರಿಸರದಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಪರಿಸರದಲ್ಲಿ ಅಡಿಕೆ ಬೆಳೆಗಾರರು ತುಂಬಾ ಜನರಿದ್ದಾರೆ. ಅಥವಾ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು 70% ವಿದ್ಯಾರ್ಥಿಗಳು ಈ ಕೃಷಿ ಮೂಲದಿಂದ ಬಂದವರು. ಅವರ ಅಪ್ಪ ಅಮ್ಮ ಅಲ್ಲಿ ಪಡ್ತಾ ಇರುವಂತ ಕಷ್ಟ ಆಗ್ಲಿ ಅಥವಾ ಮುಂದಕ್ಕೆ ಆ ಕೃಷಿ ನಡಿಬೇಕಿದ್ರೆ ಎಲ್ಲವನ್ನು ಮೆಕನೈಸ್ ಮಾಡೋದು ಬಹಳ ಅವಶ್ಯಕತೆ. ಈ ದೃಷ್ಟಿಯಲ್ಲಿ ಎಷ್ಟೋ ಜನ ನಮ್ಮ ಹತ್ರ ಕೇಳಲಿಕ್ಕಿದೆ, ನೀವು ಎಂಜಿನಿಯರಿಂಗ್ ಕಾಲೇಜಿಂದ ಏನಾದ್ರೂ ಸಪೋರ್ಟ್ ಮಾಡಬೇಕು, ಇದಕ್ಕೆ ರಿಲೇಟೆಡ್ ಏನಾದ್ರೂ ನೀವೊಂದು ನಮಗೆ ಫೆಸಿಲಿಟೇಟ್ ಮಾಡಬೇಕು ಅಂತ ಹೇಳಿ. ಸೊ ಆ ದೃಷ್ಟಿ ಇಟ್ಕೊಂಡು ನಾವೊಂದಿಷ್ಟು ಹೊಸ ಟೆಕ್ನಾಲಜಿಗಳು ಏನು ಬಂದಿದೆ ಭಾರತದಾದ್ಯಂತ ಆಗಲಿ ವಿಶ್ವದಾದ್ಯಂತ ಬಂದ ಟೆಕ್ನಾಲಜಿಗಳನ್ನು ಅಥವಾ ಅದರ ಅವೈಲಬಿಲಿಟಿಯನ್ನು ಅದು ಕಂಪನಿಗಳನ್ನು ನಾವಿಲ್ಲಿ ತಂದು ನಮ್ಮ ಕೃಷಿಕ ಪೇರೆಂಟ್ಸ್ಗಳೇ ಆಗಲಿ ಕೃಷಿ ಸಮಾಜಕ್ಕೆ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ದೇವೆ. ಅದೇ ರೀತಿ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಉಪಕಾರ ಆಗುವ ದೃಷ್ಟಿಯಿಂದ ಈಗ ಅವರ ಏನು ಕರಿಕ್ಯುಲಮ್ ಏನಿದೆ ಅಥವಾ ರೆಗ್ಯುಲರ್ ಏನು ಎಜುಕೇಶನ್ ಇದೆ ಅದರ ಜೊತೆಗೆ ಅವರು ಒಂದಿಷ್ಟು ಬೇರೆ ಕೂಡ ಕಲಿಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಇತ್ತೀಚೆಗೆ ಒಂದು ಡ್ರೋನ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದೇವೆ. ಯಾಕೆ ಅದು ಮಾಡಿದ್ದೇವೆ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳಿಗೆ ಈ ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಮಕ್ಕಳಿಗೆ ಸರ್ವೆಯಲ್ಲಿ ಡ್ರೋನ್ ಸರ್ವೆ, ಈಗ ಬಹುಶಃ ನೀವೆಲ್ಲ ನೋಡಿರ್ಬೋದು ಮೀಡಿಯಾದಲ್ಲಿ ಬರ್ತಾ ಇದೆ, ಸೆಂಟ್ರಲ್ ಗವರ್ಮೆಂಟ್ನವರು ಕೂಡ ಡ್ರೋನ್ ಸರ್ವೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆಲ್ಲ ಅಂತ ಒಬ್ಬ ವಿದ್ಯಾರ್ಥಿ ನಮ್ಮಲ್ಲಿ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಹೊರಗೆ ಹೋಗುವಾಗ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಅವರು ಇಂಡಸ್ಟ್ರಿ ರೆಡಿಯಾಗಿ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಂಡಸ್ಟ್ರಿ ರೆಡಿ ಅಂತ ಹೇಳಿದ್ರೆ ಅವನು ಅಲ್ಲಿ ಹೋಗಿ ಏನಪ್ಪ ನಾನು ಮಾಡುದು ಅಂದ್ರೆ ಥಿಯರಿಯಲ್ಲಿ ಕಲ್ತದ್ದು ಒಂದು ಬೇರೆ ವಿಷಯ ಇರ್ತದೆ, ಹೊರಗೆ ಪ್ರಾಕ್ಟಿಕಲ್ ಹೋದಾಗ ತುಂಬಾ ಡಿಫ್ರೆನ್ಸ್ ಇರ್ತದೆ. ಸೊ ಆ ದೃಷ್ಟಿಯಲ್ಲಿ ನಮ್ಮ ಮಕ್ಕಳನ್ನು ಪ್ರಾಕ್ಟಿಕಲಿ ಕೂಡ ಅವರು ಒಳ್ಳೆ ಸ್ಟ್ರಾಂಗ್ ಆಗ್ಬೇಕು, ಇಂಡಸ್ಟ್ರಿ ರೆಡಿಯಾಗಿ ಬರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಏನೆಲ್ಲ ಪೂರಕವಾದ ವಾತಾವರಣ ಕಲ್ಪಿಸಬೇಕು ಅದನ್ನು ಆ ದೃಷ್ಟಿಯಲ್ಲಿ ನಾವು ಬೇರೆ ಬೇರೆ ಲ್ಯಾಬ್ಗಳನ್ನಾಗ್ಲಿ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಈಗ. ಓಕೆ, ಸೊ ಈ ಮೂಲಕ ಕಾಲೇಜನ್ನ ಮತ್ತಷ್ಟು ಸದೃಢವಾಗಿ ಉತ್ತಮ ಒಂದು ಕೌಶಲ್ಯಯುತ, ಈಗ ನಮ್ಮ ಪ್ರಾಂಶುಪಾಲರು ಹೇಳಿದಾಗೆ ನಮ್ಮಲ್ಲಿ ಪ್ಲೇಸ್ಮೆಂಟಿಗೆ ಕಂಪನಿಯವರು ಕೇಳಿದ್ರೆ ನಮ್ಮ ಹತ್ರ ವಿದ್ಯಾರ್ಥಿಗಳಿಲ್ಲ. ಆ ರೀತಿ ಈಗ ಒಂದು ಬಾಂಬೆ ಒಂದು ಕಂಪನಿ ಇದೆ, ಅವರು ಸಪೋಸ್ ಈಗ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಮಕ್ಕಳೇ ಬೇಕು ಅಂತಲೇ ಸ್ಪೆಸಿಫಿಕ್ ಆಗಿ ಕೇಳುವ ಹಾಗೆ ಆಗ್ಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ನಮ್ಮಲ್ಲಿ ಆ ನಾಲೆಜ್ ಇದ್ರೆ, ನಮ್ಮಲ್ಲಿ ಆ ಎಕ್ಸ್ಪರ್ಟೈಸ್ ಇದ್ರೆ ಮಕ್ಕಳಿಗೆ, ಆ ಕಂಪನಿಯವರಿಗೆ ಕೂಡ ಹೆಲ್ಪ್ ಆಗ್ತದೆ. ಅವರಿಗೆ ಕೂಡ ನಾಡ್ದು ಬಂದ ತಕ್ಷಣ ಇನ್ನು ಸ್ಟಾರ್ಟ್ ಇಂದ 3 ತಿಂಗಳು 6 ತಿಂಗಳು ಕಲಿಸೋ ಬದಲು ಅವರು ಆಲ್ಮೋಸ್ಟ್ ರೆಡಿ ಆಗಿದ್ರೆ, ಆ ನಾಲೆಜ್ ಬಗ್ಗೆ ಎಲ್ಲ ಅದರ ಬಗ್ಗೆ ಪರಿಚಯ ಇದ್ರೆ ಅವರು ಇಂಡಸ್ಟ್ರಿ ರೆಡಿ ಆಗಿರ್ತಾರೆ. ಆ ದೃಷ್ಟಿಯಲ್ಲಿ ನಾವು ತುಂಬಾ ಆಕ್ಟಿವಿಟೀಸ್ಗಳನ್ನು ಮಾಡುವ ಆಲೋಚನೆಯಲ್ಲಿ ಇದ್ದೇವೆ. ಓಕೆ, ಇನ್ನು ಕೃತಿಕಾ ಅವರು ಈಗಾಗಲೇ ಉದ್ಯೋಗವನ್ನ ಆರಂಭ ಮಾಡಿದ್ದೀರಿ. ಸೊ ನೀವು ಕಾಲೇಜನ್ನು ಎಷ್ಟರ ಮಟ್ಟಿಗೆ ರೆಕಮೆಂಡ್ ಮಾಡ್ತೀರಿ ನಿಮ್ಮ ಜೂನಿಯರ್ಸ್ಗಳಿಗೆ ಅಂತ? ರೇಟ್ ಮಾಡೋದಿದ್ರೆ ನಾನು 10 ಅಲ್ಲಿ 10 ರೆಕಮೆಂಡ್ ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ನಾನು PU ಆದ್ಮೇಲೆ ಜಾಯ್ನ್ ಆದಾಗ ನನಗೆ ಐ ವಾಸ್ ಜಸ್ಟ್ ಅ PU ಸ್ಟೂಡೆಂಟ್. ನನಗೆ ಇಂಜಿನಿಯರಿಂಗ್ ಬಗ್ಗೆ ಅಷ್ಟೇನು ಗೊತ್ತಿರ್ಲಿಲ್ಲ, ಇಲ್ಲಿ ಏನ್ ಮಾಡ್ತಾರೆ, ಏನೆಲ್ಲ ಕಲಿಬೇಕಾಗುತ್ತೆ ಏನು ಗೊತ್ತಿರ್ಲಿಲ್ಲ. ಸೊ ನನಗೆ ಥ್ರೂ ಔಟ್ ದ 4 ಇಯರ್ಸ್ ಎಲ್ಲ ಫ್ಯಾಕಲ್ಟೀಸ್ ಇಂದ ಇರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಅವರಿಂದ ಇರ್ಬೋದು ತುಂಬಾ ಸಪೋರ್ಟ್ ಸಿಕ್ಕಿದೆ. ಯಾವ ಮೊಮೆಂಟ್ ಅಲ್ಲಿ ನಮಗೆ ಮೇ ಬಿ ಅಕಾಡೆಮಿಕ್ಸ್ ಇರ್ಬೋದು ಅಥವಾ ಪ್ಲೇಸ್ಮೆಂಟ್ ಇರ್ಬೋದು, ಪೋಸ್ಟ್ ಕೋವಿಡ್ ಇರ್ಬೋದು, ಎಲ್ಲ ಒಂದು ಸಮಯದಲ್ಲೂ ನಮ್ಗೆ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುವ ಹಾಗೆ ಮಾಡಿದ್ದಾರೆ. ಅಂದ್ರೆ ಎಸ್, ಯು ಕ್ಯಾನ್ ಡೂ ಇಟ್, ವಿ ಆಲ್ ಕ್ಯಾನ್ ಗೋ ಥ್ರೂ ದಿಸ್ ಸಿಚುವೇಶನ್. ಸೊ ಆ ಟೈಮ್ ಅಲ್ಲಿ ಆ ಕಾನ್ಫಿಡೆನ್ಸ್ ನಮಗೆ ಸಿಕ್ಕಿದ್ರಿಂದ ವಿ ವರ್ ಏಬಲ್ ಟು ಡೂ ಅಚೀವ್ ಸಮಥಿಂಗ್. ಸೊ ನಾನ್ ರೆಕಮೆಂಡ್ ಮಾಡ್ತೇನೆ, ಮೇ ಬಿ ರೂರಲ್ ಆದ್ರೆ ಇಲ್ಲಿ ಎಲ್ಲಾ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಆ ಫೆಸಿಲಿಟೀಸ್ ಅನ್ನ ಯೂಸ್ ಮಾಡ್ಕೊಂಡು ಈ ಲೆವೆಲ್ ತನಕ ಬಂದಿದೀವಿ. ರೈಟ್ ನಾವು ನಾನೀಗ ಒಂದು TCS ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಎಲೆಕ್ಟ್ರಾನಿಕ್ಸ್ ಕಲ್ತ್ರು ಐ ಆಮ್ ಈಕ್ವಲಿ ಕೇಪಬಲ್ ಟು ಮ್ಯಾನೇಜ್ ಇನ್ ದ ಬೋತ್ ಸಾಫ್ಟ್ವೇರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಬಿಕಾಸ್ ಎಕ್ಸಲೆನ್ಸಿ ಅಂತ ಹೇಳ್ತೇವಲ್ಲ, ಬಿಕಾಸ್ ನಮ್ಗೆ ಎಲೆಕ್ಟ್ರಾನಿಕ್ಸ್ ಆಗಿರ್ಲಿ ಅಥವಾ ನಾವು ಯಾವುದೇ ಬ್ರಾಂಚ್ ಅಲ್ಲಿ ಕಲ್ತಿರ್ಲಿ, ನಮ್ಮಲ್ಲಿ ಅದೊಂದು ಕಲಿಯುವ ಒಂದು ಇಂಟ್ರೆಸ್ಟ್ ಇದ್ರೆ, ನಮ್ಮಲ್ಲಿ ಒಂದು ಆ ಡೆಡಿಕೇಶನ್ ಇದ್ರೆ, ನಮ್ಗೆ ಯಾವುದೇ ಒಂದು ನಾವು ವರ್ಕ್ ಮಾಡ್ಬೋದು, ವಿ ಕ್ಯಾನ್ ಎಕ್ಸೆಲ್ ಇನ್ ದ್ಯಾಟ್. ಸೊ ಐ ವುಡ್ ಹೈಲಿ ರೆಕಮೆಂಡ್. ಸೊ ಎಲ್ಲರನ್ನು ಜಾಯಿನ್ ಆಗಿ ಅಂತ ಹೇಳ್ತೇನೆ ನಾನು. ಬಿಕಾಸ್ ಇವಾಗ IT ಆಗಿರ್ಲಿ ಅಥವಾ ಬಾಕಿ ಯಾವುದೇ ಆಗಿರ್ಲಿ, ಸೊ ಡಿಜಿಟಲ್ ಇಂಡಿಯಾ ಅಂತ ನಾವು ಏನು ಹೇಳ್ತೇವೆ, ವಿ ಆಲ್ ಆರ್ ಮೂವಿಂಗ್ ಟುವರ್ಡ್ಸ್ ದ್ಯಾಟ್. ಸೊ ಇಂಜಿನಿಯರಿಂಗ್ ವಿಲ್ ಆಲ್ವೇಸ್ ಬಿ ಎವರ್ ಗ್ರೀನ್.
ಸೊ ಇದ್ರಲ್ಲಿ ಯಾವತ್ತು ಜಾಬ್ ಆಪರ್ಚುನಿಟೀಸ್ ಕಮ್ಮಿ ಆಗುದೇ ಇಲ್ಲ. ಸೊ ನಾನು ರೆಕಮೆಂಡ್ ಮಾಡ್ತಾನೆ ಎಲ್ರಿಗೂ. ಓಕೆ, ಒಂದು ಸಣ್ಣ ಒಂದು ಪೂರಕ ವಿಚಾರ. ಖಂಡಿತ. ಈಗ ಎಷ್ಟೋ ಕಾಲೇಜುಗಳು ನೀವು ಈಗ ತುಂಬಾ ಪ್ರಶ್ನೆಗಳು ಬಂತು, ಪೇಟೆಯ ಕಾಲೇಜುಗಳು ಒಳ್ಳೇದಾ ಇದು ಒಳ್ಳೇದಾ ಅಂತ ಹೇಳೋದಕ್ಕೆ. ಎಷ್ಟೋ ಕಾಲೇಜುಗಳನ್ನು ನಮ್ಮ ಪೇರೆಂಟ್ಸ್ಗಳು ನೋಡಿರ್ಬೋದು, 80% ಅಬೌವ್ 90% ಅಬೌವ್ ಅಥವಾ ಏನು ನಮ್ಮ CET ರ್ಯಾಂಕಿಂಗ್ ಏನಿದೆ 20,000 10,000ದಲ್ಲಿ ಕಟ್ ಆಫ್ ಆಗುವಂತ ಕಾಲೇಜುಗಳು ಅಡ್ಮಿಷನ್ಗೆ. ಅಂತ ಮಕ್ಕಳನ್ನು ನರ್ಚರ್ ಮಾಡುವಂತ ವಿಧಾನಕ್ಕೂ ನಮ್ಮ ಕಾಲೇಜಲ್ಲಿ ಹೇಗಿದೆ ಅಂದ್ರೆ, ನಾವು 1,35,000 1,40,000 ರ್ಯಾಂಕಿಂಗ್ ಇರುವ ಮಕ್ಕಳನ್ನು ನಾವು ತಗೊಳ್ತೇವೆ. ಯಾಕೆ ತಗೊಳ್ತೇವೆ ಅಂದ್ರೆ, ಅವನಿಗೆ ಒಂದು ಎಂಜಿನಿಯರಿಂಗ್ ಅಲ್ಲಿ ಆಸಕ್ತಿ ಇದ್ರೆ, ಈಗ PUC ಯಲ್ಲಿ CET ಯಲ್ಲಿ ಏನೋ ಒಂದು ಅವನ ಬ್ಯಾಡ್ ಲಕ್ಕೋ ಏನೋ, ಅಥವಾ ಅವನು ಓದಿರ್ಲಿಲ್ವಾ, ಅಥವಾ ಅವನು ಅಷ್ಟು ಡೆವಲಪ್ ಆಗಿರ್ಲಿಲ್ವಾ, ಅಥವಾ ಅವನು ಅಷ್ಟು ಒಂದು ಬುದ್ಧಿವಂತಿಗೆ ಆ ಮಟ್ಟಕ್ಕೆ ಇರ್ಲಿಲ್ವೋ ಏನೋ, 1,40,000 ರ್ಯಾಂಕ್ ಬಂತು. ಅವನಿಗೆ ಎಂಜಿನಿಯರಿಂಗ್ ಮಾಡಬೇಕು ಅಂತಲಿದ್ರೆ ನಾವು ಆ ಆಪರ್ಚುನಿಟಿ ಕೊಡ್ತೇವೆ. ಆಪರ್ಚುನಿಟಿ ಕೊಟ್ಟು ಅವರನ್ನು ಚಂದಕ್ಕೆ ನರ್ಚರ್ ಮಾಡ್ತೇವೆ. ಅವರನ್ನು ನಾವು ಅವನೊಬ್ಬ ಒಳ್ಳೆ ಒಂದು ಎಂಜಿನಿಯರ್ ಸಮಾಜಕ್ಕೆ ಆಗುವ ರೀತಿ ಮಾಡಿ, ಅವನು ಕೂಡ ಒಂದು ಎಂಜಿನಿಯರ್ ಆಗಿ ಸಮಾಜಕ್ಕೆ ಬರುವಾಗೆ ಅವನಿಗೂ ಒಂದು ಅವನ ಪ್ಲೇಸ್ಮೆಂಟ್ ವ್ಯವಸ್ಥೆಗಳಾಗುವ ರೀತಿಯಲ್ಲಿ ನಾವು ಮಾಡ್ತೇವೆ. ನಮ್ಮಲ್ಲಿ ಬಹುಶಃ 500 ರ್ಯಾಂಕ್ CET ರ್ಯಾಂಕಿಂಗ್ ಇಂದ ಹಿಡಿದು 1,45,000 ರ್ಯಾಂಕಿಂಗ್ ಮಕ್ಕಳು ಇದ್ದಾರೆ. ಇವರೆಲ್ಲರನ್ನು ಮ್ಯಾನೇಜ್ ಮಾಡಿಕೊಂಡು ನಾವು ಇಷ್ಟು ರಿಸಲ್ಟ್, ಈಗ ನಮ್ಮ ಏನು ಅಕಾಡೆಮಿಕ್ಸ್ ರಿಸಲ್ಟ್ 98% 99% ನಾವು ತೆಗಿತೇವೆ. ಇದು ಇಷ್ಟು ಮಕ್ಕಳನ್ನು ನಾವು ಡೆವಲಪ್ ಮಾಡಿ ತೆಗಿತಾ ಇದ್ದೇವೆ. ಅದು ನಮ್ಮ ಒಂದು ಅಧ್ಯಾಪಕ ವೃಂದದ ಒಂದು ಅಥವಾ ಈ ಕಾಲೇಜಿನ ಒಂದು ಮೋಟೋ. ಓಕೆ, ಇನ್ನು ಪ್ರಿನ್ಸಿಪಲ್ ಸರ್, ತಮ್ಮ ಮುಂದಕ್ಕೆ ಇರುವಂತ ಈಗ ಯೋಚನೆಗಳು ಅಥವಾ ನಿಮ್ಮ ಒಂದು ಗುರಿ ಈ ವರ್ಷದಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥದ್ದಿದ್ರೆ? ಈ ವರ್ಷದಲ್ಲಿ ಈಗಾಗಲೇ ಹೇಳಿದ ಹಾಗೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಮಾನ್ಯತೆ ಅನ್ನೋದು ಮುಖ್ಯ. ಹೌದು. ಸೊ ಆ ದೃಷ್ಟಿಯಲ್ಲಿ NBA ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅಂತ ಹೇಳ್ತಾರೆ, ಇಂಜಿನಿಯರಿಂಗ್ ಕಾಲೇಜಿಗೆ ಹೇಳಿಸಿದಂಥ ಅಕ್ರೆಡಿಟೇಷನ್ ಅದು. ಆ ಅಕ್ರೆಡಿಟೇಷನ್ ಅನ್ನು ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಮಾಡಬೇಕು ಅನ್ನೋದು ನನ್ನ ಕರೆಂಟ್ ಗೋಲು. ಮ್ಯಾನೇಜ್ಮೆಂಟಿನ ಸಂಪೂರ್ಣ ಸಹಕಾರ ಜೊತೆಗೆ ಇದೆ. ಜೊತೆಗೆ ಇದಕ್ಕೆ ವರ್ಕ್ ಮಾಡಬೇಕಾದ್ದು ನಮ್ಮ ಸ್ಟಾಫ್ ಟೀಮು, ಅವರು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅಕ್ರೆಡಿಟೇಷನ್ ಅಂತ ಹೇಳಿದ್ರೆ 3 ವರ್ಷ 5 ವರ್ಷದ ಬೇರೆ ಬೇರೆ ಡೇಟಾಗಳು ಬೇಕಾಗ್ತದೆ. ಅದನ್ನೆಲ್ಲ ಕಲೆಕ್ಟ್ ಮಾಡೋದೇ ಒಂದು ದೊಡ್ಡ ಸಾಹಸದ ಕೆಲಸ. ಆ ಕೆಲಸವನ್ನೆಲ್ಲ ಮಾಡಿ ರೆಡಿಯಾಗಿದ್ದಾರೆ ಡಿಪಾರ್ಟ್ಮೆಂಟ್ನವರು. ಜೂನ್ 4ಕ್ಕೆ ಮೆಕ್ಯಾನಿಕಲ್ ಮತ್ತೆ ಸಿವಿಲ್ಗೆ ಸೆಕೆಂಡ್ ಸೈಕಲ್ ಆಫ್ ಇನ್ಸ್ಪೆಕ್ಷನ್ ಇದೆ. ಅದೇ ತರ ಜೂನ್ ಅಲ್ಲೇ ನಾನು ಕಂಪ್ಯೂಟರ್ ಸೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ಗೆ ಅಕ್ರೆಡಿಟೇಷನ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಮೇ ಬಿ ಬೈ ಕಪಲ್ ಆಫ್ ಮಂತ್, 1-2 ತಿಂಗಳಲ್ಲಿ ಅದು ಕೂಡ ಅಕ್ರೆಡಿಟೇಷನ್ ಆಗ್ತದೆ. ಈ ವರ್ಷದ ಸದ್ಯದ ಗೋಲು ಅದು ಕಂಪ್ಲೀಟ್ ಆದ ಮೇಲೆ UGC ಇಂದ 2F ಸ್ಟೇಟಸ್ 12B ಸ್ಟೇಟಸ್ ಇಂಥದ್ದನ್ನು ತಕೊಂಡು ನಂತರ ಮುಂದುವರಿಬೇಕು ಅಂತ ಯೋಚನೆಯಲ್ಲಿ ಇದ್ದೇನೆ ಸರ್. ಓಕೆ, ಇನ್ನು ನಮ್ಮ HOD ಸರ್, ತಮ್ಮ ಒಂದು ಕೊನೆಯ ಮಾತು, ಕಾರ್ಯಕ್ರಮವನ್ನು ಮುಗಿಸುವ ಹಂತಕ್ಕೆ ಬಂದಿದ್ದೇವೆ. ನೀವೊಂದು ವಿದ್ಯಾರ್ಥಿಗಳಿಗೆ ಒಂದು ಕರೆಯನ್ನು ಕೊಡುವಂಥ ಅಥವಾ ಪೋಷಕರಿಗೆ ಹೇಳುವಂಥದ್ದಿದ್ರೆ ಏನು ಹೇಳ್ತೀರಿ? ನಮ್ಮ ಈ ಸಂಸ್ಥೆಯ ಏನು ಮೋಟೋ ಏನಿದೆ, ಅದು ಈ ರೂರಲ್ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ, ಅದಕ್ಕೋಸ್ಕರ ನಾವು ಮಾಡಿದಂಥ ಎಲ್ಲ ಕೆಲಸಗಳು ಕೂಡ ಈ ಮೂಲೆಯಲ್ಲಿ ಏನು ಈ ಎಷ್ಟೋ ಮಕ್ಕಳ ಅದು ಕನಸು, ಅದು ಇಂಜಿನಿಯರ್ ಆಗುವುದು ಅಂತ ಹೇಳೋದು ಒಂದು ಕನಸು. ಆ ನನಸಾಗ್ಲಿಕ್ಕೆ ಅವರಿಗೆ ದೂರದ ಊರಿಗೆ ಹೋಗಿ ಮಾಡುವಂತ ವ್ಯವಸ್ಥೆಗಳು ಇರುವುದಿಲ್ಲ, ಅಷ್ಟು ಅಫೋರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ವ್ಯವಸ್ಥೆ ಇರುವಾಗ ನಮ್ಮ ಕಾಲೇಜಿನಲ್ಲಿ ಬಂದು ಅವರು ಇಂಜಿನಿಯರ್ ಆಗಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ತಾ ಇದ್ದಾರೆ. ಈ ಒಂದು ಸಾಕಾರವಾದ ಒಂದು ವ್ಯವಸ್ಥೆಯನ್ನೇ ನಾವು ಮಾಡ್ತಾ ಇದ್ದೇವೆ. ಅದನ್ನು ಇನ್ನೂ ಕೂಡ ಚೆನ್ನಾಗಿ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳೋ ಒಂದು ಭಾವನೆ ಇದೆ. ಮತ್ತು ನಾವು ಇದಕ್ಕೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳು ಕೂಡ ನಮಗೆ ಈ ಟೆಕ್ನಾಲಜಿ ಏನು ಟೈಮಿಗೆ ಅನುಗುಣವಾಗಿ ಚೇಂಜ್ ಆಗ್ತದೆ, ಈ ಚೇಂಜ್ಗಳನ್ನು ಮಾಡಿಕೊಂಡು ನಮ್ಮ ಆಸೆ ಇದೆ ಅವುಗಳನ್ನು ಮೂಲೆಗೂ ಸಹ ನಾವು ಪಸರಿಸಿಕೊಂಡು ನಮ್ಮ ಈ ಗ್ರಾಮ ಊರು ಮತ್ತೆ ಏನು ನಾವು ಈಗ ಇನ್ನು ಕೂಡ ನಾವು ಪುತ್ತೂರನ್ನು ರೂರಲ್ ಅಂತ ಹೇಳ್ತಿದ್ದೇವೆ. ದೋ ಇಟ್ ಈಸ್ ಅರ್ಬನ್ ಪಾರ್ಟ್ ವೈಸ್ ನಾವು ರೂರಲ್ ಅಂತ ಹೇಳ್ತೇವೆ. ಹಳ್ಳಿಗಾಡು ಕೋಸ್ಟಲ್ ರೀಜನ್ ಅಂತ ಹೇಳಿ ಅದೊಂದು ನೆಗ್ಲೆಕ್ಟ್ ಆಗಿ ಇಗ್ನೋರ್ ಆಗ್ತಾ ಇದೆ. ಅಂಥವುಗಳಿಂದ ನಮಗೆ ತುಂಬಾ ಜನರು ಇಂಜಿನಿಯರ್ಸ್ ಬಂದು ದೊಡ್ಡ ದೊಡ್ಡ ಊರುಗಳಲ್ಲಿ ದೇಶ ವಿದೇಶಗಳಲ್ಲಿ ನಮ್ಮ ಪುತ್ತೂರಿನ ಛಾಯೆಯನ್ನ ಅವರು ಪಸರಿಸಬೇಕು. ಅದು ನಾನು ಕೂಡ ಈ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಅಂತ ಕೇಳ್ಕೊಳ್ಬೇಕು ಅಂತ ಹೇಳುವ ಒಂದು ಹಂಬಲ್ ನಮಗಿದೆ. ಅದಕ್ಕೆ ನಾವು ಪೂರಕವಾಗಿ ಬೇಕಾದ ಎಲ್ಲ ಕೆಲಸಗಳನ್ನ ಮಾಡಬೇಕು. ಅದಕ್ಕೆ ನಮಗೆ ಶಕ್ತಿ ಬೇಕು ಅಂತ ನಮ್ಮ ಮಾಲಿಂಗೇಶ್ವರ ದೇವರಲ್ಲಿ ಒಂದು ಬೇಡ್ಕೊಳ್ತಾ ಇದ್ದೇನೆ. ಓಕೆ, ಇನ್ನು ಕೃತಿಕಾ ಅವರೇ, ಬಹುಶಃ ಕಾಲೇಜಿನಲ್ಲಿ ಎಷ್ಟು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ, ಜೊತೆಗೆ ಪ್ಲೇಸ್ಮೆಂಟ್ ಎಷ್ಟು ಬೇಗ ಆಗುತ್ತೆ, ಅದು ಎಷ್ಟು ಗುಣಮಟ್ಟದ ಉದ್ಯೋಗ ಸಿಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನವಾಗಿ ಇವತ್ತು ನೀವು ಕಾರ್ಯಕ್ರಮದಲ್ಲಿದ್ದೀರಿ. ನೀವು ಒಂದು ಹೇಳುವಂಥದ್ದು ಕೊನೆಯದಾಗಿ.
ಕೊನೆಯದಾಗಿ ಹೇಳಬೇಕು ಅಂದರೆ ಯಾವುದೇ ಬ್ರಾಂಚನ್ನು ಹೆದರಬೇಡಿ. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ, ಆ ಫೀಲ್ಡಲ್ಲಿ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತವಾಗಿ ಅದನ್ನು ತಗೊಳ್ಳಿ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಕಷ್ಟ ಅಂತ ಹೇಳ್ತಾರೆ, ಆದರೂ ಖಂಡಿತ ಅದು ಕಷ್ಟ ಇಲ್ಲ. ಬೇರೆಯವರ ಒಪಿನಿಯನ್ ಅವರಿಗೆ ಕಷ್ಟ ಇರ್ಬೋದು, ಆದರೆ ನಾನು ಹೇಳ್ತೇನೆ ಅದು ಖಂಡಿತ ಕಷ್ಟ ಇಲ್ಲ. ಹೌದು, ಕೆಲವೊಂದು ಸಬ್ಜೆಕ್ಟ್ಸ್ ಪ್ರಾಬ್ಲಮ್ಯಾಟಿಕ್ ಇದೆ, ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕಾಗ್ತದೆ, ಆದರೆ ಅದೆಲ್ಲ ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್. ನಮಗೆ ಕಷ್ಟ ಯಾಕೆ ಅನಿಸಿದೆ ಅಂತಂದ್ರೆ ಮೇ ಬಿ ನಮ್ಗೆ ಅದು ಸರಿಯಾಗಿ ಅರ್ಥ ಆಗ್ತಾ ಇರೋದಿಲ್ಲ, ಆರ್ ನಮ್ಮ ಬ್ರಾಂಚ್ಗೆ ಆ ಸಬ್ಜೆಕ್ಟ್ ನ ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ, ಆದ್ರೆ ಕಷ್ಟ ಇಲ್ಲ. ನನ್ನ ಒಪಿನಿಯನ್ ಪ್ರಕಾರ ಇಟ್ ಈಸ್ ನಾಟ್ ಡಿಫಿಕಲ್ಟ್, ಎವ್ರಿ ಒನ್ ಕ್ಯಾನ್ ಮ್ಯಾನೇಜ್ ಇಟ್. ಆ್ಯಂಡ್ ಆಲ್ಸೋ ಪ್ಲೇಸ್ಮೆಂಟ್ ಅಂತ ಬಂದಾಗ ನಾವು ವಿ ಹ್ಯಾವ್ ಆಂಪಲ್ ಆಪರ್ಚುನಿಟಿ. ನಮಗೆ ಆನ್ಲೈನ್ ರಿಸೋರ್ಸಸ್ ಆಗಿರ್ಬೋದು, ಬಿಕಾಸ್ ಎವ್ರಿವೇರ್ ಗೂಗಲಲ್ಲಿ ನಮಗೆ ಬೇಕಾದಷ್ಟು ಮೆಟೀರಿಯಲ್ ಸಿಗ್ತದೆ. ಜೊತೆಗೆ ಕಾಲೇಜಿಂದ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ ಎಲ್ಲ ರೀತಿಯಲ್ಲಿ. ಅಂದರೆ ಇಂಟರ್ವ್ಯೂಸಲ್ಲಿ ಹೇಗೆ ಅಟೆಂಡ್ ಮಾಡಬೇಕು, ಹೇಗೆ ಆನ್ಸರ್ ಮಾಡಬೇಕು, ಮಾರ್ಕ್ಸ್ ಆಗಿರ್ಬೋದು. ಸೊ ಎಲ್ಲ ರೀತಿಯ ಸಪೋರ್ಟ್ಸ್ ಕಾಲೇಜಿಂದನೂ ಸಿಗ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ಅಕಾಡೆಮಿಕ್ಸ್ ಅಲ್ಲೂ ಹೇಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು, ಆ್ಯಂಡ್ ಮೋಟಿವೇಶನ್ ಎಸ್ಪೆಷಲಿ ನಾವು ಯಾವುದೇ ಎಟ್ ಎನಿ ಪಾಯಿಂಟ್ ನಾವು ಡೈವರ್ಟ್ ಆಗದಿರೋ ಥರ ಕಂಟಿನ್ಯೂಸ್ ಆಗಿ ಮೋಟಿವೇಶನ್ ಎಲ್ಲ ಸಿಗ್ತದೆ. ಸೊ ಎಲ್ಲಾನು ಯೂಸ್ ಮಾಡ್ಕೊಳ್ಳಿ. ಯು ಕ್ಯಾನ್ ಆಲ್ಸೋ ಅಚೀವ್ 1 ರ್ಯಾಂಕ್ ಇನ್ ಯೂನಿವರ್ಸಿಟಿ. ಓಕೆ, ಪ್ರಿನ್ಸಿಪಲ್ ಸರ್, ತಮ್ಮ ಕೊನೆಯ ಒಂದು ಸಂದೇಶ. ಯಾವುದೇ ಮಗು ನಮ್ಮ ಕಾಲೇಜಿಗೆ ಸೇರಿಸಿದ್ರೆ ಆತನನ್ನು ಅಥವಾ ಅವಳನ್ನು ಕಂಪ್ಲೀಟ್ ಆದ ಒಬ್ಬ ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರ್ ಅಂತ ಮಾಡಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿತ್ವವನ್ನು ಕೊಡುವಂತಹ ಜವಾಬ್ದಾರಿ ಪೇರೆಂಟ್ಗಳು ನಮ್ಮ ಮೇಲೆ ಭರವಸೆ ಇಟ್ಟು ಕೊಟ್ಟಿರ್ತಾರೆ. ಆ ಭರವಸೆಯನ್ನು ಖಂಡಿತವಾಗ್ಲೂ ಫುಲ್ಫಿಲ್ ಮಾಡ್ತೇವೆ. ಈ ಬಗ್ಗೆ ಯಾವುದೇ ಸಂಶಯ ಬೇಡ. ನಮ್ಮ ಕಡೆಗೆ ಕಳಿಸಿದ್ರೆ ಆ ವಿದ್ಯಾರ್ಥಿಯ ಸಂಪೂರ್ಣ ಜವಾಬ್ದಾರಿ ನಮ್ಮದೇ. ಓಕೆ, ಆ ಒಂದು ಖಾತ್ರಿಯನ್ನು ನೀವು ಕೊಡ್ತಾ ಖಂಡಿತವಾಗ್ಲು. ಓಕೆ, ರವಿಕೃಷ್ಣ ಸರ್, ನಿರ್ದೇಶಕರ ನೆಲೆಯಲ್ಲಿ ಒಬ್ಬ ಪ್ರಾಂಶುಪಾಲರು ಹೇಳಿದಾಗೆ ನಮ್ಮಲ್ಲಿಗೆ ಬಂದ ವಿದ್ಯಾರ್ಥಿನಿಯನ್ನು ಒಂದು ಒಳ್ಳೆ ಎಂಜಿನಿಯರ್ ಮಾಡೋದರ ಜೊತೆಗೆ ಸಮಾಜಮುಖಿಯಾಗಿ ರಾಷ್ಟ್ರಭಕ್ತಿ ಇರುವಂಥ ರಾಷ್ಟ್ರಮುಖಿಯಾಗಿರುವಂಥ ಒಬ್ಬ ವಿದ್ಯಾರ್ಥಿಯನ್ನಾಗಿ ನಾವು ರೂಪಿಸ್ತೇವೆ ಅಂತ ಹೇಳುವ ಮಾತನ್ನು ಮ್ಯಾನೇಜ್ಮೆಂಟ್ನ ವತಿಯಿಂದ ನಾನು ಹೇಳ್ತೇನೆ. ಯಾಕೆಂದರೆ ನಮ್ಮಲ್ಲಿ ಖಾಲಿ ಯಾವುದೇ ನಮ್ಮ 71 ವಿದ್ಯಾಸಂಸ್ಥೆಗಳಲ್ಲಿ ನೀವು ಎಲ್ರಿಗೂ ಗೊತ್ತಿರ್ತದೆ, ಬಹುಶಃ ನಮ್ಮ ಊರಿನ ಎಲ್ರಿಗೂ ಗೊತ್ತಿದೆ, ವಿದ್ಯಾಸಂಸ್ಥೆಗಳಲ್ಲಿ ವಿವೇಕಾನಂದದಲ್ಲಿ ಎಜುಕೇಶನ್ ಮಾತ್ರ ಅಲ್ಲ, ನೈತಿಕ ಶಿಕ್ಷಣ, ರಾಷ್ಟ್ರಭಕ್ತಿಯ ಬಗ್ಗೆ ಬಹಳ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ಸೊ ಅವನು ಹೊರಗೆ ಬರುವಾಗ ಒಂದು ಸಮಾಜಮುಖಿಯಾದ ಚಿಂತನೆ ಇರುವಂಥ, ಒಂದು ರಾಷ್ಟ್ರೀಯ ಒಂದು ಚಿಂತನೆ ಇರುವಂಥ ವಿದ್ಯಾರ್ಥಿಯಾಗಿ ಅಥವಾ ಎಂಜಿನಿಯರ್ ಆಗಿ ಹೊರಗೆ ಬರ್ತಾನೆ ಅಂತ ಹೇಳುವಂಥ ಒಂದು ಅಶ್ಯೂರೆನ್ಸ್ ಅನ್ನು ಕೂಡ ನಾವು ಇಲ್ಲಿ ಎಲ್ಲ ಪೇರೆಂಟ್ಸ್ಗಳಿಗೆ ಕೊಡ್ತೇವೆ. ಯಾವುದೇ ನೀವು ಏನೇ ಒಂದು ಚಿಂತೆ ಇಲ್ಲದೆ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಧಾರಾಳ ಸೇರಿಸಿಕೊಳ್ಳಿ, ಅವರ ಪೂರ್ಣ ಜವಾಬ್ದಾರಿಯನ್ನು ನಾವು ತೆಕ್ಕೊಳ್ತೇವೆ ಅಂತ ಹೇಳುವ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. 4 ಜನ ಅತಿಥಿಗಳಿಗೆ ಬಂದು ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರಿ. ಹೆಚ್ಚಿನವರಿಗೆ ಇಂಜಿನಿಯರಿಂಗ್ ಕ್ಷೇತ್ರದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಅರಿವು, ಜೊತೆಗೆ ಕೆಲವೊಂದು ಗೊಂದಲಗಳಿತ್ತು, ಅದನ್ನು ನಿವಾರಿಸುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ, ಉದ್ಯೋಗಾವಕಾಶಗಳು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಕೂಡ ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಸೊ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೇವೆ. ಸೊ ಇದು ಈ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ಬಗೆಗಿನ ಒಂದಷ್ಟು ಮಾಹಿತಿಗಳು. ನಮಗೆ ವಿದ್ಯೆಯನ್ನು ಅಥವಾ ಈ ಒಂದು ಪಠ್ಯದ ವಿಚಾರಗಳನ್ನು ಎಲ್ಲ ಕಡೆ ಕಲಿಬಹುದು, ಆದರೆ ಅದರ ಜೊತೆಗೆ ಸಂಸ್ಕಾರ, ಮೌಲ್ಯ, ಅದರ ಜೊತೆಗೆ ಕೌಶಲ್ಯಯುತ ವಿದ್ಯೆಯನ್ನು ಪಡೆಯುವಂತಹ ಒಂದು ಅವಕಾಶಗಳು ಸಿಗುವಂಥದ್ದು ಇವತ್ತು ಬಹಳಷ್ಟು ಕಡಿಮೆ. ಅಂತಹ ಸಮಗ್ರವಾದ ಶಿಕ್ಷಣವನ್ನು ಕೊಟ್ಟು ವಿದ್ಯಾರ್ಥಿಯನ್ನು ಸಂಪೂರ್ಣವಾಗಿ ಒಂದು ಪರಿಪೂರ್ಣಗೊಳಿಸಿ ಸಮಾಜಕ್ಕೆ ಕೊಡುವಂತಹ ಶಿಕ್ಷಣ ಸಂಸ್ಥೆಗಳು ಅಂದರೆ ಕೆಲವು ಶಿಕ್ಷಣ ಸಂಸ್ಥೆಗಳ ಪೈಕಿ ವಿವೇಕಾನಂದ ವಿದ್ಯಾಸಂಸ್ಥೆಗಳು ಕೂಡ ಒಂದು. ಸೊ ತಾಂತ್ರಿಕ ಶಿಕ್ಷಣವನ್ನು ಪಡೆಯೋದಕ್ಕೆ ಬಯಸುವವರಿಗೆ ಇದು ಒಂದು ಉತ್ತಮವಾದ ಅವಕಾಶ ಅನ್ನುವಂಥದ್ದನ್ನು ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ, ಇನ್ನೊಂದು ಶಿಕ್ಷಣ ಸಂಸ್ಥೆಯ ಮಾಹಿತಿಯ ಜೊತೆಗೆ ಬರ್ತೀವಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.